ಶೈಕ್ಷಣಿಕ ಸಾಹಿತ್ಯ ಸೇವೆಗಳನ್ನು ಮನಪೂರ್ವಕ ಮಾಡಿ ಸಮಾಜಕ್ಕೆ ಮಾದರಿಯಾದವರು ಖ್ಯಾತ ಸ್ವರ್ಣೋದ್ಯಮಿ GL ಆಚಾರ್ಯರವರು. 13/11/1924 ಜನಿಸಿದ ಇವರು ತನ್ನ ಜೀವನ ಪರ್ಯಂತ ಸಮಾಜ ಸೇವೆಯಲ್ಲಿ ಕರಾವಳಿ ಕರ್ನಾಟಕದ ಬಂಗಾರವಾಗಿ ಬಾಳಿದ ಬಂಗಾರದ ಮನುಷ್ಯ. ಇವರು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಗಳನ್ನು ಮುಂದಿನ ಜನಾಂಗಕ್ಕೆ ನೆನಪಿಸಿಕೊಳ್ಳುವ ಕಾರ್ಯ ನಮ್ಮದಾಗಬೇಕು. ಈ ನೆಲೆಯಲ್ಲಿ ಈ ಜನ್ಮ ಶತಾಬ್ದಿ ಕಾರ್ಯಕ್ರಮವನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿ ದೀಪೋಜ್ವಲನ ಮಾಡಲಿರುವ ಕನ್ನಡದ ಕಣ್ಮಣಿ, ಕನ್ನಡದ ಪರಿಮಳವನ್ನು ನಾಡಿಗೆಲ್ಲ ಪಸರಿಸಿ ಕರಾವಳಿ ಕರ್ನಾಟಕದ ಹೆಮ್ಮೆಯ ಪುತ್ರ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುಣರೂರು GL ಆಚಾರ್ಯ ಶತಮಾನೋತ್ಸವ ಲಾಂಛನವನ್ನು ಅನಾವರಣ ಮಾಡಲಿರುವ ಕನ್ನಡವೇ ನನ್ನ ಉಸಿರು ಎಂದು ಕನ್ನಡದ ಡಿಂಡಿಮವನ್ನು ಕರಾವಳಿಯಾದ್ಯಂತ ಬಾರಿಸಿ ಸಾಹಿತಿಗಳು ಎಂದರೆ ಕೇವಲ ಕಥೆ, ಕವನ, ಕಾದಂಬರಿ ರಚಿಸಿದವರು ಮಾತ್ರವಲ್ಲ, ನಾವು ಉಣ್ಣುವ ಸುಗ್ರಾಸ ಭೋಜನದ ತಯಾರಕರು ಕೂಡ ಆ ಕ್ಷೇತ್ರದ ಸಾಧಕರು. ಹೀಗೆ ವಿವಿಧ ಕ್ಷೇತ್ರದ ಗಣ್ಯರನ್ನು ಸಾಹಿತ್ಯದೆಡೆಗೆ ಸೆಳೆದ ದಕ್ಕ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ, ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ. ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಸ್ಥಾನವನ್ನು ಅಲಂಕರಿಸಲಿರುವ ಪುತ್ತೂರಿನ ಪ್ರತಿಷ್ಠಿತ ವಿದ್ಯಾವರ್ಧಕ ಸಂಘ ವಿವೇಕಾನಂದ ಕಾಲೇಜು ಪುತ್ತೂರು, ಇದರ ಉಪಾಧ್ಯಕ್ಷರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಿತ್ರರು ಆದ ಸತೀಶ್ ರಾವ್. ಇವರನ್ನು ಈ ಕಾರ್ಯಕ್ರಮದ ರೂವಾರಿಗಳಾದ GL ಆಚಾರ್ಯ, ಬಲರಾಮ ಆಚಾರ್ಯ ಹಾಗೂ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಉಮೇಶ್ ನಾಯ್ಕರು ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆ. ಕುಮಾರಿ ಅರುಂಧತಿ ಹಾಗೂ ಶ್ರೀರಾಮ್ GL ಆಚಾರ್ಯ ಅವರ ಮರಿ ಮಕ್ಕಳು ಬಲರಾಮ ಆಚಾರ್ಯರ ಮೊಮ್ಮಕ್ಕಳು. दयामयी शारदा
ಧನ್ಯವಾದಗಳು ಮಕ್ಕಳಿಗೆ. ಈಗ ಕಾರ್ಯಕ್ರಮಕ್ಕೆ ಬಂದ ಎಲ್ಲರನ್ನು ಹೃದಯಾಂತರಾಳದ ಮನಸ್ಸಿನಿಂದ ಸ್ವಾಗತಿಸುತ್ತಾರೆ ಈ ಕಾರ್ಯಕ್ರಮದ ರೂವಾರಿಗಳಾದ ಮಾನ್ಯ ಬಲರಾಮಾಚಾರ್ಯ. ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳು ಅಂತೇಳಿ ನನಗೆ ಅಪ್ಪಣೆ ಆಗಿದೆ ಅಧ್ಯಕ್ಷರಿಂದ. ಪ್ರಾಸ್ತಾವಿಕವಾಗಿ ನೀವೇ ಮಾತಾಡಬೇಕು. ಈ ಕಾರ್ಯಕ್ರಮದ ಯೋಚನೆ ಹೇಗೆ ಬಂತು, ಆಮೇಲೆ ಇದು ಆಯೋಜನೆ ಹೇಗಾಯ್ತು, ಆದಷ್ಟು ಚುಟುಕಾಗಿ ನಾನು ಹೇಳಿಕೊಂಡು ಪ್ರಯತ್ನ ಮಾಡ್ತೇನೆ. 1924ರಲ್ಲಿ ಜನಿಸಿದ ನನ್ನ ದಿವಂಗತ ತೀರ್ಥಗುರುಗಳಾದ GL ಆಚಾರ್ಯವರ 2024ರಲ್ಲಿ 100 ವರ್ಷ ಆಯಿತು ಹುಟ್ಟಿ. ಆಗ ನಮಗೆ ಮನೆಯವರಿಗೆ ಸ್ವಾಭಾವಿಕವಾಗಿ ಒಂದು ಯೋಚನೆ ಬಂತು, 100ನೇ ವರ್ಷ ಅಲ್ವಾ, ನಾವೇನಾದರೂ ಇದನ್ನು ಸ್ವಲ್ಪ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ. ಹಾಗಾದ್ರೆ ಅವರು ವ್ಯವಹಾರ ಕ್ಷೇತ್ರದಲ್ಲಿ ಮಾತ್ರ ಇದ್ದದಲ್ಲ, ಸಾಮಾಜಿಕವಾಗಿ ನನ್ನನ್ನು ತಾನು ತೊಡಗಿಸಿಕೊಂಡವರು, ವಿವಿಧ ರಂಗಗಳಲ್ಲಿ ಕೆಲಸ ಮಾಡಿದವರು, ಕೆಲವೊಮ್ಮೆ ನಾಯಕತ್ವ ವಹಿಸಿಕೊಂಡವರು, ಕೆಲವೊಮ್ಮೆ ಸಹಾಯ ಹಸ್ತ ನೀಡಿದವರು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. ಹಾಗಾಗಿ ನನಗೆ ಕಂಡಿತು ಅವ್ರು ಯಾವ ಫೀಲ್ಡ್ನಲ್ಲಿ ಕೆಲಸ ಮಾಡಿದ್ದಾರೆ, ಯಾವ ಇದರಲ್ಲಿ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಏನಾದರೂ ನಮ್ಮದೊಂದು ಕೊಡುಗೆ ಆಗುವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದಲ್ಲ. ಹಾಗೆ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪುತ್ತೂರು ಘಟಕದ ಅಧ್ಯಕ್ಷರಾಗಿ 12 ವರ್ಷ ಕೆಲಸ ಮಾಡಿದರು. ಹಾಗೆ ನಾನು ಐತಪ್ಪ ನಾಯ್ಕರು ಅವರೊಟ್ಟಿಗೆ 9 ವರ್ಷ ಕಾರ್ಯದರ್ಶಿ ಆಗಿದ್ದು ಆ 12 ವರ್ಷಗಳಲ್ಲಿ. ಹಾಗೆ ನಾನು ಅವರಿಗೆ ಫೋನ್ ಮಾಡಿದ್ದೆ, ಹೀಗೀಗ ಉಂಟು, ನಮ್ಮದು ಏನಾದರೂ ನೀವು ಕಾರ್ಯಕ್ರಮ ಮಾಡ್ತಿದ್ರೆ ನಾವು ಅದರ ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿಕೊಡ್ತೇವೆ. ಅದೇ ರೀತಿ ಉಮೇಶ್ ನಾಯ್ಕರ ಹತ್ರ ಹೇಳಿದೆ, ಈ ರೀತಿ ಒಂದು ಯೋಚನೆ ಬಂದಿದೆ, ಏನಾದರೂ ಒಂದು ಕಾರ್ಯಕ್ರಮ ಮಾಡುವ ಅಂತೇಳಿ. ಹಾಗೆ ಒಂದು 2 ದಿವಸದಲ್ಲಿ ಸಿಗ್ತೇನೆ ಅಂತ ಹೇಳಿದ್ರು ಇಬ್ಬರು. ಕಡೆಗೆ ನಮ್ಮ ಆಫೀಸಿಗೆ ಬಂದು ಇದು ಕಾರ್ಯಕ್ರಮ ಬೇರೆ ಮಾಡೋದು ಬೇಡ, ನಿಮ್ಮ ತಂದೆಯವರ ಕೊಡುಗೆ ಈ ಸಾಹಿತ್ಯ ಪರಿಷತ್ತಿಗೆ ಬೇಕಾದಷ್ಟಿದೆ, ಅವರು ತುಂಬ ಇದರಲ್ಲಿ ದುಡಿದವರು, ಹಾಗಾಗಿ ಅವರ ಸಂಸ್ಮರಣ ಕಾರ್ಯಕ್ರಮವೇ ಮಾಡುವ ಅಂತೇಳಿ. ಹಾಗಾಗಿ ಒಂದು ರೀತಿಯಲ್ಲಿ ಇದು ಆಫ್ಟರ್ ಥಾಟ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆಯೋಜನೆಗೊಂಡ ಕಾರ್ಯಕ್ರಮ.
ಹಾಗೆ ಇನ್ನೂ ಬೇರೆ ಬೇರೆ ರಂಗಗಳಲ್ಲಿ ಅವರು ರೋಟರಿ ಇರ್ಬೋದು, ಅಥವಾ ವಿದ್ಯಾಕ್ಷೇತ್ರದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇರ್ಬೋದು, ಅಥವಾ ರಾಮಲಿಂಗೇಶ್ವರ ವಿದ್ಯಾವರ್ಧಕ ಸಂಘ ಇರ್ಬೋದು, ಅಥವಾ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬೇರೆ ಬೇರೆ ಅನ್ಯಾನ್ಯ ಸಂಘಟನೆಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೊಡುಗೆ ಆಗುವ ರೀತಿಯಲ್ಲಿ, ಸಮಾಜಕ್ಕೆ ಏನಾದರೂ ಸಹಾಯಕ ಆಗುವ ರೀತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಉಂಟು. ಆ ಸರಣಿಯಲ್ಲಿ ಪ್ರಥಮ ಕಾರ್ಯಕ್ರಮ ಇವತ್ತು. ಕಾರ್ಯಕ್ರಮ ಡೇಟ್ ಎಲ್ಲ ಫಿಕ್ಸ್ ಆಯ್ತು, ಆದ್ರೆ ಯಾರ ಹತ್ರ ಕೇಳಿದ್ರು ಫಂಕ್ಷನ್ 15ನೇ ತಾರೀಕು ಸಿಕ್ಕಾಪಟ್ಟೆ ಫಂಕ್ಷನ್ ಇದೆ. ಆದ್ರೂ ಅವರ ಮೇಲಿನ ಪ್ರೀತಿ ಮತ್ತು ಅಭಿಮಾನ ಇಷ್ಟು ಜನ ಸೇರಿ ನನಗೆ ತುಂಬಾ ಸಂತೋಷ ಆಗಿದೆ. ಪ್ರಪ್ರಥಮವಾಗಿ ನಾನು ಎಲ್ಲರನ್ನೂ ಒಮ್ಮೆ ಸ್ವಾಗತಿಸ್ತೇನೆ. ಅವರು ವ್ಯವಹಾರ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ನಾನು ಹಿಂದೆ ಹೋಗ್ತೇನೆ, ಯಾಕೆಂದ್ರೆ ಪ್ರಾಸ್ತಾವಿಕವಾಗಿ ಹೇಳುವಾಗ ಅವರ ಬಗ್ಗೆ ಒಂದು ಎರಡು ಮಾತು ಹೇಳಲೇಬೇಕಾಗ್ತದೆ. 1957ರಲ್ಲಿ ಪುತ್ತೂರಿಗೆ ಬಂದು ವ್ಯವಹಾರವನ್ನು ಪ್ರಾರಂಭ ಮಾಡಿದವರು. ಅವರ ಕುಲ ವ್ಯವಹಾರ ಬೇರೆ ಇತ್ತು. ನನ್ನ ಅಜ್ಜನಿಗೆ ಅವರು ಟಿಂಬರ್ ವ್ಯಾಪಾರ ಮಾಡ್ತಾ ಇದ್ದವರು, ಮರದ ವ್ಯಾಪಾರ ಮಾಡ್ತಾ ಇದ್ದವರು ಉಡುಪಿಯಲ್ಲಿ. ಆಗ ಕೆಲವರಿಗೆ ಇರ್ತದೆ ನನ್ನ ಕೆಲಸ ಮಾಡೋದು ಬೇಡ ಅಂತೆ, ಆ ರೀತಿಯ ಒಂದು ಚಿಂತನೆ ಇದ್ದವರು ಅವರು. ಅವ್ರು ಹೇಳಿ ನೀವು ಬೇರೆ ಏನಾದ್ರು ಮಾಡ್ಬೇಕಪ್ಪ, ಇದು ಪ್ರಯೋಜನ ಇಲ್ಲ ಅಂತೇಳಿ ಹಾಗೆ ಕಂಡಿದ್ದವ್ರಿಗೆ. ಹಾಗೆ ಇವರು ಈ ಚಿನ್ನದ ವ್ಯವಹಾರದಲ್ಲಿ ಪರಿಣಿತಿ ಪಡಿಬೇಕಂತಾಗ ಒಂದು ಅವಕಾಶ ಬಂತು. ಅವರ ಸೋದರ ಮಾವ ಕೇರಳದಲ್ಲಿ ಅವರು ಈಗಾಗಲೇ ಸ್ಥಾಪಿತ ದೊಡ್ಡ ಸಂಸ್ಥೆಯನ್ನು, ಚಿನ್ನಾಭರಣಗಳ ಸಂಸ್ಥೆಯನ್ನು ಹೊಂದಿದವರು. ಅವ್ರು ಕರೆದ್ರು, ನೀನು ಬಾ, ಇಲ್ಲಿ ನಿಮ್ಗೊಂದು ಸ್ವಲ್ಪ ಅನುಭವ ಆಗ್ತದೆ, ಬಾ ಕೆಲಸ ಮಾಡೋದು, ನಮ್ಮೊಟ್ಟಿಗೆ ಇರುವಂತೆ. ಸುಮಾರು 10-12 ವರ್ಷ ಅಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಏನೋ ಒಂದು ಆಕಸ್ಮಿಕ ಸಂಪರ್ಕ ಆಯ್ತು ಪುತ್ತೂರಿಗೆ. ಇಲ್ಲಿ ಯಾರೋ ಒಂದು ಜ್ಯುವೆಲರಿಯನ್ನು ಪರಿಚಯ ಆಯಿತು. ಹಾಗಾಗಿ ನನ್ಗೆ ಈಗಲೂ ಆಶ್ಚರ್ಯ ಆಗ್ತದೆ. ಮದುವೆ ಆಗಿ ಮಕ್ಕಳಿದ್ದು 33ನೇ ವರ್ಷ ಪ್ರಾಯದಲ್ಲಿ ಒಂದು ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಒಂದು ಹೊಸ ಊರು, ನಾವು ಅವ್ರಿಗೆ ಹೇಳಿ ಕೇಳಿ ಅವರು ಉಡುಪಿಯವರು, ಪುತ್ತೂರಿಗೆ ಬಂದು ಒಂದು ಹೊಸ ದೊಡ್ಡ ರಿಸ್ಕ್ ಅದು ಆಲೋಚನೆ ಮಾಡಿದ್ರು. ಇಲ್ಲಿ ಈಗಾಗಲೇ ಸ್ಥಾಪಿತ ವ್ಯವಹಾರಗಳು ಸಾಕಷ್ಟು ಇದ್ದಾಗ ಅವ್ರು ಬಂದು ಒಂದು ಹೊಸ್ತು ಪ್ರಾರಂಭ ಮಾಡಬೇಕಾದ್ರೆ ಒಂದು ನಿಜವಾಗಿ ಒಂದು ಧೈರ್ಯ ತೋರಿಸಬೇಕು. ಆ ಧೈರ್ಯ ತೋರಿಸಿದ್ರು, ಬಂದ್ರು, ಪ್ರಾರಂಭ ಮಾಡಿದ್ರು. ಹಾಗೆಲ್ಲ ಆ ವ್ಯವಹಾರ ಅವರವರ ಹೆಸರಲ್ಲೇ ಜಿಲ್ಲಾಚಾರ್ಯ ಜ್ಯುವೆಲ್ಲರ್ಸ್ ಹಾಗೆ ಎಲ್ಲವೂ ನೋಡಿ, ದೇವಣಿಕಿಣಿ ಆಗಿರ್ಬೋದು, ಎಂ ಜಗದೀಶ್ ಶೆಟ್ಟಿ, ಯಾವ ರೀತಿ ಪ್ರಾರಂಭ ಮಾಡಿ ಹೆಸರಾಗಿದ್ದು ಕೂತರು ವ್ಯವಹಾರವನ್ನು ಪ್ರಾರಂಭ ಮಾಡಿ ಒಂದು ಮಟ್ಟಕ್ಕೆ ಯಶಸ್ವಿ ಆಯಿತು. ನಾವು ಹೇಳಿಕೊಂಡಷ್ಟು ಚಂದ ಕಾಣೋದಿಲ್ಲ, ಆದರೂ ಯಶಸ್ವಿ ಆಯಿತು. ಯಶಸ್ವಿ ಆಗಬೇಕಾದ್ರೆ ಈ ಧೈರ್ಯದೊಂದಿಗೆ ಏನಾದರೂ ಒಂದು ಹೊಸತನ ಬೇಕು. ಆಗ ಆ ಕಾಲಘಟ್ಟದಲ್ಲಿ ಗ್ರಾಹಕರಿಗೆ ಚಿನ್ನಾಭರಣ ರೆಡಿಮೇಡ್ ಅಂದ್ರೆ ತಯಾರಿಸಿದ ಚಿನ್ನಾಭರಣ ಸಿಗುವಂಥದ್ದು ಕಮ್ಮಿ ಇತ್ತು. ಇದಕ್ಕೆ ಫೀಲ್ಡಿಗೆ ಅವರು ಇಳಿದು ಅದರಲ್ಲಿ ಯಶಸ್ಸನ್ನು ಕಂಡ್ರು. ದ ರೆಸ್ಟ್ ಇಸ್ ಹಿಸ್ಟರಿ ಅಂತ ಹೇಳ್ತಾರಲ್ಲ ಹಾಗೆ ಮುಂದೆ ಬರೀತಾ. ಹಾಗೆ ಸುಮಾರು ಅವರಿಗೆ ಒಂದು 60 ವರ್ಷ ಪ್ರಾಯ ಆಗುವಾಗ, ಇದು ನಾನು ಆಗಾಗಲೇ ಬಂದಿದ್ದೆ, ನಾನು ಸಣ್ಣ ಪ್ರಾಯದಲ್ಲೇ ವ್ಯವಹಾರಕ್ಕೆ ಸೇರಿಕೊಂಡಿದ್ದೆ. ಒಂದು 60 ವರ್ಷ ಪ್ರಾಯ ಇರ್ಬೋದು, ನಾನು ಅಂದಾಜು ಹೇಳುದು. ಅವರು ಇದರಿಂದ ದೈನಂದಿನ ಚಟುವಟಿಕೆಗಳಿಂದ ಅವರು ಕಳಚಿಕೊಳ್ಳಿಕ್ಕೆ ಶುರು ಮಾಡಿದರು. ವ್ಯವಹಾರದ ಚಟುವಟಿಕೆಗಳಿಂದ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಿಕ್ಕೆ ಶುರು ಮಾಡಿದರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಇಲ್ಲಿ ಇರುವವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವರೊಟ್ಟಿಗೆ ಸಂಬಂಧ ಹೊಂದಿದರು. ಸಿದ್ದರಾಮಯ್ಯಗಳಿಗೆ ನಾನು ಫೋನ್ ಮಾಡುವಾಗ ಅವ್ರು ಹೇಳಿದ್ರು, ಅವ್ರದ್ದು ಎಲ್ಲ ಚಿತ್ರದ ಕಾರ್ಯಕ್ರಮ ಬಂದೇ ಬರ್ತೇವೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ಈಗ ತುಂಬಾ ಜನ ಇದ್ದಾರೆ, ನಾನು ಹೆಸರಿಸಲಿಕ್ಕೆ ಹೋಗುದಿಲ್ಲ, ತುಂಬಾ ಜನ ಇದ್ದಾರೆ. ಎಲ್ಲರೂ ಕೂಡ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರೊಟ್ಟಿಗೆ ಕೆಲಸ ಮಾಡಿದವರು. ಸಾಮಾಜಿಕವಾಗಿ ಅವರು ಬೇರೆ ಬೇರೆ ಸಂಘಟನೆಗಳಲ್ಲಿ ವಿವೇಕಾನಂದ ವಿದ್ಯಾವರ್ಧಕ, ಆಗ ಪುತ್ತೂರು ಎಜುಕೇಶನ್ ಸೊಸೈಟಿ ಅಂತ ಇತ್ತು. ರಾಮ್ ಭಟ್ರು ಮತ್ತು ಅವರು ಒಂದು ರೀತಿ ಜೋಡೆತ್ತಿನ ಹಾಗೆ ಒಟ್ಟಿಗೆ ಸುದೀರ್ಘ ಅವಧಿಯಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ವಿವೇಕಾನಂದ ಕಾಲೇಜಿನ ಆಡಳಿತ ಸಮಿತಿ ಅಧ್ಯಕ್ಷರಾಗಿದ್ದರು. ಹೀಗೆ ಮತ್ತೆ ಇಲ್ಲಿ ವಿಶ್ವ ಹಿಂದೂ ಪರಿಷತ್, ಒಬ್ಬರಿಗೆ ಗೊತ್ತಿದೆ, ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಮತ್ತೆ ಇನ್ನು ಬೇರೆ ಬೇರೆ ಸಂಘಟನೆಗಳಲ್ಲಿ ರೋಟರಿ ಇಲ್ಲಿ ಪುತ್ತೂರಿನಲ್ಲಿ ಪ್ರಾರಂಭ ಆದ ವರ್ಷ ಅವರು ಸೇರಿದವರು, ಅವರ ಕೊನೆ ಉಸಿರಿನವರೆಗೂ ಅವರು ರೊಟೇರಿಯನ್ ಆಗಿತ್ತು. ಹೀಗೆ ರೋಟರಿ ಅವರು ನಿಕಟ ಸಂಬಂಧ, ಹೀಗೆ ಬೇರೆ ಬೇರೆ ರಂಗಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಈ ಒಂದು ಅವರಿಗೆ ಒಂದು ನಾವು ಸ್ಮರಿಸುವಂಥದ್ದು, ನಾವು
ಕುಟುಂಬದ ಸದಸ್ಯರಾಗಿ ನಮ್ಮ ಕರ್ತವ್ಯ ಅಂತೇಳಿ ಭಾವಿಸಿ ಈ ಕೆಲಸಕ್ಕೆ ಇಳಿದಿದ್ದೇವೆ. ನಾನು ಈಗಾಗಲೇ ಹೇಳಿದಾಗೆ ಸರಣಿಯಲ್ಲಿ ಪ್ರಥಮ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರಿನ ಘಟಕದವರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೇ ಇದನ್ನು ಆಯೋಜನೆ ಮಾಡಿದ್ದು. ನಮ್ಮ ನಾಯಕ ದ್ವಯರು ಉಮೇಶ್ ನಾಯಕ್ ಮತ್ತು ಐತಪ್ಪ ನಾಯಕರು ಇದನ್ನ ಸಂಪೂರ್ಣ ಇದರ ಆಯೋಜನೆ ಜವಾಬ್ದಾರಿಯನ್ನು ಹೊತ್ತವರು. ಹೀಗೆ ಇದಕ್ಕೆ ಉದ್ಘಾಟಕರಾಗಿ ಯಾರನ್ನು ಹೇಳುವುದು ಅಂತ ಹೇಳುವಾಗ ನಮಗೆ ಪ್ರಥಮವಾಗಿ ಎಲ್ರಿಗೂ ಮೂವರಿಗೂ ಹೆಸರು ಕಂಡದ್ದು ನಾವು ಪುನರೂರವರನ್ನು ಹೇಳುವ ಹರಿಕೃಷ್ಣ. ನಮಗೆಲ್ಲ ಚಿರಪರಿಚಿತರು. ನಾನು ಅವರನ್ನು ಪರಿಚಯ ಮಾಡುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ, ಅದು ಆಭಾಸ ಆಗಿತ್ತು. ಅಂತೂ ಅವರು ಅವರ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ನಾನು ಕಂಡುಕೊಂಡಾಗೆ ಅವರು ಕರ್ನಾಟಕ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ರಾಜ್ಯದ ಅಧ್ಯಕ್ಷರಾಗಿ ಬಹುಶಃ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಆಗಲಿಲ್ಲ. ಆ ಹುದ್ದೆಯನ್ನು ಅವರು ತಗೊಂಡು ಯಶಸ್ವಿಯಾಗಿ ನಿಭಾಯಿಸಿ ಅದನ್ನು ತೋರಿಸಿದ್ದಾರೆ. ಅಂತವರು ಇವತ್ತು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಸ್ವಲ್ಪ ಹಿಂದೆ ಹೋಗ್ತೇನೆ. 1984 ನಾವು ಮಂಗಳೂರಿನಲ್ಲಿ ಒಂದು ಪಾಲುದಾರಿಕೆಯಲ್ಲಿ ಒಂದು ಚಿನ್ನಾಭರಣಗಳ ವ್ಯವಹಾರವನ್ನ ನನ್ನ ದೊಡ್ಡಪ್ಪನೊಟ್ಟಿಗೆ ನಾವು ಶುರು ಮಾಡುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು. ಅದರ ಕೆಲಸ ಆಗ್ತಾ ಇರುವಾಗ ಒಬ್ರು ಯುವಕ ಬಂದು ನಮ್ಮಲ್ಲಿ ಮಾತಾಡಿದ್ರು. ನೀವು ಗೊತ್ತಾಯ್ತು, ನೀವು ಹೊಸ ಉದ್ಯಮ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತೇಳಿ. ಇದಕ್ಕೆ ನೀವು ಹೊಸದಾಗಿ ಮಂಗಳೂರಿಗೆ ಬರೋದಲ್ವಾ, ಹೊಸ ಸಂಸ್ಥೆ, ಅದಕ್ಕೆ ಒಂದು ಜಾಹೀರಾತೆಲ್ಲ ಒಳ್ಳೆ ರೀತಿಯಲ್ಲಿ ಕೊಡ್ಬೇಕಲ್ವಾ, ನಾನು ಮಾಡ್ತೇನೆ ಅಂತೇಳಿ ಬಂದರು. ನಿಮ್ಗೆ ಹೇಗೆ ಮಾತಾಡುವಾಗ ಎಲ್ಲ ಕಡೆಗೆ ನಮ್ಗೆ ಪರಿಚಯ ಇದೆ. ಅವರು ಉಡುಪಿಯವರೇ, ಉಡುಪಿಯಿಂದ ಮಂಗಳೂರಿಗೆ ಬಂದು ಯುವಕ ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಷ್ಟೇ. ಆಗ ನಾವು ಕೇಳಿದೆವು, ನಮ್ಗೆ ಔಟ್ಡೋರ್ ಅಡ್ವರ್ಟೈಸ್ಮೆಂಟ್, ಹೋರ್ಡಿಂಗ್ ಬೇಕು, ಇನ್ನೊಂದು ಬ್ಯಾನರ್ ಕ್ಯಾಂಪೇನ್ ಆಗಬೇಕು, ಬ್ಯಾನರ್ ಕಟ್ಟಬೇಕು, ಎಲ್ಲದಕ್ಕೂ ಉತ್ತರ ಒಂದು ಎಲ್ಲ ಮಾಡುವ ಅಂತೇಳಿ. ನ್ಯೂಸ್ ಪೇಪರಿಗೆ ಅದಕ್ಕೆ ಡಿಸೈನ್ ಮಾಡಬೇಕು, ಅದು ಮಾಡುವ ಎಲ್ಲ. ಅವರು ಹೊಸಬರಾದ್ರು ಕೂಡ ಧೈರ್ಯ ತಗೊಂಡು ಮಾಡಿದವರು ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು. ಈಗ ಬಹುಶಃ ಅವರಿಗೆ ಅವರ ಏನು ವ್ಯವಹಾರ ಉಂಟು ಅದ್ರ ಬಗ್ಗೆ ಯಾರಿಗೂ ಹೆಚ್ಚು ಗೊತ್ತಿರ್ಲಿಕ್ಕಿಲ್ಲ. ಅವರ ಸಾರ್ವಜನಿಕ ಜೀವನದ ಬಗ್ಗೆ ಯಾವಾಗ ನೋಡಿದ್ರು ಕಾರ್ಯಕ್ರಮಗಳಲ್ಲಿ ನಿರತವರು. ಸಾಹಿತ್ಯ ಪರಿಷತ್ನಲ್ಲಿ ಜಿಲ್ಲಾಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ನಿಭಾಯಿಸಿದವರು, ನಮ್ಮ ಆತ್ಮೀಯರು. ಅವರು ಇವತ್ತು ನಾವೊಂದು ಲಾಂಛನ ಮಾಡಿದ್ದೇವೆ. ಈ ಶತಮಾನೋತ್ಸವ, ಜಯಲಾಚಾರ್ಯ ಶತಮಾನೋತ್ಸವದ ಒಂದು ಲಾಂಛನವನ್ನು ಮಾಡಿದ್ದೇವೆ. ಆ ಲಾಂಛನವನ್ನ ಅವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅದನ್ನು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಅವರು ಒಪ್ಪಿಕೊಂಡು ಇವತ್ತು ಸಮಯಕ್ಕೆ ಸರಿಯಾಗಿ ಅವರು ನಂಗೆ ಬರುವಾಗ ನಾವು ಮಿತ್ತೂರು ಮುಟ್ಟಿಯಾಯ್ತು ಅಂತ ನಾನು ಮನೆಯಿಂದ ಹೊರಟಿದ್ದೇನೆ ಅಷ್ಟೇ, ಇನ್ನೊಂದು 5-10 ನಿಮಿಷದಲ್ಲಿ ರೀಚ್ ಆಗ್ತೇನೆ ಅಂತ ಹೇಳುವಾಗ ನಂಗೆ ಆಶ್ಚರ್ಯ. ಅಷ್ಟು ದೂರದಿಂದ ಇಬ್ಬರು ಪುನರೂರು ಮತ್ತು ಅವರು ಒಟ್ಟಿಗೆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಅವರನ್ನ ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸ್ತೇನೆ. ಇನ್ನು ವೇದಿಕೆಯಲ್ಲಿ ಇರುವವರು ನಮ್ಮವರೇ, ಸತೀಶ್ ರಾವ್, ನಮ್ಮ ಆತ್ಮೀಯ ಮಿತ್ರ. ಎಷ್ಟೋ ವರ್ಷ ನಮ್ಮ ಕಟ್ಟಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ. ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರು. ತಂದೆಯವರನ್ನು ಬಹಳ ಹತ್ತಿರದಿಂದ ನೋಡಿದವರು. ಯಾಕೆಂದ್ರೆ ಅವರು ವಿವೇಕಾನಂದ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದಾಗ ತಂದೆಯವರಲ್ಲಿ ಆಡಳಿತ ಸಮಿತಿಯಲ್ಲಿದ್ದರು. ಅವರನ್ನು ಬಹಳ ಹತ್ತಿರದಿಂದ ನೋಡಿದ ನೆನಪನ್ನು ಆಗಾಗ ನಮ್ಮ ಹತ್ರ ಹಂಚಿಕೊಳ್ತಾ ಇದ್ರು. ಅವರು ತಂದೆಯವರು ಕೂಡ ವಿದ್ಯಾವರ್ಧಕ ಸಂಘದಲ್ಲಿ ತುಂಬಾ ಕೆಲಸ ಮಾಡಿದ ಕಾರಣ ಅದರ ಒಂದು ರೆಪ್ರೆಸೆಂಟೇಟಿವ್ ಒಂದು ರೀತಿಯಲ್ಲಿ ಇವತ್ತು ಅವರು ಉಪಾಧ್ಯಕ್ಷರು ವಿದ್ಯಾವರ್ಧಕ ಸಂಘದ್ದು. ಅವರನ್ನು ಕೇಳಿಕೊಂಡಾಗ ಖಂಡಿತವಾಗಿ ನಮ್ಮದೇ ಕಾರ್ಯಕ್ರಮವನ್ನು ನಾವೇನಾದ್ರು ಬರ್ಲಿಕ್ಕೆ ಅಂತ ಹೇಳುವ ಒಂದು ರೀತಿಯಲ್ಲಿ ಆತ್ಮೀಯತೆಯಿಂದ ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಇನ್ನು ನಾನು ಈಗಾಗಲೇ ಹೇಳಿದಾಗೆ ಈ ಕಾರ್ಯಕ್ರಮದ ಬೆನ್ನೆಲುಬು ನಮ್ಮ ಪುತ್ತೂರಿನ ಘಟಕ ಸಾಹಿತ್ಯ ಪರಿಷತ್ ಇದ್ದು, ಅದರ ಈಗದ ಪ್ರಸಕ್ತ ಅಧ್ಯಕ್ಷರು ಉಮೇಶ್ ನಾಯಕರು ಮತ್ತು ಪೂರ್ವಾಧ್ಯಕ್ಷರು, ಒಂದು ಪ್ರಮುಖವಾಗಿ ಕಾರ್ಯನಿರ್ವಹಿಸಿದ ಪೂರ್ವಾಧ್ಯಕ್ಷರು ಐತಪ್ಪ ನಾಯಕರು. ಇವರಿಬ್ಬರು ಕೂಡ ಈ ಕಾರ್ಯಕ್ರಮ ಸಂಯೋಜನೆಯಲ್ಲಿ ಪ್ರತಿಯೊಂದು ವಿವರಗಳಲ್ಲಿ ಅವರು ತೊಡಗಿಸಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ತುಂಬಾ ದುಡಿದಿದ್ದಾರೆ. ಈಗ ಸದ್ಯ ಪ್ರಸಕ್ತ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಇಬ್ಬರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮತ್ತೆ ನಾನು
ಮುಂದುವರೆದು ಹೀಗೆ ಇದರ ಕಾರ್ಯಕ್ರಮದ ಬಗ್ಗೆ ಮಾತಾಡುವಾಗ ಇದು ಬರೇ ಸಂಸ್ಮರಣ ಕಾರ್ಯಕ್ರಮ ಅಂತ ಹೇಳಲ್ಲ, ನಾವು ಸಾಹಿತ್ಯ ಪರಿಷತ್ತಿಂದ ಮಾಡೋದಲ್ಲ, ನಾವು ಒಂದು ಸ್ವಲ್ಪ ಯಾರನ್ನಾದ್ರೂ ಗುರುತಿಸಬೇಕು ಅಂತ ಹೇಳೋ ಒಂದು ಇರಾದೆಯನ್ನು ನಾನು ವ್ಯಕ್ತಪಡಿಸಿದಾಗ ನಾವೆಲ್ಲ ಡಿಸ್ಕಸ್ ಮಾಡಿ ಇದನ್ನ ನಾವೊಂದು 3 ಜನವನ್ನ ಇವತ್ತು ಸನ್ಮಾನ ಮಾಡುವರಿದ್ದೇವೆ. ಒಬ್ಬರು ಅದರಲ್ಲಿ ಹಿರಿಯರಾದ ಪುರಂದರ್ ಭಟ್ ಅವರು ಕೂಡ ಹಾಗೆ ತಂದೆಯವರೊಟ್ಟಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ಕೈ ಜೋಡಿಸಿ ಕೆಲಸ ಮಾಡಿದವರು. ಇವತ್ತು ಸಹ ಅವ್ರು ಮಾತಾಡಿದ ಕೂಡಲೇ ತಂದೆಯವರ ವಿಷಯ ಮಾತಾಡೋದು, ನಾನು ಮಾತಾಡಿದ್ರೆ ಅವರಿದ್ದಾರೆ, ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಅತ್ತಿಗಜೆಯವರು ಮತ್ತೆ ಪುನಃ ಅವರ ಬಗ್ಗೆ ಏನು ಹೇಳಬೇಕಾದಿಲ್ಲ, ಏನಿಲ್ಲ, ಪುತ್ತೂರಿಗೆಲ್ಲ ಚಿರಪರಿಚಿತರು ಅವರು. ಇನ್ನೊಬ್ರು ಅವರನ್ನು ನಾವು ಇವತ್ತು ಸನ್ಮಾನ ಮಾಡುವರಿದ್ದೇವೆ. ಅವರು ಸಮಯಕ್ಕೆ ಸರಿಯಾಗಿ ಬಂದು ಒಟ್ಟಿಗೆ ಸೇರಿಕೊಂಡಿದ್ದಾರೆ, ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ತಾಳ್ತಾಜೆ ವಸಂತ ಕುಮಾರ್ ಇತ್ತೀಚೆಗಷ್ಟೇ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕನ್ನಡ ಮಾತೆಯ ಸೇವೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಅಧ್ಯಾಪಕರಾಗಿ ಮತ್ತೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಕನ್ನಡ ಪೀಠದ ಪ್ರಮುಖರಾಗಿ ಎಲ್ಲ ಕಾರ್ಯನಿರ್ವಹಿಸಿ ಸಾಹಿತಿಯಾಗಿ ತಮ್ಮಂತಹ ಗುರುತಿಸಿಕೊಂಡವರು. ಅವರನ್ನ ನಾವು ಸನ್ಮಾನಿಸುವರಿದ್ದೇವೆ. ಅವರನ್ನು ಕೂಡ ಈ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಅವರ ನಿಕಟ ಸಂಬಂಧಿಕರ ಮದುವೆ ಏನಿದೆ ಆದ್ರೂ ಕೂಡ ಅಡ್ಜಸ್ಟ್ ಮಾಡಿ ಬಂದಿದ್ದಾರೆ. ಇನ್ನು ಮುಂದುವರಿಸಬೇಕು ನನಗೆ ಅಂತ ಹೇಳಿದ್ದಾರೆ, ಸುರಿಗೆ ಬಂದಿದ್ದಾರೆ, ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ತಂದೆಯವರ ಬಗ್ಗೆ ಒಂದು ಅವರು ಏನೇನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಸ್ವಲ್ಪ ಗೋಷ್ಠಿ ನಡೆಸಬೇಕು, ನಮ್ಗೆಲ್ರಿಗೂ ಅದನ್ನು ಪುನಃ ನೆನಪಿಸಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಒಂದು 2-3 ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ವಿಷಯ ಮಂಡನೆ ಮಾಡುವವರಿದ್ದಾರೆ, ಉಪಸ್ಥಿತರಿದ್ದು ಹಿತನುಡಿಗಳನ್ನು ಆಡುವವರಿದ್ದಾರೆ. ಅದರಲ್ಲಿ ಪ್ರಥಮ ಗೋಷ್ಠಿ GL ಆಚಾರ್ಯರ ಶಿಕ್ಷಣ ಸೇವೆ ಅಂತೇಳಿ ಇದನ್ನು ನಡೆಸುವವರು ಡಾಕ್ಟರ್ ಎಸ್ ಮಾಧವ್ ಭಟ್. ಅವರು ಕೂಡ ಹಾಗೆ ವಿವೇಕಾನಂದ ಕಾಲೇಜಿನಲ್ಲಿ ಸುದೀರ್ಘ ಅವಧಿಯಲ್ಲಿ ಅಧ್ಯಾಪಕರಾಗಿದ್ದು ಆಮೇಲೆ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದವರು. ಅವರು ಪುತ್ತೂರಿಗೆ ಬಂದಾಗ ನಾನು ಪ್ರಥಮವಾಗಿ ಭೇಟಿಯಾದ GL ಆಚಾರ್ಯ ಅಂತೇಳಿ ಅವರು ನೆನಪಿಸಿಕೊಂಡ್ರು. ರಾಮಭಟ್ಟನ್ನು ಭೇಟಿ ಆಗ್ಬೇಕಿತ್ತಂತೆ, ಅಲ್ಲಿಗೆ ಹೋಗಿ ಅವರು ಆಗ ಬೆಂಗಳೂರಿಗೆ ಹೋಗಿದ್ರು, ಸಿಗ್ಲಿಲ್ಲ, ಇನ್ನೇನು ಮಾಡೋದು ಹೇಳುವಾಗ GL ಆಚಾರ್ಯ ಇದ್ದಾರೆ, ಅಲ್ಲಿಗೆ ಹೋಗುವ ಅಂತೇಳಿ ಅವ್ರ ಹತ್ರ ಮಾತಾಡಿ ಅಷ್ಟು ಹಳೆಯ ಸಂಬಂಧ, ಅವರನ್ನು ಬಹಳ ನಿಕಟದಿಂದ ಅವರು ತಿಳಿದವರು. ಅವ್ರು ಬಂದಿದ್ದಾರೆ, ಅವರನ್ನು ನಾನು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ತಂದೆಯವರ ಬಗ್ಗೆ 1-2 ಹಿತನುಡಿಗಳನ್ನು ಆಡುವವರು ನನ್ನ ಆತ್ಮೀಯರಾದ ರೊಟೇರಿಯನ್ ಸುರೇಶ್ ಶೆಟ್ಟಿ ಅವರು. ಇವರು ತಂದೆಯವರಿಗಿಂತ ಜಾಸ್ತಿ ನನ್ನೊಡನೆ ಸಲಿಗೆ ಹೊಂದಿದವರು. ನಾವು ಯಾವಾಗಲೂ ಆಗಾಗ ಭೇಟಿ ಆಗುದುಂಟು. ಆದ್ರೆ ತಂದೆಯವರ ಬಗ್ಗೆ ಸಾಕಷ್ಟು ತಿಳಿದಿದೆ, ಯಾಕಂದ್ರೆ ಅವರು ಸಹ ರೋಟರಿಯಲ್ಲಿ ತುಂಬಾ ಕೆಲಸ ಮಾಡಿದವರು. ನಾನು 97-92ರಲ್ಲಿ ಅಧ್ಯಕ್ಷನಾಗಿದ್ದಾಗ ಕಾರ್ಯದರ್ಶಿಯಾಗಿ ಬಹಳ ನನಗೆ ಬೆನ್ನೆಲುಬಾಗಿ ನಿಂತವರು. ಸುರೇಶ್ ಶೆಟ್ಟನ್ನು ಕೂಡ ನಾನು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಎರಡನೇ ಗೋಷ್ಠಿ ಇರುವಂತದ್ದು GL ಆಚಾರ್ಯ ಉದ್ಯಮ ಮತ್ತು ಸಾಹಿತ್ಯ ಸೇವೆ ಅಂತೇಳಿ. ಅದು ಡಾಕ್ಟರ್ H.G. ಶ್ರೀಧರ್ ಈಗಾಗಲೇ 1-2 ಪುಸ್ತಕಗಳನ್ನು ಬರೆದು ಅದಕ್ಕೆ ಅವಾರ್ಡ್ಗಳನ್ನು ಗಳಿಸಿ ಜನಪ್ರಿಯರಾದವರು. ದೀರ್ಘಾವಧಿ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಅವರಿದ್ದಾರೆ ನಮ್ಮೊಡನೆ. H.G. ಶ್ರೀಧರ್ ಅವರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ನಮಗೆ ಶುಭ ನುಡಿಗಳನ್ನು ಆಡುವವರು ಶ್ರೀ ವಾಮನ್ ಪೈ, ಅವರು ಅಧ್ಯಕ್ಷರು ವರ್ತಕರ ಸಂಘ ಪುತ್ತೂರು, ಪ್ರಸಕ್ತ ಅಧ್ಯಕ್ಷರು, ನಮ್ಮ ಆತ್ಮೀಯರು. ಅವರನ್ನು ಕೂಡ ಈ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. 3ನೇ ಗೋಷ್ಠಿಯನ್ನು ನಡೆಸಿಕೊಡುವವರು ನಮ್ಮ ಆತ್ಮೀಯರಾದ ಶ್ರೀ ನಾರಾಯಣ್ ಭಟ್, ಪ್ರಶಸ್ತಿ ವಿಜೇತ ಶಿಕ್ಷಕ. ರಾಮಗುಂಜದಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳ ನಡೆಸುವಂತಹ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡು ಬಹಳ ಅದನ್ನು ಸಮರ್ಪಕವಾಗಿ ನಡೆಸ್ತಾ ಇರುವವರು, ನಮ್ಮ ಕುಟುಂಬಕ್ಕೆ ಆತ್ಮೀಯರವರು. ಅವರು ಕೂಡ ಅವರು 1-2 ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ತಂದೆಯವರ ಬಗ್ಗೆ ಕೂಡ ಒಂದು ಬರಹವನ್ನು ಬರೆದಿದ್ದಾರೆ, ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಅವರು ಒಂದು ಗೋಷ್ಠಿಯನ್ನ ಇವತ್ತು ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ. GL ಆಚಾರ್ಯರ ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆ ಅಂತೇಳಿ ಅವರನ್ನು ಇವತ್ತು ಈ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆ ಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಹಿರಿಯರಾದ ಶ್ರೀ ಕೋಪರ್ ಅವರು. ಕೋಪರ್ ಮತ್ತು ತಂದೆಯವರು ವಿಶ್ವ ಹಿಂದೂ ಪರಿಷತ್ನಲ್ಲಿ ಒಟ್ಟಿಗೆ
ತುಂಬಾ ಕೆಲಸ ಮಾಡಿದವರು. ಮತ್ತೆ ರಾಘವೇಂದ್ರ ಮಠದ ನಿರ್ಮಾಣವನ್ನು ಕುವೆಂಪರು ಸಂಪೂರ್ಣ ಜವಾಬ್ದಾರಿ ತಗೊಳ್ಳುವಾಗ ಅವರಿಗೆ ತುಂಬಾ ಸಹಾಯ ಹಸ್ತ ನೀಡಿದವರು ದಿವಂಗತ GL ಆಚಾರ್ಯರು. ಅವರು ಕೂಡ ಇವತ್ತು ಈ ಸಭೆಗೆ ಸಮಯಕ್ಕೆ ಸರಿಯಾಗಿ ಬಂದು ಉಪಸ್ಥಿತರಿದ್ದಾರೆ. ಅವರನ್ನು ಕುವೆಂಪುರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಸಾಹಿತ್ಯ ಪರಿಷತ್ತಿನ ಪೂರ್ವಾಧ್ಯಕ್ಷರಿದ್ದೀರಿ, ಸದಸ್ಯರಿದ್ದೀರಿ, ನಮ್ಮ ಆತ್ಮೀಯರಿದ್ದೀರಿ, ರೊಟೇರಿಯನ್ಸ್ ಎಲ್ಲ ಬಂದಿದ್ದೀರಿ. ನೀವು ಎಲ್ಲರನ್ನು ಒಂದೇ ಸೆಂಟೆನ್ಸ್ ನಲ್ಲಿ ಸಮಯದ ಅಭಾವ ಇರುವ ಕಾರಣ ನನ್ನ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ. ಸಾಕಷ್ಟು ಗಣ್ಯರು ಈ ಸಭಾಂಗಣದಲ್ಲಿ ಸೇರಿದ್ದೀರಿ. ಎಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಉತ್ತಮ ಧನಾತ್ಮಕವಾದ ಪ್ರಚಾರವನ್ನು ಕೊಡುವರು ಮಾಧ್ಯಮದವರು. ಅದು ಸಾಹಿತ್ಯ ಪರಿಷತ್ ಇರ್ಬೋದು ಅಥವಾ ನಮ್ಮ GL ಸಮೂಹ ಸಂಸ್ಥೆಗಳ ಅದೇ ಕಾರ್ಯಕ್ರಮಗಳು ಇರ್ಬೋದು. ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಕೊಡ್ತಾ ಇದ್ದಾರೆ ಸ್ಥಳೀಯ ಪತ್ರಕರ್ತರು. ಅವರನ್ನು ಕೂಡ ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸುತ್ತಾ ನನ್ನ ಅತ್ಯಂತ ಚುಟುಕು ಅಂತ ನಾನು ಭಾವಿಸಿದ್ದೇನೆ. ಆದರೆ ಒಂದಷ್ಟು ವಿಷಯಗಳನ್ನು ಹೇಳದೆ ನಿರ್ವಾಹ ಇಲ್ಲ ಅಂತ ಹೇಳೋ ನೆಲೆಯಲ್ಲಿ ಹೇಳಿದ್ದೇನೆ. ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈಗ ಅತಿಥಿಗಳನ್ನ ಹೂ ಚನ್ನೀರಿ ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕಿದ್ದಾರೆ ರಾಜೀವ್ ಬಲರಾಮ್ ಮತ್ತು ಬಲರಾಮಾಚಾರ್ಯ ದಂಪತಿಗಳು. ಶತಮಾನೋತ್ಸವದ ಲಾಂಛನ ಬಿಡುಗಡೆ ಮಾಡಲಿರುವ ಕನ್ನಡ ಸಾಹಿತ್ಯ ಪರಿಷತ್ತರ ನಿಕಟಪೂರ್ವ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕರ್ ಅವರಿಗೆ ವೇದ, ಲಕ್ಷ್ಮೀಕಾಂತ್ ಮತ್ತು ಬಲರಾಮಾಚಾರ್ಯರು. ವೇದ, ಲಕ್ಷ್ಮೀ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಉಮೇಶ್ ನಾಯ್ಕರ್ ಅವರಿಗೆ ಸಾಹಿತ್ಯ ಪರಿಷತ್ತಿನ ಸಕ್ರಿಯ ಸದಸ್ಯ ಭಾಸ್ಕರ್ ಬಾರಿಯಾ ಅವರು ಬಂದು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಗೌರವ ಉಪಸ್ಥಿತರಾಗಿರುವ ಸತೀಶ್ ರಾವ್ ಅವರಿಗೆ ನಂದಿತಾ, ವಿಜೇಶ್ ಮತ್ತು ಬಲರಾಮಾಚಾರ್ಯರು ಗೌರವಿಸ್ತಾರೆ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಮುಖ್ಯ ಅಂಗ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನ ಮಾಡಿ ಚಾಲನೆ ನೀಡಿ ಇಡೀ ವರ್ಷ ನಡೆಯುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ ನಮ್ಮ ನೆಚ್ಚಿನ ಹರಿಕೃಷ್ಣ ಪುನರೂರು. ದೀಪ ಬೆಳಗಿಸುವ ಮೊದಲು ವೇದಿಕೆಯಲ್ಲಿ ಉಪಸ್ಥಿತರಿರುವ ಐತಪ್ಪ ನಾಯಕರು ಕೂಡ ಕನ್ನಡದ ಶಾಲು ಹಾಕಿ ಸನ್ಮಾನ ಮಾಡ್ತಾ ಇದ್ದೇವೆ. ದೀಪೋಜ್ವಲನ ಎಲ್ಲ ಅತಿಥಿಗಳು ಭಾಗಿಗಳಾಗಬೇಕು ಕೇಳಿಕೊಳ್ಳಿ.
ಪ್ರಾರ್ಥನೆ ಅಂತ ಬಲೆ ಬಲೆ ಕಿರುವೆರು ಬಲೆ ಅಂದರೆ ಅಜ್ಜರ ಈಗ ಶತಮಾನೋತ್ಸವದ ಲಾಂಛನವನ್ನು ಮಾನ್ಯ ಕರ್ಪೂರ ಅವರು ಬಿಡುಗಡೆ ಮಾಡಿದ್ದಾರೆ. ಹೌದಾ ಸರಿಯಾ ಬನ್ನಿ ಈ ನಾಡಿನ ಹಿರಿಯ ಸಾಹಿತಿಗಳನ್ನೆಲ್ಲ ನೋಡುವಂಥ ಅವಕಾಶ ಸಿಕ್ಕಿತ್ತು ಈ ಕಾರ್ಯಕ್ರಮದಲ್ಲಿ. ಎಲ್ಲ ಹಿರಿಯರೆಲ್ಲ ನನ್ನ ಒಟ್ಟಿಗೆಲ್ಲ ಮಾಡಿದರು. ಸಂದರ್ಭ ಜೀಲಾಚಾರ್ಯರ ಆ ಸಾಹಸದ ಹಿಂದೆ ಈ ನಾಡಿನ ಹಿರಿಯ ದಾನಿಯಾಗಿ, ಸಮಾಜ ಸೇವಕರಾಗಿ, ಸಮಾಜದ ಎಲ್ಲ ನಮಗೆಲ್ಲ ಸ್ಫೂರ್ತಿದಾಯಕರಾದ ಒಂದು ವ್ಯಕ್ತಿಯಾಗಿದ್ದರು. ನಾವು ಸಾಹಿತ್ಯ ವರ್ಷದ ನಾನು ಯಾವುದೇ ಕಾರ್ಯಕ್ರಮ ಹೇಳಿದ್ರು ಅವರ ಮುಂಚೂಣಿಯಲ್ಲಿಗೆಲ್ಲ ಮಾಡಿದ್ರು. ಸಮಾಜ ಸೇವೆಯಲ್ಲಿ ಅವರು ಅದೇ ರೀತಿ ಇದ್ದರು. ಇಲ್ಲಿ ಬಂದ ಹಿರಿಯರಿಗೆಲ್ಲರಿಗೂ ಅವರ ಬಗ್ಗೆ ಪರಿಚಯ ಇದೆ. ಸಾಧ್ಯವಾದರೆ ಅವರ ಕಾರ್ಯಕ್ರಮ ಶಾಲಾ ಕಾಲೇಜುಗಳಲ್ಲಿ ಮಾಡಬೇಕು. ಯಾಕಂದರೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಬರಬೇಕು. ಈಗ ನಾವು ಗೊತ್ತಿದ್ದವರು ಅಲ್ಲ, ಜೊತೆಗೆ ಅವರ ಹೆಸರನ್ನು ಪ್ರಶಸ್ತಿಯನ್ನು ಪ್ರಾರಂಭ ಮಾಡಬೇಕು. ಯಾಕಂತೇಳಿದ್ರೆ ಒಂದು ಅಂದರೆ ಆ ಕಾರ್ಯಕ್ರಮ ಬಂದವರಿಗೆಲ್ಲ ಒಂದು ಉತ್ಸಾಹ ಬರ್ತದೆ. ಆ ರೀತಿ ಆದಾಗ ಜೀಲಾಚಾರ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಮುಂದಿನ ಸಮಾಜಕ್ಕೆ ಗೊತ್ತಾಗ್ತದೆ. ಈಗ ಇದ್ದವರಿಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಅಂತ ಒಂದು ಒಳ್ಳೆ ಕೆಲಸ ಆಗಬೇಕು. ಜೀಲಾಚಾರ್ಯರ ಬಗ್ಗೆ ಈಗ ಮಾತಾಡಲಿಕ್ಕಿದ್ದಾರೆ, ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಅವರ ಶಿಷ್ಯರಾಗಿ ಕೆಲಸ ಮಾಡಿದವರು. ಒಳ್ಳೆ ಕೆಲಸ ಮಾಡಿದ್ದಾರೆ ಸಮಾಜಕ್ಕೆ. ನಾನು ಯಾವುದೇ ಒಂದು ಇದನ್ನು ದಾನ ಮಾಡಿದರೂ ಕೂಡ ಪ್ರಚಾರ ಇಲ್ಲದೆ ಭಾಳ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು. ನಾವು ಈಗ ಬದಿಗೆ ಬಂದರೆ ಅವರನ್ನು ನೋಡಿದರೆ ನಮಗೆ ಒಂದು ಉತ್ಸಾಹ ಬರುತ್ತಿತ್ತು. ಅಂತ ಒಂದು ಮಹಾನ್ ವ್ಯಕ್ತಿ. ಅವ್ರ ಬಗ್ಗೆ ಇವತ್ತು ನಮ್ಮ ಸಾಹಿತ್ಯ ಪರಿಷತ್ ಮತ್ತು ಅವರು ಸೇರಿಕೊಂಡು ಕಾರ್ಯಕ್ರಮ ಮಾಡೋ ಸಂತೋಷವಿದೆ. ನಾವೆಲ್ಲ ಅವರ ಒಂದು ಮಾರ್ಗದರ್ಶನವನ್ನು ಹಿಡಿದುಕೊಂಡು ಮಾಡಿದರೆ ನಾವು ಒಳ್ಳೆಯ ಉತ್ತಮ ವಿಜಯಗಳಾಗಬಹುದು, ಒಳ್ಳೆಯ ಜನಗಳಾಗಬಹುದು ಅಂತ ಕೆಲಸ ಆಗಲಿದೆ ಅಂತ
ಕಾರ್ಯಕ್ರಮ ಮಾಡುವ ನಾನು ಭಾಷಣಗಾರರಲ್ಲ, ಅದರಿಂದ ಅದಕ್ಕೆ ಮಾತನಾಡದೆ ದೀಪ ಪ್ರಜ್ವಲನೆ ಮಾಡಿದ್ದೇನೆ. ಆ ಪ್ರಜ್ವಲನೆ ಆದ ರೀತಿಯಲ್ಲಿ ಅವರ ಪ್ರೇರಣೆಯಿಂದಾಗಿ ಸಮಾಜ ಪ್ರಕಾಶಮಾನವಾಗಲಿ ಅಂತ ಹೇಳುತ್ತಾ ಅವರಿಗೆ ಕೈ ಮುಗಿತ ಕಾರ್ಯಕ್ರಮ ಶುಭಾರಂಭ. ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಳೆಸಲಿಕ್ಕೆ ಬಹುಶಃ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇದೆ ಅಂತ ಹೇಳಿ ತೋರಿಸಿಕೊಟ್ಟವರು ಪುನರೂರು ಸರ್. ಈಗ ಅಧಿಕಾರಕ್ಕಾಗಿ ಸಾಹಿತ್ಯ ಪರಿಷತ್ತನ್ನು ಬಳಸಿಕೊಳ್ತಾ ಇದ್ದಾರೆ. 3 ವರ್ಷ ಇದ್ದ ಅಧಿಕಾರವನ್ನು 5 ವರ್ಷಕ್ಕೆ ಮಾಡಿಕೊಂಡ್ರು, ಕಾರು ಮಾಡಿಕೊಂಡ್ರು, ಇನ್ನು ಕ್ಯಾಬಿನೆಟ್ ದರ್ಜೆಯನ್ನು ಮಾಡಿಸಿಕೊಂಡ್ರು, ಎಲ್ಲವೂ ಮಾಡಿಕೊಳ್ತಾರೆ. ಆದರೆ ಪುನರೂರು ತನ್ನ ಸ್ವಂತ, ಅಲ್ಲಿ ಕಾರು ಇದ್ರೂ ಕೂಡ, ಡಿಪಾರ್ಟ್ಮೆಂಟ್ನ ಕಾರು ಇದ್ರೂ ಕೂಡ ಅದನ್ನು ಬಳಸದೆ ತನ್ನ ಸ್ವಂತ ಕಾರಿನಲ್ಲಿ ಇಡೀ ರಾಜ್ಯವನ್ನು ಸುತ್ತಾಡಿ ಅಮೃತ ನಿಧಿ ಅಂತೇಳಿ 1 ರೂಪಾಯಿಯ ಚೀಟಿ ಮಾಡಿ, ಆವಾಗ ಮಾನ್ಯ ಸಿದ್ದರಾಮಯ್ಯಗಳಿಗೆ ನೆನಪಿದೆ, 10ನೇ ಸಾಹಿತ್ಯ ಸಮ್ಮೇಳನ ಸವಣೂರಿನಲ್ಲಿ ನಾವು ಮಾಡಿದೆವು. 5ನೇದ್ದು ವಿವೇಕಾನಂದ ಕಾಲೇಜು, 10 ಸವಣೂರು, 15 ಸವಣೂರು. ಆ ಸಂದರ್ಭದಲ್ಲಿ ಪುನರೂರು ಅವರು ಅಮೃತ ಚೀಟಿಯನ್ನು ಹಂಚುವಾಗ ಕೆಲವರು ಅಸಂಖ್ಯವಾದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ನನ್ನ ಕಿವಿಗೆ ಇದೆ. ಈ 1 ರೂಪಾಯಿ ಕಲೆಕ್ಷನ್ ಮಾಡೋದಕ್ಕೆ ಸಾಹಿತ್ಯ ಪರಿಷತ್ತಿಗೆ ಅಂತ ಈ ರೀತಿಯಾಗಿ ಅಮೃತ ಬಿಂದು ಮೂಲಕ ಸಂಗ್ರಹ ಮಾಡಿದ ಕೋಟ್ಯಾಂತರ ರೂಪಾಯಿಯನ್ನು ಸಾಹಿತ್ಯ ಪರಿಷತ್ತಿಗೆ ಡೆಪಾಸಿಟ್ ಇಟ್ಟು ಅಲ್ಲಿ ವರ್ಷಕ್ಕೆ ತಿಂಗಳಿಗೆ 1ರ ಹಾಗೆ 2ರ ಹಾಗೆ ಪುಸ್ತಕಗಳನ್ನು ಮುದ್ರಿಸಿ 50% ಸಬ್ಸಿಡಿ ಕೊಟ್ಟು ವಿನಾಯಿತಿ ದರದಲ್ಲಿ ಮಾರಾಟ ಮಾಡುವಂತ ಕೀರ್ತಿ ಬಂದದ್ದು ಅದು ಪುನರೂರು. ಬಹುಶಃ ಅವರು ಕಲ್ಕೊಂಡಷ್ಟು, ಸಾಹಿತ್ಯ ಪರಿಷತ್ತಿಗೆ ಕಲ್ಕೊಂಡಷ್ಟು ಬಹುಶಃ ಲಯನ್ಸ್ ಕ್ಲಬ್ನಲ್ಲಿ ಕೂಡ ಕಲ್ಕೊಳ್ಳಿಲ್ಲ ಅವರು. ಅಷ್ಟು ಕೆಲಸ ಸಾಹಿತ್ಯ ಪರಿಷತ್ತಲ್ಲಿ ಮಾಡಿದ್ದಾರೆ. ಆತರ ಫಲ ಅವರು ಅಧ್ಯಕ್ಷರಾಗಿರುವಾಗ ಸರ್ಕಾರದಿಂದ ಯಾವುದೇ ಅನುದಾನ ಇರಲಿಲ್ಲ. ಈಗ ಕೋಟ್ಯಾಂತರ ಅನುದಾನ ಬರ್ತದೆ, ಅನುದಾನ ಎಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ. ಆಗ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ದುಡ್ಡಿಲ್ಲ, ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ದುಡ್ಡಿಲ್ಲ. ಎಲ್ಲ ಆ ಪ್ರದೇಶದಲ್ಲಿ ಯಾರು ಮಾಡ್ತಾರೆ ಅವರು ದುಡ್ಡು ಒಟ್ಟು ಮಾಡಿ ಕ್ರೋಢೀಕರಣ ಮಾಡಿ ಮಾಡಬೇಕು. ಆ ಸಂದರ್ಭದಲ್ಲಿ ಇಲ್ಲಿ 3 ಸಾಹಿತ್ಯ ಸಮ್ಮೇಳನಗಳನ್ನು ಸಂಘಟನೆ ಮಾಡಿದ್ದೇವೆ ನಾವೆಲ್ಲರೂ ಸೇರಿ. 5ನೇ ಸಾಹಿತ್ಯ ಸಮ್ಮೇಳನ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಆದದ್ದು ವಿವೇಕಾನಂದ ಕಾಲೇಜಲ್ಲಿ. ಆ ನಂತರ 10ನೇ ಸಾಹಿತ್ಯ ಸಮ್ಮೇಳನ ಸಿದ್ದರಾಮಯ್ಯಗಳ ನೇತೃತ್ವದಲ್ಲಿ ಸವಣೂರಿನಲ್ಲಿ. ಪುನಃ 15ನೇ ಸಾಹಿತ್ಯ ಸಮ್ಮೇಳನ ಅವರ ನೇತೃತ್ವದಲ್ಲಿ GL ಆಚಾರ್ಯ ಸಹಭಾಗಿತ್ವದಲ್ಲಿ 15ನೇ ಸಾಹಿತ್ಯ ಸಮ್ಮೇಳನ. ಹೀಗೆ ಈ ಸಮ್ಮೇಳನಗಳನ್ನು ಮಾಡಲಿಕ್ಕೆ ಆಗ ಹಣ ಇಲ್ಲ ಇದ್ರೂ ಆಗ್ತಿತ್ತು. ಈಗ ಹಣ ಇದ್ರೂ ಸಾಹಿತ್ಯ ಮಾಡಲಿಕ್ಕೆ ಸಮ್ಮೇಳನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದು ಒಂದು ಖೇದದ ವಿಷಯ ಇರಲಿ. ಅದರ ನಂತರ ಪುನರೂರು ಅವರು ರಾಜ್ಯಕ್ಕೆ ಹೋದ ತಕ್ಷಣ ಜಿಲ್ಲೆಯ ಚುಕ್ಕಾಣಿಯ ಹಿಡಿದವರು ಮಾನ್ಯ ಪ್ರದೀಪ್ ಕುಮಾರ್ ಕಲ್ಕೂರ. ಸುಮಾರು 20 ವರ್ಷಗಳ ಕಾಲ ನಿರಂತರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಜಿಲ್ಲಾಧ್ಯಕ್ಷರು ಎಲ್ಲರೂ ಹೇಳಿದ್ರು ಎಷ್ಟು ಸಮಯ ಕಲ್ಕೂರು ಇಟ್ಕೊಂಡೆ. ನಾನು ಬದಲಾವಣೆ ಅವಳು ಸರಿ, ಬದಲಾವಣೆ ಆಗ್ಬಹುದು, ಬದಲಾವಣೆ ಆದರೆ ಬದಲಾವಣೆ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳೋದು ನಮಗೆ ಗೊತ್ತಾಗ್ತದೆ. ಅವತ್ತು ಅಷ್ಟು ಕಷ್ಟಪಟ್ಟು ಸಾಹಿತ್ಯ ಸಮ್ಮೇಳನಗಳನ್ನು ಸಂಘಟಿಸಲಿಕ್ಕೆ ಪುನರೂರ ಪ್ರೋತ್ಸಾಹದಿಂದ ಕಲ್ಕೂರು ಮಾಡಿದ್ರು. ಈ ರೀತಿಯಾಗಿ ಕನ್ನಡದ ಕಂಪನ್ನು ಇಡೀ ಕರಾವಳಿ ಪ್ರದೇಶಕ್ಕೆ ಪ್ರಚಾರ ಮಾಡಿದ ಈ 2 ಮಹನೀಯರ ಜೊತೆಯಲ್ಲಿ ಸೇರಿದವರು ನಮ್ಮ GL ಆಚಾರ್ಯರು. ಪುತ್ತೂರು ತಾಲೂಕಿನಲ್ಲಿ ಅದಕ್ಕೊಂದು ಒಳ್ಳೆಯ ನೆಲೆಯನ್ನು ತಂದುಕೊಟ್ಟವರು. ಅವರ ಶತಮಾನೋತ್ಸವದ ಒಂದು ವರ್ಷ ಪೂರ್ತಿ ಕಾರ್ಯಕ್ರಮ ಮಾಡಲಿಕ್ಕಿದೆ. ಆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇವತ್ತಿನಿಂದ ಪ್ರಾರಂಭ ಆದ ಎಲ್ಲ ಭಾವಚಿತ್ರಗಳನ್ನಿಟ್ಟು, ಇವತ್ತು ಮಂಡನೆ ಆದಂತಹ ಪ್ರಬಂಧಗಳನ್ನಿಟ್ಟು ಅದನ್ನು ಕೊನೆಯಲ್ಲಿ ಪ್ರಕಟಣೆ ಮಾಡುವಂತಹ ನಾವೊಂದು ಯೋಜನೆಯನ್ನು ಹಿಂದೆ ಹಾಕಿಕೊಂಡಿದ್ದೇವೆ. ಇವತ್ತು ಮಾಡಬೇಕು ಅಂತ ಇತ್ತು ನಮಗೆ ಅದನ್ನು, ಆದರೆ ಇವತ್ತು ಅದರ ಪುಸ್ತಕ ತಯಾರಾಗಲಿಲ್ಲ. ಮುಂದಿನ ದಿನದಲ್ಲಿ ಅದನ್ನು ಖಂಡಿತವಾಗಿಯೂ ಮಾಡ್ತೇವೆ. ಮತ್ತೆ ಮಾನ್ಯ ಪುನರೂರು ಹೇಳಿದಂತ ವಿಚಾರ, ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಬೇಕು ಅಂತ ಹೇಳುವ ವಿಚಾರವನ್ನು ಬಲರಾಮಾಚಾರ್ಯರು ಮತ್ತು ಅವರ ಕುಟುಂಬದವರು ನಿರ್ಧಾರ ಮಾಡುವವರಿದ್ದಾರೆ. ಧನ್ಯವಾದಗಳು. ಈಗ ಮಾನ್ಯ ಕಲ್ಕೂರು 2 ಮಾತುಗಳನ್ನಾಡಿ ನಮ್ಮನ್ನು ಶುಭ ಹಾರೈಸುವ. ಓಂ ಶ್ರೀ ಮಂಜುನಾಥಾಯ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗನ್ನಾಥಂ.
ಶ್ರೀ ಗುರುದೇವ ನಮಃ. ಮಹಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಗುಂಡಿಬೈಲು ಲಕ್ಷ್ಮೀನಾರಾಯಣ ಆಚಾರ್ಯ ಒಡೆಯುಗೊಡೆಯ ಕೃಷ್ಣನ ನಾಡಿನಿಂದ ಈ ಮಹಾಲಿಂಗೇಶ್ವರನ ಸಾನ್ನಿಧ್ಯಕ್ಕೆ ಬಂದಂಥ ಅವರು ಮಹಾನ್ ಸಾಧಕನ ಶತಮಾನೋತ್ಸವದ ಸಂಭ್ರಮಾಚರಣೆಯ ಆರಂಭ. ಎರಡು ವಿಶೇಷತೆಯನ್ನು ನಾನು ಈ ಕಾರ್ಯಕ್ರಮದಲ್ಲಿ ಕಂಡುಕೊಂಡದ್ದು ಅಥವಾ ಇಲ್ಲಿ ಬಂದಾಗ ಅನುಭವಿಸಿದ್ದು. ಉಪಹಾರ ಅಂತ ಹೇಳ್ಬೋದು, ಅದೊಂದು ಬದುಕಿನ ಭಾಗ. ಆದರೆ ಹಾಲನ್ನು ಕಾಯಿಸಿದಾಗ ತಣ್ಣಗಾಗ್ತಾ ಇದ್ದ ಹಾಗೆ ಮೇಲ್ಗಡೆಯಲ್ಲಿ ಮೇಗು ಬರ್ತದೆ, ಅಥವಾ ಹೆಪ್ಪು ಹಾಕಿದ ನಂತರ ಅದು ಕಡಿಯುವಾಗ ಮೇಲೆ ನಂತರ ನವನೀತ ಬೆಣ್ಣೆ ಬರ್ತದೆ. ಹಾಗೆ ಪುತ್ತೂರಿನ ಏನು ಬೆಣ್ಣೆ ಅಂದರೆ ಆ ಸತ್ವ ಇದೆಯಲ್ಲ, ಆ ಸತ್ವ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅಂತ ಹೇಳಿದರೆ ಇದು GL ಆಚಾರ್ಯರ ಮೇಲೆ ಪುತ್ತೂರಿನ ಜನ ಸಲ್ಲಿಸಿದಂಥ ಗೌರವ ಅಂತ ಒಂದು ಅವರ ಬದುಕು ಯಾವ ರೀತಿ ಇತ್ತು ಅಂತ ಹೇಳೋದಕ್ಕೆ ಇನ್ನೊಂದು ನಿದರ್ಶನ ನಾವು ಅನುಭವಿಸಿದ್ದಿಲ್ಲಿ. ಅವರ 2 ಮೊಮ್ಮಕ್ಕಳು ಬಂದು ಪ್ರಾರ್ಥನೆ ಮಾಡಿದರು. ಗುಂಡಿಬೈಲು ಡಿಪೋ ಸುಬ್ಬಣ್ಣಾಚಾರ್ಯ ಅಂತ ಅವರ ತಂದೆಯವರು. ಯಾಕಂದ್ರೆ ನಾನು ಉಡುಪಿಯವ, ನಾನೇನು ಕಂಡಿಲ್ಲ. ಆದರೆ ಅವರ ಅಣ್ಣ ಅನಂತಕೃಷ್ಣ ಆಚಾರ್ಯ ಉಡುಪಿಯ ರಥ ಬೀದಿಯಲ್ಲಿ ತಾಳದೊಂದಿಗೆ ಉಡುಪಿಯ ರಾಜಭಟ್ರು ಇವರನ್ನೆಲ್ಲ ಹಿಡಿದುಕೊಂಡು ಭಜನೆ ಮಾಡ್ತಿದ್ದದ್ದು. ನಾಳೆ ಕನಕ ಜಯಂತಿ ನೋಡಿ, ಇದೆಲ್ಲ ಯಥಾರ್ಥವಾಗಿ. ತದನಂತರದ ಸಹೋದರ ಲಕ್ಷ್ಮೀನಾರಾಯಣ ಆಚಾರ್ಯ, ತದನಂತರ ಹರಿದಾಸ ಆಚಾರ್ಯ, ನಂತರ GL ಆಚಾರ್ಯ ಲಕ್ಷ್ಮೀನಾರಾಯಣ ಆಚಾರ್ಯ. ಈ ಪರಂಪರೆಗಳು ಪೂಜ್ಯ ಪೇಜಾವರ್ಷಿಗಳು ಯಾವಾಗಲೂ ಹೇಳುವಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಬದುಕಿನಲ್ಲಿ ಸೀಮೋಲ್ಲಂಘನವಾಗಬೇಕು, ಎಲ್ಲವೂ ಆಗಬೇಕು. ಅದು ಕನ್ನಡ ಇರ್ಬೋದು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕಲ್ಪವೃಕ್ಷ ಕೈ ಕಲ್ಪವೃಕ್ಷವಾಗ್ತದೆ, ಎಲ್ಲವೂ ಹೌದು. ಹೋದನೆಲ್ಲ ಕನ್ನಡ, ಎಲ್ಲವೂ ಹೌದು. ಅಂದರೆ ನಿನ್ನ ಬದುಕು ಆ ಸೀಮೋಲ್ಲಂಘನ, ಆ ಯಕ್ಷಗಾನದ ರಂಗಸ್ಥಳದ ಚೌಕಟ್ಟಿನ ಒಳಗಿದ್ದ ಹಾಗೆ ಅದರ ಒಳಗಿರಬೇಕು. ಅಂದರೆ ನಮ್ಮ ಮಾತೃ ಸಂಸ್ಕೃತಿ, ನಮ್ಮ ರಾಷ್ಟ್ರೀಯ ಜೀವನದ ಕ್ರಮ, ನಮ್ಮ ಧರ್ಮ, ನಮ್ಮ ಬದುಕು ಇದರ ಒಳಗಿದ್ದಾಗ ಆ ಬದುಕು ಸಾರ್ಥಕ್ಯವನ್ನು ಪಡೀತದೆ ಅಂತ ಹೇಳ್ಕೊಂಡು ಆ ಅಂಶ ಕಂಡುಕೊಂಡದ್ದು ನಾನು ಇಲ್ಲಿ. ಆ ಮೊಮ್ಮಕ್ಕಳು ಪ್ರಾರ್ಥನೆ ಮಾಡಿದರೆ ಅವರ ಇಡೀ ಕುಟುಂಬದ ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಬಹುಶಃ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ ಆ ಭಗವಂತನ ಅಂದರೆ ಸಂಸ್ಕೃತಿಯ ಚೌಕಟ್ಟನ್ನು ಮೀರದೆ ಬದುಕನ್ನು ಒಂದು ಬಹುರಾಷ್ಟ್ರೀಯ ಉದ್ಯಮದ ಸ್ವರೂಪದಲ್ಲಿ ಉದ್ಯಮವನ್ನು ನಡೆಸ್ತಾ ಇಡೀ ಕುಟುಂಬ ಆ ಮೊಮ್ಮಕ್ಕಳ ತನಕ ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ, ಹಾಗಾದರೆ GL ಆಚಾರ್ಯರು ಮತ್ತು ಲೀಲಕ್ಕ ಅವರು ತನ್ನ ಕುಟುಂಬವನ್ನು ಹೇಗೆ ಅದನ್ನು ಬೆಳೆಸಿದ್ದಾರೆ ಅಂತ ಹೇಳುವಂಥ ನಿದರ್ಶನವನ್ನು ನಾನು ಇಲ್ಲಿ ಕಂಡು ಅನುಭವಿಸಿದ್ದೇನೆ ಬಂಧುಗಳು. ಇದು ಎಲ್ಲರ ಕುಟುಂಬದಲ್ಲಿ ಆಗಬೇಕಾದದ್ದು. ಬಲರಾಮಣ್ಣ ಹೇಳಿದರು, ನಮ್ಮ ಮಂಗಳೂರಿನ ಉದ್ಯಮ ಆರಂಭ ಆಗುವಾಗ ಬಂದರು ಒಬ್ಬ ಯುವಕ ಅಂತ. ಆವಾಗ ಯುವಕ ಬಲರಾಮಣ್ಣನ ಯುವಕರು, GL ಆಚಾರ್ಯ ಹರಿದಾಸ ಆಚಾರ್ಯ ಇವರೆಲ್ಲ ಹಿರಿಯರು. ನನಗೆ ನನ್ನ ದೊಡ್ಡ ತಂದೆ SS ಕಲ್ಕೂರ ಅವರು ತಿರುವನಂತಪುರದಲ್ಲಿ ಅವರು ಇಡೀ ಆಲ್ ಕೇರಳ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದರು, ನಮ್ಮ ಸಮಾಜದ ಅಧ್ಯಕ್ಷರು ಆಗಿದ್ದರು. ಇಲ್ಲಿ ಎಲ್ಲ ಕೂಡ ಎಲ್ಲರಿಗೂ ಗೊತ್ತಿದೆ. ಅವರ ಮುಖಾಂತರದ ಪರಿಚಯ. ಹಾಗಾಗಿ ರೈಲ್ವೆ ನಿಲ್ದಾಣಕ್ಕೆ ನಾನು ಅವರನ್ನು ಹರಿದಾಸಾಚಾರ್ಯರನ್ನು ರಿಸೀವ್ ಕರೆದುಕೊಂಡು ಬರಲಿಕ್ಕೆ ಹೋಗಿದ್ದೆ ನಾನು. ಈ ರೀತಿಯ ಸಂಪರ್ಕ. ಆದರೆ ಹೇಗೆ GL ಆಚಾರ್ಯರು ಒಂದು ಸಾಹಸಿ ವ್ಯವಸ್ಥೆಯಿಂದ ತನ್ನ ಬದುಕನ್ನು ಕಟ್ಟಿಕೊಂಡರು. ಡಿಪೋ ಸುಬ್ಬಣ್ಣಾಚಾರ್ಯರ ಮಗ GL ಆಚಾರ್ಯರು ಪುತ್ತೂರಿಗೆ ಬಂದು ತನ್ನ ಮಾವನ ಮನೆಯಲ್ಲಿ ಜ್ಯುವೆಲ್ಲರಿ ಉದ್ಯಮವನ್ನು ಕಲಿತುಕೊಂಡರು. ಒಂದರ್ಥದ ವೈದಿಕದ ಕುಟುಂಬದವರವರು. ಅದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನೀಲಾವರ ಮಹಿಷಮರ್ದಿನಿ ಅವರಿಗೆ ಕುಲದೇವರು, ಮತ್ತು ನಮಗೂ ಮತ್ತು ಅವರಿಗೂ, ನನ್ನ ಕುಟುಂಬಕ್ಕೂ ಅವರಿಗೂ ನಮಗೆ ಕುಲಪುರೋಹಿತರು ಒಬ್ಬರೇ. ನಾವೆಲ್ಲ ಸಾಮವೇದಿಗಳು. ಉಪಕರ್ಮ ದಿವಸ ಒಂದಾಗುವವರು ನಾವು. ಅವರು ಅಲ್ಲಿಂದ ಬಂದವರು ಹೇಗೆ ಉದ್ಯಮವನ್ನು ಹೊಸ ಪ್ರದೇಶದಲ್ಲಿ ಮಾಡಿದರು. ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಮಂಗಳೂರಿಗೆ ಕಾಲಿಟ್ಟವರು ನಾನು ಇಂಜಿನಿಯರಿಂಗ್ ಪದವಿಯಲ್ಲಿ. ಆದರೆ ಸ್ವಂತ ಉದ್ಯಮ ಏನೇನೋ ಬ್ಯಾಂಕಿಂಗು ಇದರೆಲ್ಲ ವ್ಯವಸ್ಥೆಗಳಲ್ಲಿ ಎಂಟರ್ಪ್ರೆನ್ಯೂರ್ಶಿಪ್ ಪ್ರೋಗ್ರಾಮ್ ಎಲ್ಲ ಹೋದಾಗ ಎಲ್ಲದಕ್ಕೂ ದೊಡ್ಡದಾದ ಇಡಗಂಟು ಇಡಬೇಕಂತ ಸ್ಥಿತಿ ಬಂದಾಗ ಒಂದರ್ಥದ ಹಠತನದಲ್ಲಿ, ಏನು ಬಡತನದ ಕುಟುಂಬದಿಂದ ಬಂದವರು, ನನ್ನ ತಂದೆಯವರು ಪ್ರೊಫೆಸರ್ ಅವರು. ಆದರೆ ಒಂದು ರೀತಿ ಹಠವಾದಿ. ಆ ಹಠವಾದಿ ಮತ್ತು ಛಲ ಬದುಕನ್ನು ಕಟ್ಟಿಕೊಳಿಸದಂತ ಹೇಳುವಂಥ ಒಂದು ರೀತಿಯ ಶಕ್ತಿಯನ್ನು ಕಂಡುಕೊಂಡದ್ದು ನಾನು GL ಆಚಾರ್ಯರಿಂದ ಅಥವಾ EL ಆಚಾರ್ಯ ಕುಟುಂಬದಿಂದ, ಹರಿದಾಸ ಆಚಾರ್ಯರಿಂದ ಅಂತ ನಾನು ನೆನಪಿಸಿಕೊಳ್ತೇನೆ ಬಂಧುಗಳೇ.
ಉದ್ಯಮದ ಜೊತೆಗೆ ಸಮಾಜದ ಜೊತೆಯಲ್ಲಿ ಬದುಕಬೇಕೆನ್ನುವಂಥ ಅವರ ರೀತಿ ನೀತಿ. ಅವರು ಡಿಪೋ ಸುವರ್ಣಾಚಾರ ಅಂತ ಹೇಳಿದಾರಲ್ಲ, ಆವಾಗ ಅವರು ಸರಾಫರಾಗಿದ್ದರು. ಅವರು ಹೌದು ಅಂತ ನಾನು ಉಡುಪಿಯಲ್ಲಿ ಕೇಳಿಕೊಂಡಿದ್ದೇನೆ. ಮರದ ಉದ್ಯಮವನ್ನು ಮಾಡ್ತಾ ಇದ್ದಾರಂತೆ ಅವರು ಪುಸ್ತಕದಲ್ಲಿ. ಯಾಕಂದ್ರೆ ನನ್ನ ಮನೆಯನ್ನು ನಾನು ಕಟ್ಟುವಾಗ ಕಡೆಯಾಗ ಏನೋ ತೊಂದರೆ ಬಂದಾದಾಗ ನನಗೆ ಪುತ್ತೂರಿನಿಂದ ಅದರ ವ್ಯವಸ್ಥೆಯನ್ನು ಮಾಡಿದರು. ಅವರು ತೇಗದ ಮರದ ವ್ಯವಸ್ಥೆಯನ್ನು ಮಾಡಿದರು. ಯಾರಿಗೆ ಏನು ಬೇಕು, ಒಂದು ರೀತಿಯ ಕಾಮಧೇನುವಿನ ಹಾಗೆ ಅವರು ಅದೇ ಒಂದು ನೆಗೆ. ಎಲ್ಲಿಯ ತನಕ ಅಂದರೆ ಮಧ್ಯಾಹ್ನದ ಹೊತ್ತಿಗೆ ಬಂದರೆ ಹೊಟ್ಟೆ ಹಸಿದಿರ್ತದಲ್ಲ, ಮನೆಗೆ ಕರೆದುಕೊಂಡು ಹೋದಾಗ ಅವರ ಮನೆಯ ಆ ಊಟದ ಸವಿರುಚಿ, ಮನೆಯ ಊಟದ ರುಚಿ, ಅದು ಬಹುಶಃ ಅದು ಮಗನಿಗೂ ಬಂದಿದೆ, ತದನಂತರ ಮಗನ ಮಗನಿಗೂ ಎಲ್ಲರಿಗೂ ಅದು ಬಂದಿದೆ ಅಂತೇಳಿ ಈ ಥರದ ಒಂದು ಬದುಕು. ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಐತಪ್ಪ ನಾಯಕರದ ಮೊದಲೇ ಹೊರಡಾಗಿದೆ. ಮಧ್ಯಾಹ್ನದ ಊಟದ ತನ್ನ ಒಳಗೆ ಎಲ್ಲ ಮುಗಿಬೇಕು ಅಂತ ಹೇಳಬೇಕಾದ್ದು ಸಾಕಷ್ಟು ಇದೆ. ಆದರೆ ಉದ್ಯಮವನ್ನು ಮಾಡುವಾಗ ಮೊನ್ನೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಅಂಶ ರತನ್ ಟಾಟಾರ್ ಅವರು ನಿರ್ಗಮನ ಮಾಡಿದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರೊಂದು ಹೇಳಿದ ಮಾತು ಯಾವಾಗಲೂ ನನಗೆ ಕಿವಿ ಮುಟ್ಟುತ್ತದೆ. ಒಂದು ಎರಡು ಮಹಾನ್ ವ್ಯಕ್ತಿಗಳದ್ದು. ಒಂದರ್ಥದಲ್ಲಿ ಜಿಯಲ್ಲಾಚಾರ ಬದುಕಿನಲ್ಲಿ ಅಥವಾ ಅವರ ಕುಟುಂಬದ ಜನರ ಬದುಕಿನಲ್ಲಿ ಅದನ್ನು ನಾನು ಕಂಡುಕೊಂಡವರ ಅಥವಾ ಅನುಭವಿಸಿದವರು. ಅವರು ಮಕ್ಕಳಲ್ಲಿ ಕೇಳಿದಾಗ ಮಕ್ಕಳಿಗೆ ಇವತ್ತು ನನ್ನ ಮಕ್ಕಳನ್ನು ಮೊದಲುಗೊಂಡು ಎಲ್ಲರ ಮನೆ ದೋಸೆ ತೂತೆ, ಅದಕ್ಕೆ ಅವರ ಮನೆ ಇವರ ಮನೆ ಅಂತ ಹೇಳುವ ಪ್ರಶ್ನೆ ಏನಿಲ್ಲ. ಎಲ್ಲರಿಗೂ ನನಗೆ ಇಂತಿಷ್ಟು ಫ್ಲಾಟ್ ಆಗಬೇಕು, ಇಂತಿಷ್ಟು ಕೋಟಿ ಹಣ ಸಂಪಾದನೆ ಮಾಡಬೇಕು. ಅವರು ಹೇಳಿದಂಥ ಒಂದು ಮಾತು ವಿದ್ಯಾರ್ಥಿ ಸಮುದಾಯವನ್ನು ಉದ್ದೇಶಿಸಿ, ಎಷ್ಟು ಜನರಿಗೆ ನೀನು ಬದುಕನ್ನು ಕಟ್ಟಿಕೊಡ್ತಿ ನಿನ್ನ ಬದುಕಿನ ಸಾಧನೆ ಜೊತೆಗೆ. ಆ ಥರ ಅನೇಕ ನೂರಾರು ಜನರಿಗೆ ಬದುಕನ್ನು ಕಟ್ಟಿಕೊಂಡಂಥವರು ಮಹಾನ್ ಸಾಧಕ ಶ್ರೇಷ್ಠ. ಅದು ಸಾಹಿತ್ಯ, ಧಾರ್ಮಿಕ, ಸಂಸ್ಕೃತಿ ಎಲ್ಲ ನೆಲೆಗಳಲ್ಲಿ. ಯಕ್ಷಗಾನದಾರಿಗಳ ಜಿಯಲ್ಲಾಚಾರ ಬೋರ್ಡು ಆ ಥರ ಇಕ್ಕಲೆ, ಸಾಹಿತ್ಯದಾಗಲಿಲ್ಲ ಬೋರ್ಡು, ಇತ್ತ ತುಳು ಸಂಘಟನೆದಾಗಲ ಬೋರ್ಡು, ವಿಶ್ವ ಹಿಂದೂ ಪರಿಷತ್ಗಳ ಬೋರ್ಡು, RSS ಗಣವೇಶದ ರೂಟುಮಾರು ಚಿತ್ತದ ಜಿಯಲ್ಲಾಚಾರ ಚಟ್ಟಿ ಪಾಡೋದು ಬರೋದಿದ್ದೀನಿ ಅಂತೂತೆ. ಇದು ಅವರ ಎಲ್ಲ ರಂಗಗಳಲ್ಲಿ ಏನು ಹೇಳ್ತೀರಿ ನಾರಾಯಣ ಭಟ್ರೆ? ರಾಮಕುಂಜಕ್ಕೆ ಬೇಜಾರ್ಶಿಗಳು ಬರ್ತಾರಂತಂದ್ರೆ, ಎಡಗೀಶಿಗಳು ಬರ್ತಾರಂತಿದ್ರೆ ಅದು ಎಡನಿಯಲ್ಲಿ ಇರ್ಬೋದು ಅಥವಾ ರಾಮಕುಂಜ ಇರ್ಬೋದು, ಮಕ್ಕಳು ಇರ್ಬೋದು, ಜಿಯಲ್ಲಾಚಾರಲ್ಲಿ ಇರ್ತಾರೆ. ಅದು ಹೇಗೆ ಬರ್ತಾರೋ ಈಗದ ಹಾಗಲ್ಲ. ಮೊಬೈಲ್ ಇಲ್ಲ ಅವಾಗ. ಅಂಬಾಸಿಡರ್ ಕಾರು ಅಥವಾ ಜಾಸ್ತಿ ಅಂದರೆ ಫಿಯೇಟು, ಅಂಬಾಸಿಡರ್ ಫಿಯೇಟು ಕಾಣ್ತದೆ. ಅದರಿಂದ ಜಾಸ್ತಿ ಈಗದಾಗೆ ನಮ್ಮ ಹೈಟೆಕ್ ಕಾರುಗಳಲ್ಲ. ಪುನಗೂರು ಅವಾಗ ಅಂಬಾಸಿಡರ್ ಕಾರು ತಿರುಗುತ್ತಾ ಇದ್ರು, ಈಗ ಇನ್ನೋವಾ ಬಂದಿದೆ. ಅಂದರೆ ನಾವು ಬದುಕಿನಲ್ಲಿ ತುಂಬ ಪ್ರಗತಿಯಲ್ಲಿದ್ದೇವೆ. ಅದೇ ಪ್ರಗತಿ ಅಂತ ಹೇಳುವಾಗ ಕೆಲವೊಮ್ಮೆ ನಮಗೆ ಪುರಂದರ ಭಟ್ರು ಹೀಗೇನಿದ್ದಾರೆ, ನನ್ನ ಮಾತು ಸರಿಯೋ ತಪ್ಪೋ ಗೊತ್ತಿಲ್ಲ. 45 ನಿಮಿಷದಲ್ಲಿ ಮಂಗಳೂರಿಂದ ಪುತ್ತೂರಿಗೆ ಬರ್ತಿತ್ತು, ಇವಾಗ 1.5 ಗಂಟೆ ಬೇಕಾಗ್ತದೆ ಅಷ್ಟೇ. ಅದು ಗೊತ್ತಿಲ್ಲ. ಅದಿರಲಿ, ಏನೇ ಇರಲಿ, ಈ ತರದ ಸಂದರ್ಭದಲ್ಲಿ ಎಲ್ಲ ಮೂಲೆಗಳನ್ನು ಉಡುಪಿಯ ಕೃಷ್ಣ ಮಠದ ವ್ಯವಸ್ಥೆಯನ್ನು ಮೊದಲುಕೊಂಡು ಎಡೆನೀರು ಸಂಸ್ಥಾನದ ತನಕ ಅಥವಾ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ತಾನು ಭಾಗವಹಿಸಿದ್ದನ್ನು ಮೊದಲುಕೊಂಡು ಅತಿಥಿಯಾಗೆಲ್ಲ ನೋಡ್ಲಿಕ್ಕೆ ಹೋಗುವಂಥದ್ದು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಹಾ ಸಮ್ಮೇಳನದ ತನಕ ಎಲ್ಲರಲ್ಲೂ ಭಾಗವಹಿಸಿದ್ದದ್ದು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಗೋಸ್ಕರ ಹೋಗ್ತಿದ್ದಂಥ ಒಂದೆರಡು ವ್ಯಕ್ತಿಗಳಲ್ಲಿ ಜಿಯಲ್ಲಾಚಾರ್ಯ ಜೊತೆಗೆ ನಾನು ಒಬ್ಬ ಅಂತ ನಾನು ಬಹಳ ಧೈರ್ಯದಿಂದ ಹೇಳ್ತೇನೆ. ಅದರಲ್ಲಿ ಒಂದು ಜಾತಿ ಸೀಮಿತ ಅಲ್ಲ, ಬದ್ಧತೆ, ಸ್ಪಷ್ಟತೆ. ವಿಶ್ವ ಹಿಂದೂ ಪರಿಷತ್ನ ನೆಲೆಯಲ್ಲಿ ಹಿಂದೂ ಸಮಾಜೋತ್ಸವ ಮಂಗಳೂರಿನಲ್ಲಿ ವ್ಯವಸ್ಥೆ ಮಾಡಿದಾಗ ನಾನು ಅದರ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ತದನಂತರ ಪೇಜಾವರ್ಷಿಗಳ 60ನೇ ವರ್ಷದ ಪೀಠಾವರಣ ಸಂದರ್ಭದಲ್ಲೂ ಸಮಾಜೋತ್ಸವ ಮಾಡಿದಾಗಲೂ ನಾನೇ ಅದರ ವ್ಯವಸ್ಥೆಗಿದ್ದೆ. ಜಿಯಲ್ಲಾಚಾರ್ಯರು ಪುತ್ತೂರಿಂದ ಮಂಗಳೂರಿಗೆ ಬರ್ತಿದ್ರು ಅದರ ಸಭೆಗಳಿಗೆ. ಏನು ಮಾಡ್ತಾರೆ, ಏನು ಮಾಡೋದಿಲ್ಲ, ಬದ್ಧತೆ. ಬಹುಶಃ ಅದರ ಅರ್ಥ ಜಿಯಲ್ಲಾಚಾರ ಅಂತ ಹೇಳಿದ್ರೆ ಪುತ್ತೂರಿನ ಎಲ್ಲ ಮಂದಿ ಅಂತ ನಾನು ಭಾವಿಸ್ತೇನೆ. ಬಂಧುಗಳು, ಪುತ್ತೂರಿನ ಎಲ್ಲ ಮಂದಿ ಅಂತ ನಾನು ಭಾವಿಸ್ತೇನೆ, ಎಲ್ಲರ ಪರವಾಗಿ ಅಂತ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಬಹುಶಃ ಅವರ ಆ ಮಾತು ಅನೇಕ ಜನರಿಗೆ ಬದುಕನ್ನು ಕಟ್ಟಿಕೊಟ್ಟವರು. ಯಕ್ಷಗಾನ ಅಂತ ಹೇಳಿದರೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಈಗದ ಹಾಗೆ ಅಲ್ಲ, ಆನ್ಲೈನಿಂದ ಅದರಲ್ಲಿ ಕಲೆಕ್ಷನ್ ಆಗುವುದಿಲ್ಲ. ಒಂದು ಪಾಸ್ ಹಿಡಿದುಕೊಂಡು ಒಬ್ಬ ಕಲಾವಿದ ಬಂದರೆ ಪಾಸನ್ನು ತೆಗೆದುಕೊಳ್ತಿದ್ರು. ಯಕ್ಷಗಾನಕ್ಕೆ ಒಬ್ಬ ಉಮೇಶ್ ನಾಯ್ಕರೆ ಹೋಗ್ತಾ ಇದ್ರು ಇರೋ ಗೊತ್ತಿಲ್ಲ ಅವರು. ಆದರೆ ಪಾಸ್ ಅಂತ ಹೇಳಿದ್ರೆ ಅವನಿಗೆ ಅದು ಮಳೆಗಾಲದಲ್ಲಿ ಒಂದು ಮನೆ ಕಟ್ಟಲಿಕ್ಕೆ ಉಪಯೋಗ ಆಗ್ತಿತ್ತು, ಅವನ ಮಗಳ ಮನೆಗೆ ಮದುವೆ ಮಾಡಲಿಕ್ಕೆ ಉಪಯೋಗ ಆಗ್ತಿತ್ತು. ಈ ತರಹದ ಒಂದು ಕಾಲಘಟ್ಟ. ತದನಂತರದ ಇನ್ನೊಂದು ಅವರ ಬದುಕಿನಲ್ಲಿ ನಾನು ಕಂಡುಕೊಂಡದ್ದು ಅಥವಾ ಅವರ ನಿತ್ಯ ಜೀವನದಲ್ಲಿ ಸುಧಾಮೂರ್ತಿ ಅವರು ಇವತ್ತೆಲ್ಲ ನೀವು ನೋಡ್ತಿರಲ್ಲ, ಅವರೊಂದು ಮಾತಿದೆ. ಅವರು ಬಹಳ ಸ್ಪಷ್ಟವಾಗಿ ರೋಟರಿಯಲ್ಲೂ ಇದ್ದರು, ಹಿಂದೂ ಸಂಘಟನೆಯಲ್ಲಿ ಇದ್ದರು, ಧಾರ್ಮಿಕ ಸಂಘಟನೆಯಲ್ಲಿ ಇದ್ದರು, ಇಲ್ಲ ಕೇಂದ್ರ ಚೇಂಬರ್ ಆಫ್ ಕಾಮರ್ಸ್ನ ವ್ಯವಸ್ಥೆಯಲ್ಲಿ ಇದ್ದರು, ಎಲ್ಲದರಲ್ಲೂ ಇದ್ದರು ಅಂತ ಹೇಳಿದರೆ ಅವರು ಹೇಳಿದ ಮಾತು, ಸುಧಾಮೂರ್ತಿ ಅವರೊಂದು ಮಾತು, ಇಂಗ್ಲಿಷ್ ಯು ಶುಡ್ ಲರ್ನ್. ನಾವು ಇಂಗ್ಲಿಷ್ ಭಾಷೆಯನ್ನು ಕಲಿಯಲೇಬೇಕು, ಪ್ರಪಂಚದಾದ್ಯಂತ ನಾವು ತಿರುಗಬೇಕು, ನಮ್ಮ ಮಕ್ಕಳು ಸಾಧಕರಾಗಬೇಕು. ಆದರೆ ಯು ಆರ್ ನಾಟ್ ಸಪೋಸ್ ಟು ಎಕ್ಸ್ಪೆಕ್ಟ್ ಸುಧಾಮೂರ್ತಿ ವಿತ್ ಜೀನ್ಸ್ ಪ್ಯಾಂಟ್ ಅಂತ ಹೇಳುವಂಥದ್ದು. ಅರ್ಥ ಮಾಡಿಕೊಂಡಿದ್ದಾರೆ.
ನಮ್ಮತನ ಬಿಟ್ಟಲ್ಲ, ಜಿ ಎಲ್ ಆಚಾರ್ಯರು ತನ್ನ ಮನೆಯಲ್ಲಾಗಲಿ, ತನ್ನ ಬದುಕಿನಲ್ಲಾಗಲಿ, ತನ್ನ ಧಾರ್ಮಿಕ ಕಾರ್ಯಕ್ರಮದಲ್ಲಾಗಲಿ, ತನ್ನ ಮನೆಯ ಊಟೋಪಚಾರದ ವ್ಯವಸ್ಥೆಯಲ್ಲಾಗಲಿ ಉಡುಪಿಯಲ್ಲಿ ಅಡಿಗೆಯವರು ಬರ್ತಿದ್ರು. ಇವತ್ತು ಕೆಲವು ಕಾಲದಲ್ಲಿ ಇವತ್ತಿಗೂ ಅದೇ ಇದೆ ವ್ಯವಸ್ಥೆ ಬರ್ತಾ ಇತ್ತು. ಉಡುಪಿಯ ಸವಿರುಚಿ ಊಟ ಪುತ್ತೂರಿನ ಜನರಿಗೆ ಉಣಬಡಿಸುವಂತ ಸಾಹಸ ಅಲ್ಲ, ಆ ಬದ್ಧತೆ ಅದು ಜಿ ಎಲ್ ಆಚಾರ್ಯ ಬದುಕಿನಲ್ಲಿ ನಾನು ಕಂಡುಕೊಂಡಿದ್ದೇನೆ ಬಂಧುಗಳು. ಇದು ನಮಗೆಲ್ಲ ಆದರ್ಶ, ನಮ್ಮಂಥವರಿಗೆ. ಹಾಗಾಗಿ ಬಹುಶಃ ಅವರ ಇಡೀ ಕುಟುಂಬ, ನಾನು ಅವರಿವರಂತ ಆ ಪರಂಪರೆ ಮುಂದುವರಿದೆ. ಇವತ್ತು ಬಹಳ ಕೆಲವೊಮ್ಮೆ ಕೋಟ್ಯಾನುಗಟ್ಟಲೆ ವ್ಯವಸ್ಥೆಗಳು ಇದ್ದರೂ ತದನಂತರದ ತಲೆಮಾರು ಅದು ಬಿಟ್ಟು ಸಾವಿರಾರು ಕೋಟಿಯ ಆಸ್ತಿ ಪಾಸ್ತಿಗಳು ಇರಬಹುದು ಅಥವಾ ಉದ್ಯಮ ಇರಬಹುದು ಬಿಟ್ಟು ಬೆಂಗಳೂರಿನ ಯಾವುದೋ 35ನೇ ಮಹಡಿಯ ತುದಿಯಲ್ಲಿ 1,000 ಸ್ಕ್ವೇರ್ ಫೀಟ್ನ ಫ್ಲ್ಯಾಟ್ನಲ್ಲಿ ಬದುಕುವಂಥ ಒಂದು ವ್ಯವಸ್ಥೆ, ಅದು ನಮ್ಮ ನಿಮ್ಮೆಲ್ಲರ ನಡುವಿನ ಒಂದು ನಗ್ನ ಸತ್ಯ. ಅದು ಬಿಟ್ಟು ಇವತ್ತು ಬಹುಶಃ ಅವರ ಮನೆಯ ಸಂಸ್ಕಾರ, ಅವರ ಮಕ್ಕಳು ಮಗಳಂದ್ರಿಂದ ಮೊದಲುಕೊಂಡು ಮೊಮ್ಮಕ್ಕಳ ತನಕ ತಮ್ಮ ವಿದ್ಯಾಭ್ಯಾಸ, ತಮ್ಮ ಸಾಧನೆ, ವೈಯಕ್ತಿಕ ಸಾಧನೆಯನ್ನು ಮಾಡ್ತಾ ಆ ಉದ್ಯಮ ಬೆಳೆಸುವಂಥದ್ರಲ್ಲಿ ಅವರು ತೊಡಗಿಸಿಕೊಂಡದುಂಟು ನೋಡಿ. ಇದು ಭಗವಂತ ಅವರಿಗೆ ನೀಡಿದಂಥ ದೊಡ್ಡದಾದಂಥ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಇದು ನಮ್ಮೆಲ್ಲರ ಕುಟುಂಬಕ್ಕೆ ಪ್ರಾಪ್ತಿ ಆಗಬೇಕು. ನಮ್ಮೆಲ್ಲರೂ, ನೀವು ನನ್ನ ಮಗ ಎಷ್ಟೇ ಕಲ್ತರೂ ನನ್ನ ವ್ಯವಸ್ಥೆಯಲ್ಲಿ ಮುಂದಕ್ಕೆ ಹೋಗ್ಬೇಕಂತ ಕಲಿಯೋದು ಏನೇ ಇರ್ಬೋದು. ನಾನು ಯಾವಾಗ ಹೇಳಿಕುಂಟು, IAS ಅಟೆಂಪ್ಟ್ ಮಾಡಿ, ನೀವು ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ ನೀವು IAS ಮಾಡಿದ ತಕ್ಷಣ DC ಆಗ್ಬೇಕಂತ ಏನಿಲ್ಲ. ಯು ಶುಡ್ ಪ್ರೂವ್ ದ್ಯಾಟ್ ಯು ಆರ್ ಕೇಪೇಬಲ್ ಅಂತ ನೀವು ಪ್ರೂವ್ ಮಾಡಬೇಕು. ತದನಂತರ ನಿಮ್ಮ ಬದುಕನ್ನು ನಿಮ್ಮದೇ ರೀತಿಯಲ್ಲಿ ನೀವು ಕಟ್ಟಿಕೊಳ್ಬೇಕು. ನಾವು ಅಂತ ಅನೇಕ ಉದಾಹರಣೆಗಳಿದೆ. ಅಂಥ ಉದಾಹರಣೆಗಳ ಸಾಧ್ಯತೆ, ಸಾಧನೆ ಮತ್ತು ಸಾಧ್ಯವಾದದ್ದು ಬಹುಶಃ ಜಿ ಎಲ್ ಆಚಾರ್ಯರ ಆದರ್ಶ ಕುಟುಂಬದ ಒಂದು ವ್ಯವಸ್ಥೆಗಳಲ್ಲಿ ಅಂತ ಹೇಳ್ತಾ ಆ ಹಿರಿಯ ಚೇತನವನ್ನು ನಂಬಿಸಿ ನಾನು ಏನು ಹೇಳಿಕ್ಕೆ ಹೋಗುವುದಿಲ್ಲ. ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತು, ಇದೆಲ್ಲ ನಾವು ಸಾಹಿತ್ಯ ಅಂತ ಹೇಳುವ ವ್ಯವಸ್ಥೆಯಲ್ಲಿ ರಸಕೂಪದಲ್ಲಿ, ಅದು ಕೂಪ ಅಂತ ಹೇಳಿದ್ರೆ ವಿಷಕೂಪ ಅಲ್ಲ, ರಸಕೂಪದಲ್ಲಿ ಪುನೂರು ದೂಡಿದ್ರು. ನಾನು ಅದರ ಮೊದಲೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಾನು ವಿದ್ಯಾರ್ಥಿ ನಾಯಕನಾಗಿ, ನಾನು ABVP ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿದ್ಯಾರ್ಥಿ, ರಾಜ್ಯ ಮಟ್ಟದ ವಿದ್ಯಾರ್ಥಿ ನಾಯಕನಾಗಿ ಕೆಲಸ ಮಾಡಿದವ ನಾನು. ಸುಮಾರು 79ರಿಂದ 85-90 ಇಸ್ವಿಯ ತನಕ ಆಗ ರಾಜ್ಯದಾದ್ಯಂತ ಓಡಾಡಿದ್ದೇನೆ. ಆ ಸಂದರ್ಭದಲ್ಲಿ ಅಖಿಲ ಭಾರತ ಮಂಗಳೂರಿನಲ್ಲಿ ಅಥ್ಲೆಟಿಕ್ ಮೀಟ್ ಆದಾಗ PT ಉಷಾ ವಂದನರಾವೆಲ್ಲ ಬಂದಾಗ ಆವಾಗ ಒಂದು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ತದನಂತರ ಪೋಪ್ ಜಾನ್ ಪಾಲ್ ಬಂದಾಗ ಆವಾಗಲೂ ಒಂದು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಇದೆಲ್ಲ ಅನುಭವ ಹಿಡಿದುಕೊಂಡು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಗಳೂರಿನಲ್ಲಿ ಆದಾಗ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಒಂದು ಅದು ಅಧ್ಯಕ್ಷತೆ ಪುನೂರವರು ಜೋಡಿಸಿಕೊಟ್ರು ನನಗೆ. ವೀರೇಂದ್ರ ಹೆಗ್ಡೆಯವರು ಬಿಡಲಿಲ್ಲ. ಬಹುಶಃ ಆಗದ ನಂತರದ ಪರಿಷತ್ತಿನ ಅದು ಅನುಭವ ಹೇಳಿದ್ರೆ ಇವತ್ತು ಮಧ್ಯಾಹ್ನ ತನಕ ಸಂಜೆ ತನಕ ಹೇಳಬಹುದು. ಶ್ರೀಧರಲ್ಲಿ ಎದುರು ಕೂತ್ಕೊಂಡಿದ್ದಾರೆ, ಅವರು ಕೆಂಪು ದೀಪ ತೋರಿಸಿ ಯಾರು. ಆದರೆ ಇದರ ನಡುವೆ ಉಂಟಲ್ಲ ಪರಿಷತ್ ಎನ್ನುವ ವ್ಯವಸ್ಥೆಗೆ ಅವರ ಚುನಾವಣೆ ಸಂದರ್ಭ ನಾವು ತೊಡಗಿಸಿಕೊಂಡದ್ದು, ಅದು ಪರಿಷತ್ತಿನ ಅಧ್ಯಕ್ಷ ಸ್ಥಾನವನ್ನು ನೇರ ಅವರು ಬರೆಸಿಬಿಟ್ರು. ಟೀಕೆಗಳು ಬಂದೇ ಬರ್ತವೆ. ಆದರೆ ಟೀಕೆಗಳನ್ನು ಮೀರಿಸಬೇಕಾದ್ರೆ ನಾವು ಸಾಧಿಸಬೇಕು ಅಂತ ಸಾಧ್ಯತೆಯನ್ನು ಉಮೇಶ್ ನಾಯ್ಕರು ಇವತ್ತು ಮಾಡ್ತಾ ಇದ್ದಾರೆ. ಅದು ಆ ರೀತಿಯಲ್ಲಿ ನಾವು ಮುಂದೆ ಹೋದದುಂಟಲ್ಲ. ಬಹುಶಃ ಸಾಹಿತ್ಯ ಪರಿಷತ್ನಲ್ಲಿ ಇದಿನಬ್ಬನವರು ನನಗೆ ಇನ್ನೋರು ಆದರ್ಶರಾಗಿದ್ದವರು, ಕೈಯಾರರ ಚಿಂತನೆಯನ್ನು ರಾಜ್ಯದಾದ್ಯಂತ ಪ್ರಸರಿಸಿದವರು. ಅವರು ಪ್ರಾಧಿಕಾರದ ಅಧ್ಯಕ್ಷರಾದಾಗ ಪ್ರಾಧಿಕಾರದಲ್ಲಿ ಸದಸ್ಯತನವನ್ನು ನನಗೆ ಅವರು ಕೊಟ್ಟು ಬಹುಶಃ ರಾಜ್ಯದಾದ್ಯಂತ ನಾನು ಓಡಾಡಿದ್ದೇನೆ. ನಾನು ಇವತ್ತು ತುಂಬ ಮನಸ್ಸಿಗೆ ನೋವಾಗುವಂಥದ್ದು, ಸ್ವಾಯತ್ತೆಯ ಸಂಸ್ಥೆಯಾಗಿದ್ದಂಥ ನಮ್ಮ ಧರ್ಮಕ್ಷೇತ್ರಗಳು ಇವತ್ತು ಸರ್ಕಾರಿ ಸಂಸ್ಥೆಯಾಗಿದೆ. ಸ್ವಾಯತ್ತೆಯ ಸಂಸ್ಥೆಯಾಗಿದ್ದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಸಹಿತವಾಗಿ ಪ್ರೋಟೋಕಾಲ್ ಸಂಸ್ಥೆಯಾಗಿದೆ ನೋಡಿ. ಇದು ಮನಸ್ಸಿಗೆ ಬೇಸರ ತರುವಂಥದ್ದು. ಸ್ವಾಯತ್ತೆಯ ಸಂಸ್ಥೆಯಾಗಿರಬೇಕು, ನಿರ್ಭೀತಿಯಿಂದ ತಮ್ಮ ಒಳಗಿನ ಒಡಲಿನ ಧ್ವನಿಯನ್ನು ಹೇಳುವವರಾಗಿರಬೇಕು. ಆ ಹೇಳುವ ವ್ಯವಸ್ಥೆ ಅದು ಪರಿಷತ್ತಿನದ್ದು, ಅದು ಪರಿಷತ್ತಿನ ಉದ್ದೇಶ. ಈ ಸಂದರ್ಭದಲ್ಲಿ ಇಂಥದ್ದೆಲ್ಲ ಆಗುವಾಗ ಕೆಲವೊಮ್ಮೆ ಮನಸ್ಸಿಗೆ ಬೇಸರವಾಗ್ತದೆ. ಸ್ವಾಯತ್ಯ ಸಂಸ್ಥೆಯಾಗಿ ಉಳಿಲಿ. ಇವತ್ತು 25 ಕೋಟಿ ಅನುದಾನ, 50 ಕೋಟಿ ಅನುದಾನ, 1,000 ರೂಪಾಯಿಯಲ್ಲಿ ಜಿಲ್ಲಾ ಸಮ್ಮೇಳನಗಳನ್ನು ಮಾಡಿದ್ದು ನಾವು ಉಂಟು ಅಲ್ವಾ ಇತಪ್ನಾಗಿ. ಇದೆಲ್ಲ ಆದಂಥ ಘಟನೆಗಳು ಬದುಕಿಗೆ ಅದು ನಮಗೆ ಶಕ್ತಿ ಕೊಡ್ತದೆ. ಬಹುಶಃ ಹಾಗಿದ್ದಾಗ ಮಾತ್ರ ಸಾಧ್ಯತೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಆ ಮಹಾನ್ ಚೇತನ ಇದು ಇವತ್ತಿನದ್ದು ಆರಂಭ. ಇಡೀ ಕುಟುಂಬದಲ್ಲಿ ಸೇರಿಕೊಂಡಿದೆ, ಪುತ್ತೂರಿನ ಜನ ಸೇರಿಕೊಂಡಿದ್ದಾರೆ. ಕಡೆಯ ಸಮಾರೋಪದಲ್ಲೂ ನಾವು ಹೀಗೆ ಇದರಿಂದ ದೊಡ್ಡ ಸಂಖ್ಯೆಯಲ್ಲಿ ನೆಹರು ಮೈದಾನದಲ್ಲೂ ಗೊತ್ತಿಲ್ಲ ಎಲ್ಲಿಯಾದರೂ ನಾವು ಸೇರೋಣ ಅಂತ ಹೇಳ್ತಾ ಮಂಗಳೂರಿನಲ್ಲೂ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕು. ಅದರ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ತೇವೆ. ನಾವೆಲ್ಲ ಸೇರಿ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಮಂಗಳೂರಿನಲ್ಲಾದಾಗ ಪುತ್ತೂರಿನ ಮುತ್ತುಗಳಾದ ನೀವೆಲ್ಲ ಖಂಡಿತವಾಗಿ ಬರಬೇಕು ಅಂತೇಳಿ ಆಹ್ವಾನವನ್ನು ಇರ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಒಂದು ವಿಶೇಷ ಕಾರ್ಯಕ್ರಮ, ಬಲರಾಮಾಚಾರ್ಯ ಅವರಿಗೆ ಒಂದು
ಕೇವಲ ಒಂದು ಕಾರ್ಯಕ್ರಮ ಮಾಡಿದರೆ ಸಾಲದು, ಸಾಹಿತ್ಯಕ್ಕಾಗಿ ದುಡಿದ ಒಂದು ಕೆಲವರನ್ನಾದರೂ ಗುರುತಿಸಬೇಕು ಅಂತ. ಇಲ್ಲಿ ಯಾರನ್ನು ಗುರುತಿಸಬೇಕು, ಏನು ಮಾಡಬೇಕು ಅಂತ ಹೇಳುವಂತ ಗೊತ್ತಾಗದಂತೆ ಒಂದು ದಿಗಿಲು ನಮಗೆ ಆಯಿತು. ಆಗ ಯಾವುದೋ ಒಂದು ಕ್ರಿಟೀರಿಯಾವನ್ನು ತಗೊಂಡು ನಾವು ವಿ ಪುರಂದರ ಭಟ್ರು ಕನ್ನಡಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿ, ಅವರನ್ನ ಒಂದು ಸನ್ಮಾನಿಸಬೇಕು. ಇನ್ನು ಸಾಹಿತ್ಯಕ್ಕಾಗಿ ಬಹಳಷ್ಟು ದುಡಿದು ಈ ಎಲ್ಲ ಸಾಹಿತಿಗಳನ್ನು ಅವರನ್ನು ಒಳ್ಳೆಯ ಸಾಹಿತಿಗಳನ್ನಾಗಿ ರೂಪಿಸಿದಂತಹ ಕೀರ್ತಿ ಇರುವಂಥದ್ದು ಅಂತಿಕತೆಯವರು, ಅವರನ್ನು ಗುರುತಿಸಬೇಕು. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರಾಗಿದ್ದುಕೊಂಡು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಮುಖ್ಯಸ್ಥರಾಗಿದ್ದುಕೊಂಡು ಪುತ್ತೂರಿನಲ್ಲಿ ನೂರಾರು ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದು ಸಾಹಿತ್ಯ ಪರಿಷತ್ತಿನ ಪುತ್ತೂರು ಘಟಕದ ಅಧ್ಯಕ್ಷರಾಗಿದ್ದಂತಹ ವಸಂತ್ ಕುಮಾರ್ ತಾಲ್ತಾಜಿ ಮೊನ್ನೆ ತಾನೇ ಅವರಿಗೆ ಕನಕ ಪುರಸ್ಕಾರ ಪ್ರಾಪ್ತಿಯಾಗಿದೆ. ಈ ನೆಲೆಯಲ್ಲಿ 3 ಜನರನ್ನು ಹಿರಿಯರನ್ನು ಇಲ್ಲಿ ಗೌರವಿಸಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ. ದಯವಿಟ್ಟು ಅವರು 3 ಜನರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಈಗ ಪುರಂದರ ಭಟ್ರವರ ಒಂದು ಕಿರು ಪರಿಚಯವನ್ನು ಹರಿಣಿ ಪುತ್ತೂರಾಯರವರು ಮಾಡಿಕೊಡ್ತಾರೆ. ದಯವಿಟ್ಟು ಹರಿಣಿ ಪುತ್ತೂರಾಯರು ಬರಬೇಕು. ಹಾಗೆ ಅತ್ತಿಗಜಿ ಅವರ ಪರಿಚಯವನ್ನು ಡಾಕ್ಟರ್ ವಿಜಯಕುಮಾರ್ ಮಲಯಾಳ ಮಾಡಲಿಕ್ಕಿದ್ದಾರೆ. ವಸಂತ್ ಕುಮಾರ್ ತಾಲ್ತಾಜಿ ಅವರ ಪರಿಚಯವನ್ನು ಆಶಾ ಬೆಳ್ಳಾರಿ ಅವರು ಮಾಡ್ತಾರೆ. ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸಹೃದಯ ಬಂಧುಗಳೇ, GN ಆಚಾರ್ಯ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಇಂದು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಇರುವವರು ಶ್ರೀಯುತ ಬಿ ಪುರಂದರ್ ಭಟ್ ಅವರು. ಇವರು ಕರ್ನಾಟಕ ಸಂಘ ಪುತ್ತೂರು ಇದರ ಅಧ್ಯಕ್ಷರು. ಅದಮ್ಯ ಉತ್ಸಾಹದ ಕ್ರಿಯಾಶೀಲತೆಯ ಪ್ರತೀಕ ಶ್ರೀ ಪುರಂದರ್ ಭಟ್ ಇವರು ವಕೀಲರು, ಅಧ್ಯಾಪಕರು, ಕವಿಗಳು, ಲೇಖಕರು, ಚಿಂತಕರು, ಕಲಾ ಪೋಷಕರು, ಸಂಘಟಕರು, ಹೀಗೆ ನಾನಾ ರೀತಿಯಲ್ಲಿ ನಾನಾ ಕಾರ್ಯಗಳ ಮೂಲಕವಾಗಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದವರು. ಶ್ರೀಯುತರು ಜನಿಸಿದ್ದು ಪುತ್ತೂರು ತಾಲೂಕಿನ ಕುದುಮಾರು ಗ್ರಾಮದ ಬರೆಪಾಡಿಯಲ್ಲಿ. ಶ್ರೀಮತಿ ಕಾವೇರಿ ಮತ್ತು ಶ್ರೀಯುತ ಸೀತಾರಾಮ್ ಭಟ್ಟರ ಸುಪುತ್ರರು. ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ BA ವ್ಯಾಸಂಗವನ್ನು ಮುಗಿಸಿ ನಂತರದಲ್ಲಿ ಉಡುಪಿ ವೈಕುಂಠ ಬಾಳಿಗ ಕಾನೂನು ವಿದ್ಯಾಲಯದಲ್ಲಿ ಕಾನೂನು ಪದವಿಯನ್ನು ಪಡೆದ ಇವರು ಮಣಿಪಾಲ ಶಿಕ್ಷಣ ಕೇಂದ್ರದಿಂದ B.Ed ಪದವಿಯನ್ನು ಕೂಡ ಪಡೆದಿದ್ದಾರೆ. ವಿದ್ಯಾರ್ಥಿ ಜೀವನದಿಂದಲೇ ಕತೆ, ಕಾವ್ಯ, ಭಾಷಣ, ವಿಮರ್ಶೆ, ನಾಟಕಗಳಲ್ಲಿ ಅಭಿನಯ, ಹೀಗೆ ಓದಿನ ಜೊತೆಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಕೃಷಿಯನ್ನು ಕೂಡ ನಡೆಸಿದವರು. ಉಡುಪಿಯಲ್ಲಿ ಇದ್ದಾಗ ಅಲ್ಲಿನ ಸಮೃದ್ಧ ಸಾಹಿತ್ಯಿಕ ಸಾಂಸ್ಕೃತಿಕ ಪರಿಸರ ಶ್ರೀಯುತರ ವ್ಯಕ್ತಿತ್ವದ ಮೇಲೆ ಬಹಳ ಪರಿಣಾಮ ಬೀರಿತ್ತು ಎಂದರೆ ತಪ್ಪಲ್ಲ. ಉಡುಪಿಯಲ್ಲಿದ್ದಾಗ ಅಧ್ಯಾಪನ ವೃತ್ತಿಯನ್ನು ಮಾಡಿದ ಶ್ರೀಯುತರು ಪುತ್ತೂರಿಗೆ ಮರಳಿ ಸುಮಾರು 25 ವರ್ಷಗಳ ಸುದೀರ್ಘ ಅವಧಿಯ ವಕೀಲ ವೃತ್ತಿಯನ್ನು ಕೈಗೊಂಡವರು. 1975ರಲ್ಲಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀಯುತರಿಗೆ ಉಪನ್ಯಾಸಕರಾಗುವಂತಹ ಅವಕಾಶ ದೊರಕಿತು. ಬಹಳ ಸ್ಪಷ್ಟವಾದ ಮಾತುಗಳು, ವಿಷಯದಲ್ಲಿ ಆಳವಾದ ಜ್ಞಾನ, ವಿಶಾಲ ಓದಿನ ವ್ಯಾಪ್ತಿ, ವೈವಿಧ್ಯಮಯ ಜೀವನಾನುಭವ ಶ್ರೀಯುತರ ಅಧ್ಯಾಪನ ಮತ್ತು ವಕೀಲ ವೃತ್ತಿಯನ್ನು ಸಾರ್ಥಕಗೊಳಿಸಿದೆ. ಪುತ್ತೂರಿನ ಬಾಲವನದಲ್ಲಿದ್ದ ಶ್ರೀಯುತ ಶಿವರಾಮ್ ಕಾರಂತರ ಒಡನಾಟ ಮತ್ತಷ್ಟು ಇವರ ಮೇಲೆ ಪ್ರಭಾವವನ್ನು ಬೀರಿತ್ತು. ಕಾರಂತರು ಬಾಲವನವನ್ನು ಬಿಟ್ಟು ಸಾಲಿಗ್ರಾಮಕ್ಕೆ ತೆರಳಿದಾಗ ಬಾಲವನ ಪ್ರವಾಸೋದ್ಯಮ ಇಲಾಖೆಯ ಪಾಲಾಗದೆ ಅದರ ಆಡಳಿತ ಪುತ್ತೂರು ಉಪವಿಭಾಗಾಧಿಕಾರಿಯವರಲ್ಲಿ ಉಳಿಯುವಂತೆ ಕೆಲಸ ಮಾಡಿದವರಿಗೆಲ್ಲ ಪ್ರೇರೇಪಣೆಯಾಗಿ ನಿಂತವರು ಶ್ರೀಯುತ ಪುರಂದರ ಭಟ್. ಅತ್ಯಂತ ಹಿರಿದಾದ ಪರಂಪರೆಯುಳ್ಳ ಪುತ್ತೂರು ಕರ್ನಾಟಕ ಸಂಘವನ್ನು ಬೋಳಂತಕೋಡಿ ಈಶ್ವರ ಭಟ್ಟರ ನಂತರ ಅತ್ಯಂತ ಹೊಣೆಗಾರಿಕೆಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿರುತ್ತಾರೆ. ತನ್ನ ಮನೆ ಅನುರಾಗ ವಟಾರವೇ ಪುತ್ತೂರು ಕರ್ನಾಟಕ ಸಂಘದ ಮತ್ತಿತರ ಸಾಹಿತ್ಯ ಚಟುವಟಿಕೆಗಳ ಕೇಂದ್ರವಾಗಿದೆ. ಎಂದು ಭತ್ತದ ಉತ್ಸಾಹ, ಕೆಲವು ಸಲ ನಿಷ್ಠೂರ ಎನಿಸಬಹುದಾದಂತ ಮಾತು, ನಿಲುವು, ಸದಾ ಕ್ರಿಯಾಶೀಲರಾಗಿರುವ ಇವರು ಆರಂಭಿಸಿದ, ಸೇರಿದ, ಬೆಳೆಸಿದ ಸಂಘ ಸಂಸ್ಥೆಗಳು ಹಲವಾರು. ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಕನ್ನಡ ರಾಜ್ಯೋತ್ಸವ, ಜಿಲ್ಲಾ ಪ್ರಶಸ್ತಿ, ಹೀಗೆ ಹಲವು ಗೌರವಗಳು ಅವರನ್ನು ಅರಸಿ ಬಂದಿವೆ. ಶ್ರೀಯುತ ಪುರಂದರ ಭಟ್ ಹಾಗೂ ಕಮಲಾಕ್ಷಿ ದಂಪತಿಗಳಿಗೆ 2 ಜನ ಗಂಡು ಮಕ್ಕಳು. ಉತ್ತಮ ಶೈಕ್ಷಣಿಕ ಹಿನ್ನೆಲೆಯೊಂದಿಗೆ ಉನ್ನತವಾದಂತಹ ವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ.
ಒಟ್ಟಿನಲ್ಲಿ ಹೇಳುವುದಿದ್ದರೆ ಪುತ್ತೂರು ಜನರ ಸಾಂಸ್ಕೃತಿಕ ಸಂವೇದನೆಗೆ ಸಾಕ್ಷಿಯಾಗಿ ನಿಂತಿರುವ ಶ್ರೀಯುತ ಪುರಂದರ ಭಟ್ ಬಿ ಇವರನ್ನು ಈ ದಿನ ಈ ಹೊತ್ತಿನಲ್ಲಿ ಸನ್ಮಾನಿಸಲು ಅತ್ಯಂತ ಗೌರವ ಪಡುತ್ತಿದ್ದೇವೆ. ವಂದನೆ. ಸಭಾಧ್ಯಕ್ಷರೇ, ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಆತ್ಮೀಯ ಸಭಾಸದರೇ, ಪುತ್ತೂರಿನ ಅಕ್ಷರಲೋಕದ ಹಿರಿಯ ಸಾಹಿತಿ ಪ್ರೊಫೆಸರ್ ವಿ.ಬಿ. ಅರ್ತಿಕಜೆಯವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದು ಈಗ ನಿವೃತ್ತರು. ಝೀರೋದಿಂದ ಹೀರೋವಾದ ಸ್ವಾನಿರ್ಮಿತ ಬದುಕು ಇವರದು. ಬದುಕಿನ ಕಷ್ಟ ಸುಖಗಳನ್ನು ಹತ್ತಿರದಿಂದ ಅನುಭವಿಸಿದ ಅನುಭವ. ಹಾಗಾಗಿಯೇ ಇರಬೇಕು ಇತರರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಮೇಲು ವ್ಯಕ್ತಿತ್ವ ಇವರದು. ವೆಂಕಟರಮಣ ಭಟ್ ಅರ್ತಿಕಜೆ ಈ ಹೆಸರಿನ ಪ್ರಸ್ತುತ ಸ್ವರೂಪ ವಿ.ಬಿ. ಅರ್ತಿಕಜೆ. ಪುತ್ತೂರು ತಾಲೂಕಿನ ಪಡವಲೂರು ವಿ.ಬಿ. ಅರ್ತಿಕಜೆಯವರ ಹುಟ್ಟೂರು. ತಂದೆ ಶ್ರೀ ಎಸ್. ಶಂಭಟ್ಟ, ತಾಯಿ ಸಾವಿತ್ರಿ. ಈಶ್ವರಮಂಗಲದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಫಿಲೋಮಿನಾ ವಿದ್ಯಾಸಂಸ್ಥೆಗಳಲ್ಲಿ ಪ್ರೌಢ, ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣವನ್ನು ಪಡೆದರು. ಆ ಬಳಿಕ ಮೈಸೂರು ವಿವಿಯಲ್ಲಿ ಇತಿಹಾಸದಲ್ಲಿ MA ಪದವಿಯನ್ನು ಪ್ರಥಮ ರ್ಯಾಂಕಿನೊಂದಿಗೆ ಗಳಿಸಿದರು. ಸ್ಥಳೀಯ ವಿವೇಕಾನಂದ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ ಮತ್ತು ವಿಭಾಗದ ಮುಖ್ಯಸ್ಥರಾಗಿ 3 ದಶಕಗಳ ಕಾಲ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಮನದಟ್ಟಾಗುವ ಬೋಧನಾ ವಿಧಾನ, ಬಿಗುಮಾನವಿಲ್ಲದ ಶಿಸ್ತಿನ ಜೀವನ ಕ್ರಮ ಮತ್ತು ಸರಳ ಸಜ್ಜನಿಕೆಯಿಂದಾಗಿ ವಿದ್ಯಾರ್ಥಿಗಳ ಪಾಲಿಗೆ ಇವರೊಬ್ಬ ಪ್ರೀತಿಯ ಗುರುಗಳಾಗಿದ್ದಾರೆ. ವಿಕಟಾನಂದ, ನಾದಪ್ರಿಯ, ಪುಸ್ತಕ ಪ್ರಿಯ, ರಂಗಪ್ರಿಯ ಅರ್ತಿಕಜೆಯವರ ಸಾಹಿತ್ಯದ ಕಾವ್ಯನಾಮಗಳು: ನಾದಪೂಜೆ, ಶ್ರೀ ರಾಮಾಶ್ವವೇದಂ, ಶಾರದಾ ಶತಕಂ, ಜೇನಹನಿ, ಹೀಗೊಂದು ವೃತ್ತಾಂತ, ಮಾರ್ಧನಿ, ಅಪರೂಪ, ಅನನ್ಯ ಸಾಧಕ ಮುಂತಾದ 50ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ. ಸುದ್ದಿ ಬಿಡುಗಡೆಯಲ್ಲಿ 5600 ಚಿಂತನಗಾತ ಅಂಕಣ, 1500 ಕಥಾರಶ್ಮಿ ಅಂಕಣ, 1050 ನಗೆಮಿಂಚು ಅಂಕಣ ಪ್ರಕಟವಾಗಿರುತ್ತದೆ. ಮಾತ್ರವಲ್ಲದೆ ನವಭಾರತ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಹೊಸದಿಗಂತ, ಕನ್ನಡ ಜನ ಅಂತರಂಗ ಮತ್ತು ದಿ ಕೆನರಾ ಟೈಮ್ಸ್ ಹೀಗೆ ಏಕಕಾಲಕ್ಕೆ 5 ಪತ್ರಿಕೆಗಳಿಗೆ ವರದಿಗಾರರಾಗಿದ್ದದ್ದು ಶ್ರೀಯುತರ ಹಿರಿಮೆಯಾಗಿದೆ. ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಶ್ರೀಯುತರ 100 ಅಧಿಕ ಲೇಖನ ಪ್ರಕಟವಾಗಿದೆ. 100 ಯುವ ಸಾಹಿತಿಗಳನ್ನು ಸಾಹಿತ್ಯ ಲೋಕಕ್ಕೆ ಬರಮಾಡಿಕೊಳ್ಳುವಲ್ಲಿ ಇವರ ಪ್ರೋತ್ಸಾಹ ಅತ್ಯಮೂಲ್ಯವಾಗಿದೆ. ಅರ್ತಿಕಜೆಯವರಿಗೆ ಸಾಹಿತ್ಯಾಭಿಮಾನಿಗಳು ಅರ್ತಿ ಎಂಬ ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಿದ್ದಾರೆ. ಶ್ರೀಯುತರ ಅಭಿನಂದನ ಅಂಕಣ ಬರಹಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. 1980ರಿಂದ ಪುತ್ತೂರು ಕರ್ನಾಟಕ ಸಂಘದ ಕಾರ್ಯದರ್ಶಿ, 1986ರಿಂದ 98ರವರೆಗೆ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ, ಸಂತ ಫಿಲೋಮಿನಾ ಮತ್ತು ವಿವೇಕಾನಂದ ಕಾಲೇಜು ಕನ್ನಡ ಸಂಘಗಳ ಪದಾಧಿಕಾರಿಗಳಾಗಿ ಸಾಹಿತ್ಯ ಸೇವೆ, ಗ್ರಾಮೀಣ ಸಾಹಿತ್ಯ ಸೌರಭದ ಸಾಹಿತ್ಯ ಪ್ರಚಾರಕ್ಕೆ ನೆರವು. ಹೀಗೆ ಇವರ ಸಾಹಿತ್ಯ ಲೋಕ ಬಾಲಿನಂತೆ ವಿಸ್ತಾರವಾಗಿದೆ. ಪುತ್ತೂರು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 10 ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಪ್ರಸ್ತುತ ವರ್ಷ ಶ್ರೀಯುತರು ಅರ್ಹರಾಗಿಯೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜೇಲಾಚಾರ್ಯ ಶತಮಾನೋತ್ಸವ ಸಂದರ್ಭದಲ್ಲಿ ಶ್ರೀಯುತರ ಸಾಹಿತ್ಯ ಸೇವಾ ಸಾಧನೆಯನ್ನು ಗುರುತಿಸಿ ಗೌರವಿಸಲು ಅತೀವ ಸಂತೋಷ ಪಡುತ್ತೇವೆ. ಸುದೀರ್ಘ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಪ್ರೊಫೆಸರ್ ವಿ.ಬಿ. ಅರ್ತಿಕಜೆಯವರು ಪುತ್ತೂರು ತಾಲೂಕು 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದುದು ನಮಗೆ ಅಭಿಮಾನದ ವಿಷಯ. ಅವರ ಮುಂದಿನ ಜೀವನವು ಸುಖ ಶಾಂತಿಗಳೊಂದಿಗೆ ಕೂಡಿರಲಿ ಎಂದು ಪ್ರಾರ್ಥಿಸುತ್ತಾ ವಿರಮಿಸುತ್ತೇನೆ. ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು, ನಮಗೆಲ್ಲ ಹಿರಿಯರು. ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರು ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಈ ವಿಷಯದಲ್ಲಿ PhD ಪದವಿಯನ್ನು ಪಡೆದವರು. ತದನಂತರ ಅವರ ಮಾರ್ಗದರ್ಶನದಲ್ಲಿ ಸುಮಾರು 18 ಮಂದಿ PhD ಹಾಗೂ 17 ಮಂದಿ MPhil ಪದವಿಯನ್ನು ಪಡೆದಿರ್ತಾರೆ. ವಿವೇಕಾನಂದ ಪದವಿ ಕಾಲೇಜು ಮತ್ತು ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದವರು. ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರ ಕೃತಿಗಳು ಸುಮಾರು 24 ಕೃತಿಗಳು ಬಿಡುಗಡೆಯಾಗಿದೆ. ಅದರ ಹೆಸರೆಲ್ಲ ಇಲ್ಲಿ ಹೇಳ್ತಾ ಹೋದ್ರೆ ಸಮಯ ಜಾಸ್ತಿ ಆಗ್ತದೆ. ಹೇಮಂತ ಹಬ್ಬ ಅಂತ ಹೇಳಿದ ತಕ್ಷಣ ತಾಳ್ತಜೆ ಮನೆ ನೆನಪಾಗ್ತದೆ. ಸಾಹಿತ್ಯಿಕ ಬಾಲ್ಯದಿಂದಲೇ ಸಾಹಿತ್ಯಿಕ ಕ್ಷೇತ್ರದ ಒಲವು ಅಥವಾ ಅದರ ಸಂಪರ್ಕ ಇಲ್ಲದ ನನ್ನಂತಹ ಒಬ್ಬ ವಿದ್ಯಾರ್ಥಿಗೆ ಪುರಂದರ ಭಟ್ರಲ್ಲಿ ನಡೀತಾ ಇದ್ದಂತಹ ಸಾಹಿತ್ಯ ಕುಶಲೋಪರಿ 9 ಆಯ್ತು, 5 ಆಯ್ತು, 3 ಆಯ್ತು, ಈಗ ನಿಂತಿದೆ. ಅದು ಯಾವಾಗಲೂ ಕೂಡ
ಮತ್ತೆ ಮತ್ತೆ ನೆನಪಿಸುವಂತಹ, ನಮ್ಮ ಬದುಕಿನಲ್ಲಿ ಸಾಹಿತ್ಯದ ಒಲವನ್ನು, ಕೃಷಿಯನ್ನು, ಆ ಮಾರ್ಗದರ್ಶಕರನ್ನು ನೆನಪು ಮಾಡಿಕೊಳ್ಳುವಂತಹ ಒಂದು ಗಟ್ಟಿತನವನ್ನು ಕಟ್ಟಿಕೊಳ್ತಾ ಇದ್ದಂತಹ ಸಾಹಿತ್ಯ ಕುಶಲೋಪರಿ. ಆ ಕಾರ್ಯಕ್ರಮದಲ್ಲಿ ತಾಳತಜ್ಜಿಯವರ ಮಾತುಗಳನ್ನು ಮೊದಲಾಗಿ ಕೇಳಿದಾಗ ನನಗೆ ಅನಿಸಿದ್ದೇನೆಂದ್ರೆ, ರೇಷ್ಮೆ ಬಟ್ಟೆಯಲ್ಲಿ ಕಲ್ಲನ್ನು ಕಟ್ಟಿ ಹೊಡೆಯುವುದಂದ್ರೆ ಹೇಗೆ ಅಂತ. ಅದಕ್ಕೆ ಪ್ರಸಿದ್ಧರಾದವರು ತಮ್ಮ ಸಾಹಿತ್ಯಿಕ ಸಂಪತ್ತಿನ ಮೂಲಕ ಅದೇ ವೇದಿಕೆಯಲ್ಲಿ ಅದಕ್ಕೆ ಉತ್ತರ ನೀಡ್ತಾ ಇದ್ದಂತಹ ತಾಳತದೆ ವಸಂತಕುಮಾರ್ ಅವರು ಈ ಸಂದರ್ಭದಲ್ಲಿ ಈ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆ ನಡೀತಾ ಇದೆ. ಈ ಸಮಯದಲ್ಲಿ ಅವರ ಒಂದು ಮಾರ್ಗದರ್ಶನವನ್ನು, ಸಾಹಿತ್ಯದ ಸಂಪತ್ತನ್ನು ಹಾಗೂ ಈ ನಮ್ಮ ಎಲ್ಲರಿಗೂ ಕೂಡ ಕಿರಿಯರಾದ ನಮಗೆ ಕೂಡ ಅವರ ಮಾರ್ಗದರ್ಶನವನ್ನು ಅಪೇಕ್ಷಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು ಈ 3 ಜನ ಹಿರಿಯರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಪತ್ರ ಇದೆ ಸನ್ಮಾನ ಪತ್ರ. ಅಲ್ಲ, ಅವ್ರು ಮಾಡಿ, ನೀವು ಮಾಡಿ, ಬನ್ನಿ, ನೀವು ಮಾಡಿ ಶಾಲೆ ಎಲ್ಲ ಮುಖಗಳು ಕಮಲ ಮುಖಗಳು ಅರವಿಂದ ಮುಖಗಳಾಗಲಿ ಎಂಬುದಾಗಿ ಬಯಸಿ ವೇದಿಕೆಯ ಹಿಂದುಗಡೆಯಲ್ಲಿರುವ ಆದರೆ ಮುಂದೆ ಮುಂದಾಗಿ ಕಾಣಿಸಿಕೊಂಡಿರುವ ಎಲ್ಲರಿಗೂ ವಂದಿಸ್ತೇನೆ. ನನ್ನ ಸಹಚರರಿಗೆ ಕೂಡ ನನ್ನ ವಂದನೆಗಳು. ತಮಗೆಲ್ಲರಿಗೂ, ಪತ್ರಕರ್ತರಿಗೆ, ನಮ್ಮ ಸ್ವಲ್ಪ ಎಲ್ಲ ತೆಗೆದಿದ್ದೀರಲ್ಲ ಅವರಿಗೂ ಎಲ್ಲಿಗೂ ವಂದಿಸಿ 4 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಕಾರ್ಯಕ್ರಮ ನೈತಿಕ ಬರಗಾಲದಲ್ಲಿ ಒಂದು ಮಳೆಗಾಲ. GL ಆಚಾರ್ಯರದ್ದು ಮರೆಯಬಾರದಂಥ ಹೆಸರು. ಈ ಪುತ್ತೂರು ಅನೇಕ ಮಹಾನುಭಾವರ, ಪುರುಷೋತ್ತಮರ ಒಂದು ಖಜಾನೆಯಾಗೈತೆ. ದೃಷ್ಟಾಂತಕ್ಕಾಗಿ
ಡಾಕ್ಟರ್ ಶಿವರಾಮ್ ಕಾರಂತರು, ಮೊಳಹಳ್ಳಿ ಶಿವರಾಯರು, ಶಂಭು ಶರ್ಮರು, ಬೆಳ್ಳೆ ರಾಮಚಂದ್ರರಾಯರು, ಸೇಡಿಯಪ್ಪ ಕೃಷ್ಣ ಭಟ್ರು, AP ಸುಬ್ಬಯ್ಯನವರು, ಕದಂಬಾಡಿ ದತ್ತುಪುರೈಗಳು, ಪ್ರೊಫೆಸರ್ ಲೀಲಾ ಭಟ್ರು, ಬೈಂದೂರು ಪ್ರಭಾಕರ್ ರಾವ್ ಅವರು, ಉರಿಮಲ್ಲೂರು ರಾಮ್ ಭಟ್ರು, ಬಳಂತಕೋಟಿ ಈಶ್ವರ ಭಟ್ರು, ಹಾಗೆಯೇ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅಯ್ಯರ್, ದೇವದಾಸ್ ಜೋಶಿ, ಪುತ್ತೂರು ನಾರಾಯಣ ಹೆಗಡೆ, ವೆಂಕಟಪ್ಪ ಡೋಗ್ರ, ಉಗ್ರಾಣೆ ಮಂಗೇಶ್ರಾವ್, ಎಂ ಸದಾಶಿವರಾವ್, ರೇವಣ್ ಪತ್ರಾವ್ ಅವರು, ನರಸಿಂಹನಾಥ್ ಸುಕುಮಾರ್ ಗೌಡ ಇತ್ಯಾದಿ ಇತ್ಯಾದಿ ತುಂಬ ಹೆಸರುಗಳಿದ್ದರೆ ಅವರ ಶಾಲೆಗೆ GL ಆಚಾರ್ಯ ಹೆಸರು ಕೂಡ ಭಾವವಿಷ್ಟ ಹೆಸರಾಗಿದೆ. ಸೌಜನ್ಯ, ವಿನಯ, ನಿರಹಂಕಾರಗಳ ರೂಪಕ GL ಆಚಾರ್ಯರಾಗಿರ್ತಾರೆ. ಗುಂಡಿಬೈಲಿನ ಆಳದಿಂದ ಬೆಟ್ಟದ ಎತ್ತರಕ್ಕೆ ಏರಿದವರು ಆಚಾರ್ಯರು. ಪುತ್ತೂರಿಗೆ ದಾನದ ಪಾಠ ಹೇಳಿಕೊಟ್ಟವರು ಮಹಾನುಭಾವರಾದ ಆಚಾರ್ಯರು. ಪುತ್ತೂರಿನ 3 ರೋಟರಿ ಕ್ಲಬ್ ಸ್ಥಳದಾನ ಮಾಡಿದ್ದು ಮಾತ್ರವಲ್ಲದೆ ಕಟ್ಟಡವನ್ನು ಕಟ್ಟಿಕೊಟ್ಟವರು ಆಚಾರ್ಯರವರು. ಪುತ್ತೂರಿನ ಪುರಭವನ ನಿರ್ಮಾಣದ ಆದ್ಯ ರೂವಾಜಿಯೂ ಇವರೇ ಆಗಿದ್ದಾರೆ. ಇಂಥ ದೃಷ್ಟಾಂತಗಳು ಅನೇಕ ಇವೆ. ಆಚಾರ್ಯರು ದೊಡ್ಡ ಬದುಕು, ಮಾನವ ಜನ್ಮ ದೊಡ್ಡದು ಎಂಬಂತೆ ಸುಸಂಸ್ಕೃತ ಬದುಕಿನ ಮೇಲ್ಪಂಕ್ತಿಯರು. ಅಗಲಿದ ಮೇಲೂ ಉಳಿದ ಕೀರ್ತಿಶೇಷರಾದವರು ಆಚಾರ್ಯರವರು. ಆಚಾರ್ಯರದ್ದು ಔದಾರ್ಯದ ಉರುಳಲ್ಲ ಅಕ್ಷಯ ಪಾತ್ರೆ. ಎಂಥ ಶ್ರೀಮಂತನೋ ಶ್ರೀಕಾಂತಕಾಂತನು ಅಂತ ಒಂದು ಹಾಡು ಇದೆ. ಅದನ್ನು ಸ್ವಲ್ಪ ಬದಲಿಸಿದರೆ ಎಂಥ ಗುಣವಂತನೋ ಲೀಲಾಕಾಂತಕಾಂತನು ಎಂದೂ ಆಗಬಹುದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಅಲ್ಲವೇನೋ. ದಿನಕರ ದೇಸಾಯಿ ಅವರ ಒಂದು ಮಾತು, ಒಂದು ಹಾಡಿನ ಒಂದು ಚರಣ, ಒಂದು ಸಾಲು ನೆನಪಿಗೆ ಬರುತ್ತದೆ. ಅದೇನು ಅಂತ ಹೇಳಿದರೆ, ಧನ್ಯವಾಯಿತು ಬದುಕು ಸಾವಿನಲ್ಲಿ ಅಂತವರು ಹೇಳ್ತಾರೆ. ಅದೇ ರೀತಿ ಧನ್ಯತೆಯನ್ನು ಪಡೆದಂಥ ಹೆಸರುವಾಸಿ GL ಆಚಾರ್ಯರದು. ಈ ಕಾರ್ಯಕ್ರಮ ಶತಮಾನದ ಸಂಸ್ಕೃತಿಗೆ ಕಳಶಪ್ರಾಯವಾಗಲಿ, ಸಮ್ಮೇಳನ ಭಾರವಾಗಲಿ, ಚಿರಂಜೀವ ಶತಮೋ ಎಂಥದ ಒಂದು ಮಾತಿದೆಯಲ್ಲ, ಆ ರೀತಿಯಾಗಲಿ ಈ ಕಾರ್ಯಕ್ರಮಗಳು ಮುಂದೆ ಫಲಿಸಿ ಬರ್ತವೆ. ಇದು ಇಂದಿನ ಪ್ರೇರಣೆ. ಮಾತಿನ ಮಟ್ಟದ ಸ್ಥಾವರ ಆಗಬಾರದು, ಆ ಜಂಗಮವಾಗಬೇಕು. ಚಿರಂಜೀವಿ ಶರದೋ ವರ್ತಮಾನ ಅಂತ ಹೇಳ್ತಲ್ಲ, ಹಾಗೆ ಈ ಕಾರ್ಯಕ್ರಮ ಮುಂದಿನ ಫಲಶ್ರುತಿಯಲ್ಲಿ ಹಾಗೆ ನಮಗೆ ಕಾಣಿಕೊಳ್ಳುವಂತಾಗಿ ಆಗಬೇಕು ಎಂಬುದಾಗಿ ನಮ್ಮ ಆಶಯ. ಇನ್ನು ಇವತ್ತು ಇಲ್ಲಿ ಕಾರ್ಯಕ್ರಮ ಆಯಿತು, ಅದು ಮುಂದೆ ನೆನಪಿನಲ್ಲಿ ಉಳಿಬೇಕಲ್ಲ. ಅದಕ್ಕೆ ಒಂದು ಪುಸ್ತಕವನ್ನು ತರುವಂಥ ಒಂದು ಜವಾಬ್ದಾರಿ ಕುಟುಂಬಸ್ಥರಿಗೆ ಇದೆ. ಅದರಲ್ಲಿ ಸಹಭಾಗಿಯಾಗಿ ಪುತ್ತೂರು ಕರ್ನಾಟಕ ಸಂಘವು ಕೂಡ ಭಾಗವಹಿಸ್ತದೆ. ಹಾಗೆ ಅಷ್ಟೇ ಅಲ್ಲ, ಸ್ಮಾರಕ ಒಂದು ನಿರ್ಮಾಣ ಆಗಬೇಕು ಎಂಬುದಾಗಿ ನಾನು ಬಯಸ್ತೇನೆ. ಹೀಗೆ ಈ ಕಾರ್ಯಕ್ರಮವು ಫಲಶ್ರುತಿಯಲ್ಲಿ ಮುಂದೆ ಕೂಡ ಫಲಶ್ರುತಿಯಲ್ಲಿ ಅದು ಚಿರಂಜೀಯವಾಗಲಿ. ಅದಕ್ಕೆಲ್ಲ ನಿಮ್ಮ ಈ ಮುಖಾರವಿಂದದು ಉಂಟಲ್ಲ, ಇದರ ಸಹಕಾರ ಇರಲಿ. ಈ ಕುಟುಂಬಸ್ಥರು ಆ ಉತ್ತರೋತ್ತರ ಯಶಸ್ಸನ್ನು ಶುಭವನ್ನು ಗಳಿಸಲಿ ಎಂಬುದಾಗಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿತು. ಧನ್ಯವಾದಗಳು ಸರ್. ನಿಮ್ಮ ಮಾತಿಗೆ ಪೂರಕವಾಗಿ ನಮ್ಮ ಈಗಿನ ಅಧ್ಯಕ್ಷರು ಬಹಳ ಸಾಹಸಪಟ್ಟು 9 ಸೆಂಟ್ ಜಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾಡಿಸಿಕೊಂಡಿದ್ದಾರೆ. ಅದು ನಮಗೆಲ್ಲರಿಗೆ ಹೆಮ್ಮೆಯ ವಿಚಾರ. ಬಹುಶಃ ಅದು GL ಆಚಾರ್ಯ ಸ್ಮಾರಕ ಭವನದ ಹಾಗೆ ಆಗ್ಬಹುದು ಅಂತ ಹೇಳುವಂತಹ ಭಾವನೆ ಕೂಡ ನಮ್ಮದಿದೆ. ಖಂಡಿತವಾಗಿಯೂ ನಮ್ಮ ಕಟ್ಟಡಕ್ಕೆ ಇನ್ನು ಕೆಲವೇ ಸಮಯದಲ್ಲಿ ಶಿಲಾನ್ಯಾಸ ಮಾಡುವಂಥ ಯೋಜನೆ ಕೂಡ ಇದೆ. ಆ ಸಂದರ್ಭದಲ್ಲಿ ನಾವು ಯೋಚಿಸೋಣ. ಮಾನ್ಯ ಪುರಂದರ ಭಟ್ರಿಗೆ ಧನ್ಯವಾದಗಳು. ಅವಶ್ಯ ಇರುವಷ್ಟು ಮಾತ್ರ ಐಶ್ವರ್ಯ, ಉತ್ತಮ ಸಂಸ್ಕಾರವೇ ಸೌಂದರ್ಯ, ಮಧುರ ನುಡಿಗಳೇ ಮಾಧುರ್ಯ, ಹೃದಯ ವೈಶಾಲ್ಯವೇ ಔದಾರ್ಯ, ಕೇಡು ಬಯಸದಿರುವುದೇ ಸತ್ಕಾರ್ಯ, ಹೀಗಿರಲಿ ನಮ್ಮ ಅಂತರ್ಯ ಅಂತ ಮಾನ್ಯ GL ಆಚಾರ್ಯರು ಅಂತ ಒಂದು ಅಂತರ್ಯವನ್ನು ಹೊಂದಿದವರು. ಅವರ ಬಗ್ಗೆ 2 ಮಾತುಗಳನ್ನು ಆಡಬೇಕು ಅಂತ ಮಾನ್ಯ ಪ್ರೊಫೆಸರ್ ಅತ್ತಿಗಜ್ಜಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್, ಅಲ್ಲಿ ಮಾತಾಡಿ.
ಸನ್ಮಾನ್ಯ ಅಧ್ಯಕ್ಷರೇ ಮತ್ತು ಇಲ್ಲಿ ನೆರೆಯಿರುವ ಎಲ್ಲ ಕನ್ನಡ ಅಭಿಮಾನಿಗಳು, ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ ಒಂದು ಲೇಖನ ಬರೆದೆ. ಆ ಲೇಖನವನ್ನ ಪತ್ರಿಕೆಗೆ ಕಳಿಸುವಾಗ ವಿ ಅತಿಗಜೆ ದಡ್ಡ ಸಾಹಿತಿ ಅಂತೇಳಿ ಬರೆದಿದ್ದೆ. ಆದ್ರೆ ಅಲ್ಲಿ ಅವ್ರು ಏನ್ ಮಾಡಿದ್ರು, ಅಲ್ಲಿ ಅವರಿಗೆ ಪ್ರಿಂಟ್ ಮಿಸ್ಟೇಕ್ ಕಾಣೋದು ಬೇಗ ಆಗೋರ್ಗಳು ದಾ ಅದು ದೋ ಇದ್ದ ಆಗ್ಬೇಕು, ದಾ ಅನ್ನೋದಕ್ಕೆ ದೋ ಅಂತ ಮಾಡಿ ಅಂತಿದ್ದ ನನಗೆ ದೊಡ್ಡ ಸಾಹಿತಿ ಅಂತೇಳಿ. ಈಗ ಆ ದೊಡ್ಡವನ್ನು ದೊಡ್ಡ ಹೋಗಿದೆ, ದೊಡ್ಡ ಬಹುಶಃ ಹಿರಿಯ ಆಗಿರ್ಬೇಕಂತ ಈಗ ಹಿರಿಯ ಸಾಹಿತ್ಯ ಅಂತ ಕೊಡ್ತಿದ್ದಾರೆ. ಈ ಕಾಲದಲ್ಲಿ ಕೂಡ ನನ್ನ ಅಡ್ರೆಸ್ಸು ಹಿರಿಯ ಸಾಹಿತ್ಯ. ಹಿರಿಯ ಅಂದ್ರೆ ಯಾರು, ಕಿರಿಯ ಅಂದ್ರೆ ಯಾರು, ಕಿರಿಯ ಅಂದ್ರೆ ಯಾರು, ಕಿರಿಕಿರಿಯ ಅಂದ್ರೆ ಯಾರು, ಇದೆಲ್ಲ ನನಗೆ ಬಹಳ ಚೋದ್ಯದ ವಿಷಯ. ಏನೇ ಆಗ್ಲಿ ನನ್ನನ್ನು ಇಲ್ಲಿ ಕರೆದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿ ಎರಡು ಕಾರಣ. ಒಂದು ನಮ್ಮಲ್ಲಿರುವಂತಹ ಅರ್ತಿ ಅಂದ್ರೆ ಪ್ರೀತಿ, ಮತ್ತೊಂದು ಕಜೆ ಅಂತ ಹೇಳಿದ್ರೆ ಅದು ಎಲ್ಲಿ ನೀರಿನ ಪಸೆ ಇರುವಂತಹ ಒಂದು ಜಾಗ, ಬಹಳ ಮೃದುವಾದಂತಹ ಒಂದು ಜಾಗ. ಹಾಗೆ ಅರ್ತಿಗಜೆ ಅಂತ ಹೇಳಿ ನಾನು ಹೆಸರಿಟ್ಕೊಂಡದ್ದು. ಆ ಹೆಸರು ಇವತ್ತಿಗೆ ಸಾರ್ಥಕ ಆಯ್ತು ಅಂತ ನಾನು ಅಂದುಕೊಂಡಿದ್ದೆ. ನನ್ನ ಯೋಗ್ಯತೆ ನೋಡಿದ್ರೆ ಏನೂ ಇಲ್ಲ. ಗಿಂಡಿ ಮಾಣಿ ಅಂತೇಳಿ ಒಂದು ಸುಬ್ರಹ್ಮಣ್ಯವರಿಗೆ ಗೊತ್ತಿರ್ಬೋದು, ಸ್ವಾಮಿಯವರೆಲ್ಲ ಹೋಗುವಾಗ ಒಬ್ರು ಗಿಂಡಿ ಮಾಣಿ ಅಂತ ಅವರೊಟ್ಟಿಗೆ ಹೋಗುದು ನಾವು. ಹಾಗೆ ನಮ್ಮ ಬೋಳತಗುಡಿ ಈಶ್ವರ ಭಟ್ರು, ನಮ್ಮ ಗುರುಗಳಾದ ಪ್ರೊಫೆಸರ್ ಮಳೆಯವರು, ಆಮೇಲೆ ಸುಬ್ರಹ್ಮಣ್ಯ ಕೊಡ್ತಾಯಿದ್ರು, ಅವರು ನಾವು ಸಹ ಕಾರ್ಯದರ್ಶಿಗಳಾಗಿತ್ತು ಬಹಳ ವರ್ಷ. ನಮ್ಮನ್ನು ಕಾರ್ಯದರ್ಶಿ ಉಪಾಧ್ಯಕ್ಷರು, ನೀವು ಉಪಾಧ್ಯಕ್ಷರಲ್ಲ, ಉಪಾಧ್ಯಕ್ಷರು, ನಾನು ಕಾರ್ಯದರ್ಶಿ ಅಂತೀವಿ. ಹಾಗೆ ನಾವು ಒಟ್ಟಿಗೆ ಆ ಗಿಣ್ಣಿಯನ್ನು ಹಿಡ್ಕೊಂಡು ನಾವು ಹೋಗುದು, ಪುಸ್ತಕವನ್ನು ಹಿಡ್ಕೊಂಡು ಹೋಗುದು. ಇದೇನಂತ ಹೇಳಿದ್ರೆ ಇದು ಭಾಗ್ಯವೇ. ಕಾರಣ ಏನು ಅಂತ ಹೇಳಿದ್ರೆ ಇವರೊಟ್ಟಿಗೆ ಈ ಬೊಳತಗುಡಿ ಮತ್ತು ಮಳೆಯಾರು ಇವರೊಟ್ಟಿಗೆ ನಾನು ಹೋಗುವಾಗ ಅವರ ಪುಸ್ತಕಗಳ ಕಟ್ಟನ್ನು ಹಿಡ್ಕೊಂಡು ಹೋಗ್ತಿದ್ದೆ. ಆ ಪುಸ್ತಕಗಳನ್ನ ಕಟ್ಟನ್ನು ಹಿಡ್ಕೊಂಡು ಹೋಗುವಾಗ ಮತ್ತೆ ನನಗೆ ಏನಾಯ್ತು ಅಂತ ಹೇಳಿದ್ರೆ, ಅದೃಷ್ಟವಶಾತ್ ನಾನೊಬ್ಬ ಪತ್ರಕರ್ತನಾಗಿ, ಮೊದಲು ಪತ್ರಕರ್ತನಾದ್ದು ನಾನು, ಮಗ ಹುಟ್ಟಿದ್ದಾರೆ, ಆಮೇಲೆ ಪತ್ರಕರ್ತನಾದ. ಈ ಪತ್ರಕರ್ತನಾದ್ರೆ ಒಂದು ಅನುಕೂಲ ಏನಂತ ಸುಬ್ರಹ್ಮಣ್ಯ ಅವರೇ, ಇವರ ಒಟ್ಟಿಗೆ ಹೋಗಿ ಇವರು ಏನೆಲ್ಲ ಕಿತಾಪತಿಗಳನ್ನು ಮಾಡ್ತಾರೆ, ಏನು ಹೇಳ್ತಾರೆ, ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಏನು ನೋಡ್ತಾರೆ, ಇದನ್ನೆಲ್ಲ ಬರೆದು ದಾಖಲೆ ಮಾಡೋದು. ಹಾಗೆ ದಾಖಲೆ ಮಾಡಿದ್ದು ನನ್ನ ಪುಸ್ತಕ ಉಂಟದು. ಯಾರಿಗೂ ಅದನ್ನು ಮೂಸಿ ನೋಡುವುದು ಯಾರು ಇಲ್ಲ. ಹೀಗೊಂದು ವೃತ್ತ ಅಂತ ಹೇಳಿ ಒಂದು ಉದ್ಗ ಪುಸ್ತಕವನ್ನು ಬರೆದೆ. ಅದರಲ್ಲಿ ಪುತ್ತೂರಿನ ಯಾರಿಗಾದ್ರೂ ಆಸಕ್ತಿ ಇದ್ರೆ ಮತ್ತು ಆಸಕ್ತಿ ಇದ್ದರೆ ಸಾಕಲ್ಲ ಸುಬ್ರಹ್ಮಣ್ಯ ಅವರೇ, ಆ ಶಕ್ತಿ ಕೂಡ ಬೇಕು. ಆ ಪುಸ್ತಕವನ್ನು ಓದಿ ಜೀರ್ಣಿಸಿಕೊಂಡು ಅದನ್ನ ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ಳುವಂಥದ್ದು ಉಂಟಲ್ಲ, ಅದು ಬೇಕು. ಅಂಥವ್ರು ಯಾರಾದ್ರೂ ಇದ್ರೆ ಅವರು ನನ್ನ ಹೀಗೊಂದು ವೃತ್ತಾಂತ ಅಂತ ಹೇಳೋ ಪುಸ್ತಕ ನೋಡ್ಬೋದು. ಇದರಲ್ಲಿ ಪುತ್ತೂರಿನ ಕರ್ನಾಟಕ ಸಂಘದ 17 ವರ್ಷಗಳ ಕಾಲದ ಇತಿಹಾಸವನ್ನು ನಾನು ದಾಖಲಿಸಿದ್ದೇನೆ. ನನಗೆ ಗೊತ್ತಿದ್ದವರಿಗೆ ನನಗಿಂತ ಉತ್ತಮವಾಗಿ ಯಾರು ಮಾಡ್ಬೋದಿತ್ತು, ಆದ್ರೆ ಯಾರು ಮುಂದೆ ಬರಲಿಲ್ಲ. ಅದರಿಂದ ನಾನು ಮಾಡ್ಬೇಕಾಗ್ತದೆ. ಅದು ನನಗೆ ಏನಂತ ಹೇಳಿದ್ರೆ ಅನುಕೂಲವಾಗಿ ಅವರಿಗೆ ಬಂದದ್ದು. ನಾನು ಪತ್ರಕರ್ತನಾದ್ದರಿಂದ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಈ ಕರ್ನಾಟಕ ಸಂಘಕ್ಕೆ ನಾನು ಸೇವೆಯನ್ನ ನಾನು ಸಲ್ಲಿಸಲಿಕ್ಕೆ ನನಗೆ ಅದು ಅನುಕೂಲ ಆಯಿತು. ಮೊದಲು ಏನಂತ ಹೇಳಿದ್ರೆ ಮುಂದೆ ನಮ್ಮ ಕರ್ನಾಟಕದಲ್ಲಿ ಏನೇನು ಕಾರ್ಯಕ್ರಮ ಆಗ್ತವೆ ಅಂತ ಮೊದಲಾಗಿ ಪ್ರಕಟಿಸುವುದು ಇನ್ ಅಡ್ವಾನ್ಸ್. ಆಮೇಲೆ ಒಂದು ಕಾರ್ಯಕ್ರಮ ಆಗ್ತದೆ ಅಂತಂದ್ರೆ ಕಾರ್ಯಕ್ರಮದ ವರದಿಯನ್ನು ಮಾಡುದು, ಇದು ಎರಡನೇದು. ಮೂರನೇದು ಆ ಕಾರ್ಯಕ್ರಮದಲ್ಲಿ ಪುರಂದರ ಭಟ್ ಹೇಳಿದ್ದಾರೆ, ತಾಳ್ತಾಜಿಯವರು ಏನು ಹೇಳಿದ್ದಾರೆ, ಬಲರಾಮಾಚಾರ್ಯ ಏನು ಹೇಳಿದ್ದಾರೆ, ಹರಿಕೃಷ್ಣ ಬೋಧನೆ ಏನು ಹೇಳಿದ್ದಾರೆ ಅನ್ನೋದನ್ನ ಅದನ್ನ ಸಂಗ್ರಹವಾಗಿ ಕೊಡುವಂಥದ್ದು, ಲೇಖನ ರೂಪದಲ್ಲಿ ಕೊಡುವಂಥದ್ದು. ಆಮೇಲೆ ಅಲ್ಲಿ ಪುಸ್ತಕಗಳೇನಾದ್ರು ಬಂದ್ರೆ ಆ ಪುಸ್ತಕದಲ್ಲಿ ಏನುಂಟು ಏನಿಲ್ಲ ಎನ್ನುವುದನ್ನು ವಿಮರ್ಶೆಯ ರೂಪದಲ್ಲಿ ಕೊಡುದು. ಹೀಗೆ ಇದು ನನಗೆ ಒಂದು ಅನುಕೂಲ ಆಯಿತು. ಇಂತಹ ಅನುಕೂಲ ಬೇರೆಯವರಿಗೆ ಖಂಡಿತವಾಗಿಯೂ ಸಿಕ್ಕುವುದಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನು ಪತ್ರಕರ್ತನಾದಷ್ಟೇ. ಇನ್ನು ಜೀವನಾಚಾರ್ಯರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಒಟ್ಟಿಗೆ ನೋಡಿದವರು. ನಮ್ಮ ಬೋಳತಗುಡಿ ಈಶ್ವರ ಭಟ್ರು ಅಧ್ಯಕ್ಷರಾಗಿದ್ದಾಗ ಜೀವನಾಚಾರ್ಯರನ್ನು ಉಪಾಧ್ಯಕ್ಷ ಅಂತ ಮಾಡಿದ್ರು. ಅವರು ಉಪಾಧ್ಯಕ್ಷರಾಗಿದ್ದಾಗ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿದ್ರು. ಕಾರ್ಯದರ್ಶಿಯಾಗಿ ಮಾಡಿದ್ರೆ ಯಾಕೆ ಅಂತ ಹೇಳಿದ್ರೆ ಅವರ ಪುಸ್ತಕವನ್ನು ತಗೊಂಡವರಿಗೆ ಒಂದು ಜನ ಬೇಕು ಅವರಿಗೆ, ಅದಕ್ಕಾಗಿ ಮಾಡಿದ್ರು. ಮತ್ತೆ ಅವರು ಏನಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಬೋಳತಗುಡಿ ಈಶ್ವರ ಭಟ್ರು ಹೆಚ್ಚಿನ ಮುಖ್ಯಮಂತ್ರಿಗೆ ಗೊತ್ತು. ಅವರು ಇಲ್ಲಿ ಅಲ್ಲಿ ಕೂಡ ಭಾರಿ ಕಡಿಮೆ ಅಂತ ಅವ್ರು ಮಾತಾಡೋದು. ಹೇರಿಂಗ್ ಇದರಲ್ಲಿ ಉಂಟಲ್ಲ, ಕೋರ್ಟಲ್ಲಿ ಮಾತಾಡೋದು ಕೂಡ ಅವರು ಮಿನಿಮಮ್ ಎಷ್ಟು ಬೇಕೋ ಅಷ್ಟೇ ಮಾತಾಡುವರು. ಯಾರು ಬೋಳತಗುಡಿ ಅವರು ನಾವು ಪುಸ್ತಕಗಳನ್ನು ಹೊಟ್ಟಿಕೊಂಡು ನಮ್ಮ ಮಟ್ಟಿಗೆ ಮಳೆಯಾಗ ಇತ್ತು. ನಾವು ಹೋಗುವಾಗ ಈ ಪುಸ್ತಕಗಳ ಬಗ್ಗೆ ಸುಮ್ಮನೆ ಹೇಳ್ಬೇಕಲ್ಲ, ಬಿಕ್ರಿ ಮಾಡ್ಬೇಕಾದ್ರೆ ಹೇಳ್ಬೇಕಲ್ಲ ಒಳ್ಳೇದುಂಟು ಅಂತ. ಒಳ್ಳೇದುಂಟು ಅಂತ ಹೇಳಲಿಕ್ಕೆ ಇವರಿಗೆ ವಿವರಿಸೋಕೆ ಬರೋದಿಲ್ಲ, ವಿವರಿಸೋದು ಇಲ್ಲ. ಅವರು ಪುಸ್ತಕವನ್ನು ಈಗ ತೆಗೆದುಕೊಡ್ತಾರೆ ಅಷ್ಟೇ, ಲೆಕ್ಕಪತ್ರ ಇಟ್ಕೊಳ್ತಾರೆ. ಆದರೆ ಈ ಪುಸ್ತಕ ಹಾಗುಂಟು, ಹೀಗುಂಟು, ಹೇಗುಂಟು ಇದನ್ನೆಲ್ಲ ನಾವು ಹೇಳ್ಬೇಕು. ಹಾಗೆ ನನಗೆ ಮಾತು ಬರುವ ಕಾರಣ ನಾನು ಮತ್ತು ಮಳೆಯವರು ಅವುಗಳ ಬಗ್ಗೆ ಮಾತಾಡಿದ್ದು. ಪುಸ್ತಕಗಳೆಲ್ಲ ಮಾರಾಟವಾಗಿದೆ, ಒಂದೇ ಒಂದು ಪುಸ್ತಕ ಬಾಕಿ ಇಲ್ಲ. ಇವತ್ತು ಹೋಗಿ ನೀವು ಕೇಳಿದ್ರೆ ಯಾವ ಪುಸ್ತಕ, ನನ್ನ ಪುಸ್ತಕ ಕೂಡ ಇಲ್ಲ ಪುರಂದರ ಭಟ್ರೆ. ಈಗ ನಾನು ಹೇಳ್ತೇನೆ ಪುಸ್ತಕ ನೋಡಿ ಅಂತ, ಆದ್ರೆ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಎಲ್ಲಿ ಆದ್ರೆ ಆಫೀಸು ಇಲ್ಲ. ಇನ್ನು ಆಫೀಸ್ ಮಾಡ್ತಾರಂತೆ, ಇನ್ನು ಕಬಾಟನ್ನು ತರಬೇಕು. ಆದರೆ ಕಬಾಟಿನೊಳಗೆ ಒಂದೇ ಒಂದು ಪುಸ್ತಕ ಇರುವುದಿಲ್ಲ. ಏನೇ ಇರಲಿ, ಇವತ್ತು ನಮ್ಮ ಜಿಲ್ಲಾಚಾರ್ಯರು ಅವರು ನಮ್ಮ
ಏನು ನಮ್ಮೊಟ್ಟಿಗೆ ಬರೋರು ಅದರಲ್ಲಿ ಕಾರಿತ್ತು, ಆದ್ದರಿಂದ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲಿಗೆ ಹೋಗಿ ಇವತ್ತು ಹೋಗುವ ಅಂತ. ಹಾಗೆ ನನ್ನನ್ನು ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಹೋಗ್ತಾ ಇದ್ದರಿಂದ ಕರ್ನಾಟಕ ಸಂಘದ ಪುಸ್ತಕಗಳು ಬಿಕರಿಯಾದವು ಮತ್ತು ಕರ್ನಾಟಕಕ್ಕೆ ಹೆಸರು ಬಂತು. ಮತ್ತು ಒಂದು ಪುಸ್ತಕವನ್ನು ಮಾರಾಟ ಮಾಡಿ ಮತ್ತೊಂದು ಪುಸ್ತಕ ಮಾಡಿ, ಇದು ನಾವು ಮಾಡ್ತಿದ್ದಂಥ ಒಂದು ಅಭ್ಯಾಸ. ಹಾಗೆ ಜೀರ್ಣಾಚಾರ್ಯರು ಈ ಕರ್ನಾಟಕ ಸಂಘದ ಒಬ್ಬ ಬೆನ್ನೆಲುಬಾಗಿ ಅಥವಾ ಕರ್ನಾಟಕ ಸಂಘದ ಒಬ್ಬ ಮಾರ್ಗದರ್ಶಿಯಾಗಿ ನಮ್ಮೊಂದಿಗೆ ಕೆಲಸ ಮಾಡಿದರು. ಆದರೆ ಅವರಿಗೆ ಆ ಮೇಲು ಕೇಳುವ ಭಾಗ ಇವತ್ತೆಲ್ಲ ಸುದ್ದಿ ಬಿಡುಗಡೆ ನಾನು ಅವರ ಬಗ್ಗೆ ಒಂದು ಪದ್ಯವನ್ನು ಬರೆದಿದ್ದೇನೆ. ಅದರಲ್ಲಿ ಹಾಗೆ ಮೇಲಿಲ್ಲ ಕೇಳಿಲ್ಲ ಅಂತ ಹೇಳಿ ಬರೆದಿದ್ದೇನೆ. ಆ ಒಂದು ಪದ್ಯವನ್ನು ನೀವು ನೋಡಬೇಕು. ನಾನು ಬರ್ತೀರಾ ಅಂತಲ್ಲ, ಆದರೆ ನಮ್ಮ ಜೀರ್ಣಾಚಾರ್ಯರ ಪರಿಚಯದಲ್ಲಿ ಆಗ್ತದೆ. ಅವರ ಕ್ಯಾರೆಕ್ಟರ್, ಅವರ ಕಾಂಡಕ್ಟ್ ಎಲ್ಲ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಹೀಗೆ ಜೀರ್ಣಾಚಾರ್ಯರು ಅಂತಹ ಉದ್ಯಮಿ ಆದರೂ ಕೂಡ, ಅವರು ಜೈಲ್ ಆಗಿದ್ದರೂ ಕೂಡ ಅವರು ನಮ್ಮೊಂದಿಗೆ ನಮ್ಮ ಹಾಗೆ ಇರ್ತಾ ಇದ್ರು, ಸಾಮಾನ್ಯರಾಗಿ ಇರ್ತಾ ಇದ್ರು. ಹೀಗೆ ಇದ್ದದ್ದರಿಂದ ನಮಗೆ ಅವರೊಂದಿಗೆ ಕೆಲಸ ಮಾಡಲಿಕ್ಕೆ ತುಂಬ ಸುಲಭ ಆಗ್ತಿತ್ತು. ಹಾಗೆ ನಮ್ಮೊಂದಿಗೆ ಕೆಲಸ ಮಾಡಿದಂಥ ಜೀರ್ಣಾಚಾರ್ಯರು ಅವರ 100ನೇ ವರ್ಷವನ್ನು ನಾವು ಆಚರಿಸ್ತಾ ಇದ್ದೇವೆ. ಅವರು ಹೇಳಿದ ಹಾಗೆ ನನಗೆ ಇವತ್ತು ಗೊತ್ತಾದ್ದು ಇದು ಪ್ರಥಮ ಅಂತ ಹೇಳಿ. ನಮಗೆ ಇವತ್ತಿಗೆ ಮುಗೀತಾ ಅಂತ ಹೇಳಿ, ಮುಗಿಲಿಲ್ಲ, ಇನ್ನೂ ಸಹ ಉಂಟು ಹೇಳಿ ಬರ್ತದೆ. ಧಾರಾವಾಹಿ ಅಂತ ಕೆಲವು ಪತ್ರಿಕೆಗಳಲ್ಲಿ ಬರೆದು ನೋಡಿ, ಇನ್ನೂ ಇದೆ ಅಂತ. ಹಾಗೆ ಇನ್ನೂ ಇದೆ ಅಂತ ಹೇಳುವಾಗ ನನಗೆ ತುಂಬ ಖುಷಿ ಆಯ್ತು. ಕಾರಣ ಏನಂದ್ರೆ ಜೀರ್ಣಾಚಾರ್ಯರ ಬಗ್ಗೆ ಇವತ್ತೇ ನಾನು ಹೇಳಿ ಮುಗಿಸೋದಲ್ಲ, ಸಮಯವೂ ಇಲ್ಲ. ಆದ್ದರಿಂದ ಇನ್ನು ಮುಂದೆ ಕೂಡ ಜೀರ್ಣಾಚಾರ್ಯರ ಗುಣಗಾನ ಮಾಡುವಂಥ ಒಂದು ಸಂದರ್ಭ ಅಥವಾ ಅದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಬಹುದಂತ ಅನಿಸಿಕೊಂಡು ಜೀರ್ಣಾಚಾರ್ಯರಿಗೆ 100ರ ಒಂದು ಸಂಸ್ಮರಣೆ ಅಥವಾ ನೆನಪನ್ನು ನಾನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದರ ಹೆಚ್ಚಿನ ವಿವರಗಳಿಗೆ ಇವತ್ತಿನ ಸುದ್ದಿ ಬಿಡುಗಡೆಯಲ್ಲಿ ನೋಡಿ, ಅಲ್ಲಿ ಮಧ್ಯ ರೂಪದಲ್ಲಿ ಹೇಳಿದ್ದು, ಇದನ್ನು ಮಧ್ಯ ರೂಪದಲ್ಲಿದೆ. ಇದು ಗಪದ್ಯ, ಅಗದ್ಯ ಇದೆಲ್ಲ ಬರಲಿಕ್ಕೆ ಉಂಟು ಕಾಲದಲ್ಲಿ. ಧನ್ಯವಾದಗಳು ಸರ್. ನಿಮ್ಮ ಅವಧಿ. ಸಾಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಮತ್ತು ಬೇರೆ ವಿರಾಜಮಾನರಾಗಿರುವ ಬಂಧುಗಳೇ, ಸನ್ಮಾನ್ಯ ಜೀರ್ಣಾಚಾರ್ಯವರ ಸಂಸ್ಮರಣ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಅವರ ಬಗೆಗೆ ನಾಲ್ನುಡಿಗಳನ್ನು ಆಡುವುದಕ್ಕೆ ನನ್ನ ಮಿತ್ರರಿದ್ದಾರೆ. ಅನಂತರ ಅವರ ಅನ್ಯಾನ್ಯ ಬದುಕಿನ ಮಗ್ಗುಲುಗಳ ಬಗ್ಗೆ ಅವರು ವಿಶೇಷವಾದ ಗಮನ ಹರಿಸ್ತಾರೆ. ಎರಡು ಅವರ ಬಗೆಗಿನ ಸದಾಶಯದ 2 ಮಾತುಗಳಿಗೆ ಅಷ್ಟೇ ನಾನು ನನ್ನ ಮಾತುಗಳನ್ನು ಸೀಮಿತಗೊಳಿಸಿಕೊಳ್ತೇನೆ. ನಮ್ಮಲ್ಲಿ ಪರಂಪರೆಯಿಂದ ಬಂದಿರತಕ್ಕ ಒಂದು ಮಾತಿದೆ, ಈ ಶ್ರೀಯುತನಲ್ಲಿ ಔದಾರ್ಯ, ವಾಕ್ ಶ್ರೀಯುತನಲ್ಲಿ ಅಮತ್ಸರತ್ವ ಆಗದು. ಶ್ರೀಯುತನೊಳ್ಳು ಉದಾರತೆ, ವಾಕ್ ಶ್ರೀಯುತನೊಳ್ಳು ಅಮತ್ಸರತ್ವ ಆಗದು. ಒಂದು ವೇಳೆ ಶ್ರೀಯುತ ಉದಾರನು ವಾಕ್ ಶ್ರೀಯುತನು ನಿರ್ಮತ್ಸರನು ಆದರೆ ಯಾರು ಕೃತಾರ್ಥರಾಗ್ತಾರೆ ಎನ್ನುವುದಕ್ಕೂ ಕೂಡ ಅಲ್ಲಿ ಉತ್ತರ ಇದೆ. ಕೃತಾರ್ಥರಾಗದೆ ಕವಿಗಳು ಕೃತಾರ್ಥರಾಗ್ತಾರೆ. ಕವಿಗಳಿಗೆ ಒಂದು ಮಾಲೆ ಸಿಗ್ತದೆ ಅಥವಾ ಪ್ರಶಸ್ತಿ ಸಿಗ್ತದೆ ಅಥವಾ ಸನ್ಮಾನ ಸಿಗುತ್ತದೆ ಇತ್ಯಾದಿ ಇತ್ಯಾದಿ. ಇಲ್ಲಿ ಕವಿ ಅಂತಂದ್ರೆ ಒಟ್ಟು ಸೃಜನಶೀಲ ಬರಹಗಾರ ಅಥವಾ ಬರಹಗಾರ್ತಿ ಅಂತ ನಾವು ಇಟ್ಕೊಳ್ಬಹುದು. ಸನ್ಮಾನ್ಯ GL ಆಚಾರ್ಯರು ಈ ಬಗೆಯ ಔದಾರ್ಯದ ಮೂರ್ತಿಯಾಗಿದ್ದಂಥವ್ರು. ಅವರ ನಿಕಟವಾದ ಪರಿಚಯ, ಅತಿ ನಿಕಟ ಅಂತ ನಾನು ಹೇಳುವುದಿಲ್ಲ, ಅದರ ನಿಕಟವಾದ ಪರಿಚಯ ಆದ ಒಂದು ಭಾಗ್ಯ ನನಗೂ ಕೂಡ ಒದಗಿದೆ. ನಾನು ವಿವೇಕಾನಂದ ಕಾಲೇಜಿನ ಪ್ರಥಮ ತಂಡದ ಪದವಿ ವಿದ್ಯಾರ್ಥಿಗಳಲ್ಲಿ ಒಬ್ಬನಾಗಿ ನನ್ನ ಪದವಿ ವ್ಯಾಸಂಗ ಪೂರೈಸಿದ ಬಳಿಕ ನನ್ನ ಸ್ನಾತಕೋತ್ತರ ಅಭ್ಯಾಸದ ಬಳಿಕ ಉಪನ್ಯಾಸಕನಾದಾಗ ಕಾಲೇಜಿನ ಆಡಳಿತ ಮಂಡಳಿಯ ಬೇರೆ ಬೇರೆ ನೆಲೆಗಳ ಹೊಣೆಗಾರಿಕೆಯನ್ನು ವಹಿಸಿದ ಹಿರಿಯರಲ್ಲಿ ಸನ್ಮಾನ್ಯ GL ಆಚಾರ್ಯ ಅವರು ಕೂಡ ಒಬ್ಬರು. ತುಂಬ ಮೃದು ಸ್ವಭಾವವನ್ನು ನಾನು ಅವರಲ್ಲಿ ಆ ದಿವಸಗಳಲ್ಲಿ ಗುರುತಿಸಿದವನು. ಈ ಮೃದುತ್ವ ಇದೆಯಲ್ಲ, ವ್ಯಕ್ತಿತ್ವದಲ್ಲೇ ಆಂತರಂಗಿಕವಾಗಿ ಬರತಕ್ಕಂತಹ ಮೃದುತ್ವ ಎನ್ನುವುದು ಒಂದು ಒಂದು ಆಂತರಂಗಿಕವಾದ ಗುಣ ಅಂತ ನಾನು ಭಾವಿಸಿದ್ದೇನೆ. ಅದು ಒಬ್ಬರ ಉಪದೇಶದಿಂದ, ಒಬ್ಬರ ವಿಶೇಷವಾದ ಒತ್ತಡದಿಂದ ಬರತಕ್ಕದ್ದಲ್ಲ. ಅವರಲ್ಲಿ ಆ ವಿನಯವಂತಿಕೆಯನ್ನು ನಾನು ವಿಶೇಷವಾಗಿ ಗುರುತಿಸಿದೆ. ಮತ್ತು ಅದರ ಜೊತೆಗೆ ಒಂದು ಪ್ರೀತಿಯ, ಒಂದು ಅಂತಃಕರಣದ, ಒಂದು ಸಾಮರಸ್ಯದ
ಇನ್ನೊಬ್ಬನ ನೋವಿಗೆ ಸ್ಪಂದಿಸುವ ಒಂದು ವಿಶೇಷ ಗುಣವನ್ನು ಕೂಡ ನಾನು ಅವರಲ್ಲಿ ಕಂಡುಕೊಂಡಿದ್ದೇನೆ. ಅವರ ಚಿನ್ನದ ಅಂಗಡಿಗೆ ಸರಾಫರ ಕಟ್ಟೆ ಅಂತ ನಾವು ಸಾಮಾನ್ಯ ರೂಢಿಯ ಮಾತಿನಲ್ಲಿ ಹೇಳುವಂತಹದ್ದು. ಆ ಇಡೀ ಬೀದಿ ಇದೆಯಲ್ಲ, ಅದು ಸರಾಫರ ಬೀದಿ, ಅದು ಪುತ್ತೂರಿನಲ್ಲಿ ಆ ಬೀದಿ ಇಡೀ. ನನ್ನ ಬಾಲ್ಯಕಾಲದಲ್ಲಿ ಅಲ್ಲಿ ಶಿವಭಟ್ರ ಸರಾಫರ ಕಟ್ಟೆ ಅಥವಾ ಉಳಿಯದವರ ಸರಾಫರ ಕಟ್ಟೆ, GL ಆಚಾರ್ಯರ ಸರಾಫರ ಕಟ್ಟೆ, ಹೀಗೆ ನನ್ನ ತಂದೆಯವರ ಜೊತೆ ಓಡಾಡುವಾಗ ಅವರು ತೋರಿಸ್ತಾ ಇದ್ರು, ಇದು ಇಂಥದ್ದು, ಇದು ಇಂಥದ್ದು, ಇದು ಇಂಥದ್ದು ಅಂತ. ಬಳಿಗೆ ಹೋಗುವ, ಹತ್ತಿರಕ್ಕೆ ಹೋಗುವ, ಒಳಗಡೆ ಹೋಗುವ ತಾಕತ್ತು ನಮಗೆ ಇರಲಿಲ್ಲ ಆ ದಿವಸಗಳಲ್ಲಿ. ಆದ್ದರಿಂದ ಅಲ್ಲಿ ಹೋಗುವಾಗ ನೋಡುದು ಚಿನ್ನದ ಅಂಗಡಿ, ನೋಡುದು ಇದು ಇಂಥವ್ರದ್ದು, ಇದು ಇಂಥವ್ರು ಬೆಕ್ಕಸ ಕಣ್ಣುಗಳಿಂದ, ಅರಳಿದ ಕಣ್ಣುಗಳಿಂದ ಅಲ್ಲಿಯ ವೈಭವವನ್ನು ನೋಡುವುದು ಅಷ್ಟೇ, ಬೆಟ್ಟ ಹತ್ತುವ ಧೈರ್ಯ ಇಲ್ಲ ಹೊರಗಡೆ ಹೋಗಲಿಕ್ಕೆ. ನಂತರದ ದಿನಗಳಲ್ಲಿ ಸ್ವಲ್ಪ ನಿಕಟವಾದ ಪರಿಚಯ ಬೇರೆ ಬೇರೆ ನೆಲೆಗಳಲ್ಲಿ ಆದ ಹಂತದಲ್ಲಿ ಆ ಒಂದು ಶ್ರೀಮಂತಿಕೆಯ ಜೊತೆಗೆ ವಿಶೇಷವಾದ ಹೃದಯವಂತಿಕೆಯನ್ನು ಕೂಡ ಅವರಲ್ಲಿ ಗುರುತಿಸುವುದಕ್ಕೆ ನನಗೆ ಸಾಧ್ಯ ಆಗಿದೆ. ನಾನೀಗ ನನ್ನ ಬೆರಳಲ್ಲಿ ಧರಿಸಿರುವ ಉಂಗುರವು ಕೂಡ ಒಳಗಡೆ GL ಆಚಾರ್ಯ ಇದೆ, ಬರವಣಿಗೆ ಇದೆ. ಆ GL ಆಚಾರ್ಯರ ಒಂದು ವಿಶೇಷವಾದ ಒಂದು ಮಹತ್ವದ ಅಂಶವನ್ನು ನಾನು ಹೇಳಬೇಕಾದದ್ದು ಅಂತಂದರೆ ಅದು ಅವರ ಉದ್ಯಮದಲ್ಲಿ ಅವರು ಸಾಧಿಸಿದಂತಹ ಒಂದು ಪ್ರಾವೀಣ್ಯ ಅಂತ ನಾನು ಹೇಳ್ತೇನೆ. ಅದನ್ನು ನಾವು ನಿಜವಾದ ಸ್ಕಿಲ್ ಅಂತ ಹೇಳ್ಬೋದು, ಕೌಶಲ ಅಂತ ಹೇಳ್ಬೋದು ನಾವು, ಮತ್ತು ಅದರ ಮೂಲಕವಾಗಿ ಸಾಧಿಸಬಹುದಂಥ ಗುಣಮಟ್ಟ ಅಂತ ನಾವು ಯಾವುದನ್ನು ಹೇಳ್ಬೋದು. ಅಂಥದ್ದನ್ನು ಅವರು ಸಾಧಿಸಿದರು. ಅದನ್ನು ಅವರ ಪುತ್ರರು, ಅವರ ಪೌತ್ರರು ಅದನ್ನು ಮುಂದುವರಿಸುವುದನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಇವತ್ತು ವಿಶೇಷವಾದ ಪ್ರಚಾರದ ಯುಗ. ಇವತ್ತು ಕೆಲವರು ಮಾತ್ರ ಅಂತ ಅಲ್ಲ, ಎಲ್ಲರಿಗೂ ಇವತ್ತು ಜಾಹೀರಾತಿನ ಯುಗ ಇವತ್ತು. ಅಂತಹ ಜಾಹೀರಾತಿನ ಯುಗದಲ್ಲಿ ಜಾಹೀರಾತುಗಳಿಗೆ ಅತೀತರಾಗಿ, ಪ್ರಚಾರಗಳಿಗೆ ಅತೀತರಾಗಿ ಬದುಕುವ ಆ ರೀತಿಯ ಜೀವನದಲ್ಲಿ ಸಂದೇಶವನ್ನು ಕೊಡುವ ವ್ಯಕ್ತಿಗಳು, ಶಕ್ತಿಗಳು ಕೆಲವರಾದರೂ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂತಹ ವ್ಯಕ್ತಿಗಳಲ್ಲಿ, ಅಂತಹ ಶಕ್ತಿಗಳಲ್ಲಿ GL ಆಚಾರ್ಯ ಸಂಸ್ಥೆ ಒಂದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಗುರುತಿಸಿ ಪೇಟ ಒಂದು ಇದನ್ನು ತೊಡಿಸಿ ಆಮೇಲೆ ಶಾಲೆ ಹಾಕಿ ಗೌರವಿಸಿದ್ದಕ್ಕೆ ತುಂಬ ನಾನು ಕೃತಜ್ಞನಾಗಿದ್ದೇನೆ. ಅದನ್ನು ಅತ್ಯಂತ ವಿನಯಪೂರ್ವಕವಾಗಿ ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾ ಎಲ್ಲರಿಗೆ ಶುಭವಾಗಿ ಬಂದಿದೆ. ಧನ್ಯವಾದಗಳು ಸರ್. ಈಗ ಮುಂದಿನ ಕಾರ್ಯಕ್ರಮ ನಾನು ಈಗಾಗಲೇ ಹೇಳಿದ್ದೇನೆ, ಪೂರ್ವಾಧ್ಯಕ್ಷರ ಕೊಡುಗೆಯ ಸ್ಮರಣೆ ಅಂತೇಳಿ ನಮ್ಮ ಅಧ್ಯಕ್ಷರು ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಈ ಹಿಂದೆ ಪೂರ್ವಾಧ್ಯಕ್ಷರಾಗಿ ಯಾರೆಲ್ಲ ಇದ್ರೋ ಅವರನ್ನೆಲ್ಲ ವೇದಿಕೆ ಕರೆದು ಕೇವಲ ಒಂದು ಗೌರವಿಸುವ ಒಂದು ಕಾರ್ಯಕ್ರಮ, ಸನ್ಮಾನ ಅಧ್ಯಕ್ಷರು ಮಾಡಿ. ಎಲ್ಲ ಹಣ್ಣು ಕೊಡಿ, ದಿವಂಗತ ವಿಠಲ ಪುತ್ತೂರು ಹಾಗೂ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಅವರ ಮನೆಯವರು ಬಂದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದಾರೆ. ವೇದಿಕೆ ಮುಂದಿರುವ ಗುರುವರಿಗೆ ಮತ್ತು ಎಲ್ಲ
ಗೌರವಾನ್ವಿತ ಸಭಾಸದರೇ, ಶ್ರೀಯುತ ಜೀರ್ಣಾಚಾರ್ಯ ಅವರಲ್ಲಿ ಬಹಳ ಈಗಾಗಲೇ ಬಲರಾಮ್ ಅವರು ಹೇಳಿದ ಹಾಗೆ ಒಂದು ನಿಕಟ ಸಂಪರ್ಕ ಮತ್ತು ಒಂದು ಮಾತುಕತೆ ನಮ್ಮಲ್ಲಿ ನಡೀತಾ ಇತ್ತು. ಯಾಕಂದ್ರೆ ನಾನು ಕಾರ್ಪೊರೇಷನ್ ಬ್ಯಾಂಕಲ್ಲಿ ಇರುವಾಗ ಅವರ ಹತ್ತಿರದ ಇದರಲ್ಲಿ ಅವರ ಬಿಲ್ಡಿಂಗ್ನಲ್ಲಿ ಇದ್ದೆ. ಆ ಸಂದರ್ಭದಲ್ಲಿ ಸಾಹಿತ್ಯದ ಬಗ್ಗೆ ಅವರು ಹೇಳೋರು ಹೇಳ್ತಾ ಇದ್ರು. ರೋಟರಿ, ಸಾಹಿತ್ಯ ಮತ್ತು ವಿದ್ಯಾವರ್ಧಕ ಸಂಘ ಈ ಸಾಧಾರಣ ಮೂರು ದಶಕಗಳ ಕಾಲ ಇದ್ದ ಒಂದು ಮಾನ್ಯ ಅವರು ಮಾತ್ರ. ಅದು ಯಾಕೆ ಅಂತ ಕೆಲವರೊಂದು ಏನು ನೆನಪಿದೆ. 1965ನೇ ಇಸವಿಯಲ್ಲಿ ಮಾರ್ಚಲ್ಲಿ ರೋಟರಿಯನ್ನು ಸ್ಥಾಪನೆ ಮಾಡಿದ ಉಗ್ರಾಣ ಮಂಗೇಶ್ವರರು. ಉಗ್ರಾಣ ಮಂಗೇಶ್ವರರು ದೊಡ್ಡ ಸಾಹಿತಿ. ಆ ನಂತರವೇ ಮತ್ತು ಶಿವರಾಮಕಾರತರ ಒಡನಾಟದಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಯಿತು ಅಂತೇಳಿ. ಆಮೇಲೆ ಇಲ್ಲಿ ತನಕ ಹೇಳಿದ್ರೆ ಯಾವುದು ಸಾಹಿತ್ಯದ ಕಾರ್ಯಕ್ರಮದ ನಂತರದ ಅವಧಿಗಳಲ್ಲಿ ಬಂದು ಭೇಟಿಯಾಗ್ತಿದ್ರು. ಬ್ಯಾಂಕಿನಲ್ಲಿ ಬಂದರೆ ಹೆಚ್ಚಿನಾಗಿ ಮ್ಯಾನೇಜರ್ ಕ್ಯಾಬಿನಿಗೆ ಬಂದು ಸೀದಾ ಹೋಗುವ ಮಹನೀಯರು ಜಾಸ್ತಿ. ಆದರೆ ಇವರು ಹೊರಗೆ ಬಂದು ಮಾತಾಡಿಸಿ ಹೋಗುವರು. ಆಗ ಹೇಳ್ತಾ ಇದ್ರು. ಆನಂದ ಮಠ ಒಂದು ಕಾದಂಬರಿ ಶತಮಾನೋತ್ಸವ ಬಂಕಿಂಚಂದ್ರ ಚಾಟರ್ಜಿಯವರ ಚಟ್ಟೋಪಾಧ್ಯಾಯ ಅವರು. ಆಗ ಅದರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರು ಗುರುತ ಕೊಡಿಸೋದು ಕೊಟ್ಟರು ಹೇಳಿದ್ರು. ಅವರು ನೀವು ನಾಳೆ ಮಾತಾಡೋದು. ಆಗ ಕಾಲೇಜಿಗೆ ಹೋಗಿ ಇದರ ಬಗ್ಗೆ ನನ್ನ ಹತ್ರ ಹೇಳಿದ್ರು. ಆಗ ನಮ್ಮ ವಿಷಯವೇ ಗೊತ್ತಿರಲಿಲ್ಲ. ಆಗ ಅವರು ಕಾಲೇಜಿಗೆ ಹೋಗಿ ಅದನ್ನು ಸ್ಟಡಿ ಮಾಡಿ ಅದರ ಬಗ್ಗೆ ಒಂದು 5 ನಿಮಿಷ ಮಾತಾಡಿ ನನಗೆ ನೆನಪಿದೆ. ಮತ್ತು ಕರ್ನಾಟಕ ಸಂಘ ಇತ್ಯಾದಿ ಇದರ ಕಾರ್ಯಕ್ರಮಗಳಲ್ಲಿ ಅನುಪಮ ನಿರಂಜನ ಅಭಿನಂದನ, ರಾಮಕೃಷ್ಣ ಹೆಗಡೆ ಅವರೆಲ್ಲ ಬಂದು ಆದ ಇಡೀ ದಿನದ ದೊಡ್ಡ ಕಾರ್ಯಕ್ರಮ ಬಹುಶಃ ಎಲ್ಲ ನೆನಪಿದೆ. ಸಾಹಿತ್ಯದಲ್ಲಿ ಅವರು ಹೇಗೆ ಈಗೆಲ್ಲ ಗೋಂದ್ರಪಟ್ಟು ಹೇಳಿದಾಗೆ ಎಲ್ಲರ ಒಡನಾಟದಲ್ಲಿ ಅವರು ಒಂದು ದಶಕಗಳಷ್ಟು ಕಾಲ ಕೆಲಸ ಮಾಡಿದ್ದಾರೋ ಹಾಗೆ ಪುತ್ತೂರು ವಿದ್ಯಾವರ್ಧಕ ಸಂಘ ಹಿಂದೆ ಪುತ್ತೂರು ಎಜುಕೇಷನ್ ಸೊಸೈಟಿ ಇದರಲ್ಲಿ ಬಹುಶಃ ಅವರು KP ಶೆಟ್ಟಿ ಇರ್ಬೋದು. ಅವರ ಹಿಂದೆ ಅಧ್ಯಕ್ಷರ ಕೆಲಸ ಮಾಡಿದವರು ಬೈಂದೂರು ಪ್ರಭಾಕರ್ ರಾಯರು, ಬೈಂದೂರು ರಾಮಮೋಹನ್ ರಾವ್. ಆನಂತರ ಅಧ್ಯಕ್ಷರಾಗಿ ವಹಿಸಿಕೊಂಡವರು ಶ್ರೀಯುತ ಜೀಲಾಚಾರ್ಯವರು. ಆಗ 1986ನೇ ಇಸವಿಯವರೆಗೆ ಒಂದೇ ಒಂದು ವಿವೇಕಾನಂದ ಕಾಲೇಜ್ ಮಾತ್ರ ಇತ್ತು. 86ನೇ ಇಸವಿಯಲ್ಲಿ ಪಾಲಿಟೆಕ್ನಿಕ್. ಆಮೇಲೆ ಆನಂತರದ 90ರ ದಶಕದಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆ ಸ್ಥಾಪಿಸಿದ್ದಾರೆ. ಆಗ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಅವರೇ, ವಿವೇಕಾನಂದ ಕಾಲೇಜಿನ ಅಧ್ಯಕ್ಷರು ಅವರೇ. ಆ ರೀತಿಯ ಕೆಲಸ ಮಾಡಿದವರು ಅವರೊಂದು ಅವರಿಗೆ ಪೂರ್ತಿಯಾಗಿ ಅವರು ಹೇಳಿದ್ರು. ಕಾಲೇಜಿನಲ್ಲಿ ನನಗೆ ವಿದ್ಯಾವರ್ಧಕ ಸಂಘದಲ್ಲಿ ರಾಮ್ ಭಟ್ರು, ಉಳಿದ ಇದರಲ್ಲೆಲ್ಲ ಉಗ್ರಾಣ ಮಂಗೇಶ್ವರ ಮತ್ತು ಇದರ ಇವರು. ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಪೇಜಾವರ ಶ್ರೀಗಳು ಅನ್ನೋ ಹೆಸರನ್ನು ಯಾವಾಗ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಪೇಜಾವರ ಶ್ರೀಗಳು 70ರ ದಶಕದಲ್ಲಿ ಮಾತು ಹೇಳಿದ್ರು ಪ್ರತಿ ಊರಿನಲ್ಲೂ ಭಜನೆ ಮಂದಿರ ಆಗಬೇಕು ಅಂತ. ಆಗ GL ಆಚಾರ್ಯ ಅವರು ಕೃಷಿ ಜಾಗ ನಮ್ಮ ಕಬಕ ಗ್ರಾಮದಲ್ಲಿರು. ನಾನು ಕೂಡ ಕಬಕ ಗ್ರಾಮದವನೇ. ಆ ಕೃಷಿ ಜಾಗ ಸಮೀಪದಲ್ಲಿ ಅವರು ಒಂದು ಪ್ರಥಮ ಒಂದು ಭಜನಾ ಮಂದಿರ ಮಾಡಬೇಕು ಅಂತ ಹೇಳುವಾಗ 68ನೇ ಇಸವಿ ನನಗೆ ಸರಿಯಾಗಿ ನೆನಪಿದೆ. ಆಗ ಬಹಳ ದೊಡ್ಡ ಮೊತ್ತದ ಇಡೀ ಭಜನಾ ಮಂದಿರವನ್ನು ನಾವು ಒಂದು 4-5 ಸಾವಿರದಲ್ಲಿ ಮಾಡಿದ್ದೇವೆ. ಆಗ ದೊಡ್ಡ ಮೊತ್ತದ ದೇಣಿ ಕೊಟ್ಟು ನೋಡಿದ್ರೆ ಧರ್ಮಸ್ಥಳ ವೀರೇಂದ್ರ ಧರ್ಮಸ್ಥಳ ವೀರೇಂದ್ರ ಹೆಗಡೆ ನಂತರದ ದೊಡ್ಡ ಮೊತ್ತದ ದೇಣಿ ಕೊಟ್ಟು ಆಗಿನ ಒಂದು 60 ವರ್ಷಗಳ ಹಿಂದೆ ಭಜನಾ ಮಂದಿರ ಸ್ಥಾಪನೆ ಮಾಡಿ ಆಗ ಪೇಜಾವರ ಶ್ರೀಗಳು ಬಂದವರಿಗೆ ಇವತ್ತಿಗೆ ನೆನಪಿದೆ. ಆ ರೀತಿಯ ಕೊಡುಗೆ ಇದೆ. ಅದೇ ರೀತಿ ಪುಸ್ತಕಗಳ ಮನೆಗೆ ಅರ್ಧಗೇಜರು ಹೇಳಿದಾಗೆ ಮನೆಗೆ ಪುಸ್ತಕ ಕೊಡುವಾಗ ಅವರು ಮಾತಾಡ್ತಾ ಇದ್ರು. ಈ ಪುಸ್ತಕ ನಮ್ಮ ಸಾಹಿತಿಗಳಾದ ಎಷ್ಟು ಇದಕ್ಕೆ ನಮ್ಮ ಕೊಡುಗೆ ಇದೆಯೋ ಅದನ್ನ ನಿಜವಾದ ಕೊಡುಗೆ ಇರುವುದು ನಮ್ಮ ರಘುನಾಥ ರಾಯರು ಅಂತೇಳಿ ರಾಜೇಶ್ ಪವರ್ ಪ್ರೆಸ್ ಅಷ್ಟು ಚೆನ್ನಾಗಿ ಮುದ್ರಣ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಅನುಪಮ ನಿರಂಜನ ಇಡೀ ದಿನದ ಕಾರ್ಯಕ್ರಮ ಬಹುಶಃ ಹಿರಿಯರ ನೆನಪಿರ್ಬೋದು. ಕರ್ನಾಟಕ ಸಂಘದ ಕಾರ್ಯಕ್ರಮ. ಆಮೇಲೆ ಬಹುಶಃ ಈ ಚಟುವಟಿಕೆಗಳನ್ನ ನೋಡಿ ಒಂದು 12 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರಿನ ಪ್ರಥಮ ಅಧ್ಯಕ್ಷರಾಗಿ 12 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಬಹುಶಃ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಎಲ್ಲದಕ್ಕೂ ಸ್ಫೂರ್ತಿಯವರೇ. ಇವತ್ತು ನೋಡ್ತಾ ಇದ್ದೇವೆ ಒಂದು 4-5 ವರ್ಷಗಳ ಕಾಲ ಅದೊಂದು 10 ವರ್ಷಗಳ ಕೆಲಸ ಮಾಡಿದ್ರೆ ಆ ವಿದ್ಯಾಸಂಸ್ಥೆಯಲ್ಲಿ ಅಥವಾ ಯಾವುದೇ ಒಂದು ಸಂಸ್ಥೆಗಳಲ್ಲಿ ಸ್ವಲ್ಪ ಉದಾಸೀನ, ಸ್ವಲ್ಪ ಚಟುವಟಿಕೆಗಳು ಕಡಿಮೆ ಆಗ್ತಾ ಹೋಗುದು ಕಾಣ್ತೇವೆ. ಆದರೆ ಒಂದು 3-4 ದಶಕಗಳ ಕಾಲ ನಿರಂತರವಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಸಾಹಿತ್ಯ ಚಟುವಟಿಕೆ, ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಂಘ ಇರಬಹುದು, ಅದೇ ರೀತಿ ರೋಟರಿ, ಈ 3 ಕ್ಷೇತ್ರಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ಸುತ್ತಮುತ್ತಲಿನ ಯಾವುದೇ ದೇವಸ್ಥಾನ ಭಜನಾ ಮಂದಿರದಲ್ಲಿ ನೋಡಿದರೆ ಬಹುಶಃ ಕೊಡುಗೈ ದಾನಿ ಯಾರು ಅಂತ ಹೇಳಿದ್ರೆ ಬಹುಶಃ GL ಆಚಾರ್ಯ ಅವರ ಹೆಸರು ಇಲ್ಲದ ಯಾವುದೇ ಒಂದು ಸಭಾಭವನ ಇರ್ಬೋದು ಅಂತ ಬೇರೆ ಬೇರೆ ಇಲ್ಲ. ಆದ ಕಾರಣ ಈ ಎಲ್ಲ ಕ್ಷೇತ್ರಗಳಲ್ಲಿ ನಿರಂತರ 4-5 ದಶಕಗಳ ಕಾಲ ಕೆಲಸ ಮಾಡಿ ಆ ಸೇವೆಯನ್ನು ದಾಖಲಿಸಿದವರು. ಬಹುಶಃ ನಮಗೆಲ್ಲ ಅವರು ಒಂದು ಹಿರಿಯನಾಗಿ ಮಾರ್ಗದರ್ಶಕರಾಗಿ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟವರು. ನಿರಂತರ ಅವರನ್ನ ನೆನೆಯದ ದಿನಗಳು ಖಂಡಿತ ಇಲ್ಲ. ವಿವೇಕಾನಂದ ವಿದ್ಯಾವರ್ಧಕ ಸಂಘದಲ್ಲಿ ಇವತ್ತು ನಾನು ಒಂದು ಜವಾಬ್ದಾರಿಯಲ್ಲಿ ಇದ್ದರೆ ಬಹುಶಃ ರಾಮ್ ಭಟ್ ಮತ್ತು ಶ್ರೀಯುತ GL ಆಚಾರ್ಯರು ನಮ್ಮ ವಿದ್ಯಾಸಂಸ್ಥೆಗೆ ಕೆಲಸ ಮಾಡಿ ಬರಬೇಕು ಅಂತೇಳಿ. ಯಾಕಂದರೆ ಒಂದು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಕೇವಲ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದವ. ನಾನು ಸ್ಥಳೀಯವಾಗಿದ್ದ ಕಾರಣ ನಾನು ಅಲ್ಲಿ
ನನ್ನ ಕೆಲವೆಲ್ಲ ಸಾಹಿತ್ಯ ಚಟುವಟಿಕೆಗಳು ಜೋಡಿಸಿಕೊಂಡಿದ್ದಾವೆ. ಅಂಥವರನ್ನು ಆ ಸಂದರ್ಭದಲ್ಲಿ ನನ್ನನ್ನು ರಾಜ್ಯ ಸದಸ್ಯನಾಗಿ ಬರಬೇಕು ಅಂತ ಹೇಳಿ ಕೇಳಿಕೊಂಡವರಲ್ಲಿ ರಾಮಭಟ್ಟ ಮತ್ತು ಶ್ರೀ ಜೀವನಾಚಾರ್ಯರು. ಆ ಬಗ್ಗೆ ಇಂದು ನನ್ನ ಜೀವನದಲ್ಲಿ ಅವರನ್ನು ನೆನಪಿಸುವಂಥದ್ದು ಮತ್ತು ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುವಂಥದ್ದು ಖಂಡಿತವಾಗಿ ಇರುವಂಥದ್ದು. ಅದನ್ನು ನಾನು ಬಲರಾಮ ಜಿಲ್ಲೆ ಆಗಾಗ ಭೇಟಿಯವರಿಗೆ ಹೇಳ್ತಾ ಇರ್ತೇನೆ. ಈ ಸಂದರ್ಭದಲ್ಲಿ ಅವರ ಹಿರಿಯರ ಎಲ್ಲ ಗುಣಗಳನ್ನು ಅದೆಲ್ಲ ನಾವು ನೆನಪಿಸಿಕೊಳ್ತಾ ಮುಂದಿನ ಎಲ್ಲ ಯುವಕರಿಗೆ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಅವರ ಒಳ್ಳೆಯ ಗುಣಗಳನ್ನು ನಾವು ರೂಪಿಸಿಕೊಳ್ಳೋಣ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಎರಡರ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಮಾಧವ್ ಭಟ್ರು ಹೇಳ್ತಾ ಇದ್ದಾರೆ 11:15 ಆಯ್ತು ನನ್ನ ಸೆಷನ್ ಮುಗೀತು ಅಂತ. ಈಗ ಪ್ರಾರಂಭ ಕೆಲವೇ ಈಗ ಕೊನೆಯದಾಗಿ ಅಧ್ಯಕ್ಷರ ಮಾತು ಚುಟುಕಾಗಿ. ಕನ್ನಡ ಭುವನೇಶ್ವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಚುಟುಕಾಗಿ ಭಾಷಣವನ್ನು ಮಾಡಬೇಕಂತ ಹೇಳಿದ್ದಾರೆ. ಎಷ್ಟು ಚುಟುಕು ಮಾಡಿದ್ರು ಸಹ ಇವತ್ತು ಹೇಳುವಂಥ ವಿಚಾರವನ್ನ ಇವತ್ತು ಹೇಳದಿದ್ರೆ ಮುಂದಿನ ದಿನದಲ್ಲಿ ಪಶ್ಚಾತ್ತಾಪಕ್ಕೆ ನಾನೇ ಹೊಣೆಯಾಗಬೇಕಾಗ್ತದೆ. ಆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಕೂಡ ನಾನೇ ಸುಡಬೇಕಾಗ್ತದೆ. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ ಕಾರಣಿಕ ಪವಾಡಗಳನ್ನ ಇಲ್ಲಿದ್ದವರೆಲ್ಲ ಅನುಭವಿಸಿದವರು. ಅದರಲ್ಲಿ ಜೀವಲಾಚಾರ್ಯರು ಕೂಡ ಒಬ್ಬರು. ಇಲ್ಲಿರುವವರು ಎಲ್ಲರೂ ನಿಮ್ಮ ಎಲ್ಲರ ಹಿರಿಯರ ಸಹಿತ ಈ ಊರಿಗೆ ಉದ್ಯೋಗ ಉದ್ಯಮ ಅನ್ನಕ್ಕಾಗಿ ಆಶ್ರಯಿಸಿ ಬಂದವರು. ಇಲ್ಲಿ ಯಾರು ಮಹಾಲಿಂಗೇಶ್ವರನನ್ನ ಶ್ರದ್ಧಾಭಕ್ತಿ ಗೌರವಪೂರ್ವಕವಾಗಿ ವಂದಿಸಿ ಆ ಒಂದು ಶಕ್ತಿಯನ್ನ ನಾವು ನಂಬಿ ಬಂದಿದ್ದೇವೋ ಎಂದಿಗೂ ಸಹ ಅನ್ನಕ್ಕೆ ತೊಂದರೆ ಮಾಡಲಿಲ್ಲ. ಎಲ್ಲರ ಜೋಳಿಗೆಯನ್ನ ಪೂರ್ಣಗೊಳಿಸಿದ್ದಾರೆ. ಆ ಶಕ್ತಿಗಳು ಯಾವ ರೀತಿ ಪವಾಡ ಸದೃಶವಾಗಿ ಕೆಲಸ ಮಾಡ್ತದೆ ಅಂತ ಹೇಳೋದಕ್ಕೆ ನಾವು ಹಾಗೂ ಎಲ್ಲ ಆಚಾರ್ಯರು ಕೂಡ ಒಂದು ಕಾರಣ. ಅಂದ್ರೆ ನಾವು ಕೂಡ ಪ್ರತ್ಯಕ್ಷ ಸಾಕ್ಷಿಗಳು. ಎಲ್ಲೂ ಇರುವಂತಹ ಉಡುಪಿಯಲ್ಲಿ ಹಿರಿಯರೆಲ್ಲ ಮರದ ವ್ಯವಹಾರ ಮಾಡಿಕೊಂಡಿರುವಾಗ ಈ ಒಂದು ಪುಣ್ಯ ಭೂಮಿಗೆ ಅವರನ್ನ ಕರೆಸಿ ಅವರ ಜೋಳಿಗೆಯನ್ನ ತುಂಬಿಸಿ ಇಲ್ಲಿ ಇವತ್ತಿನ ಈ ಒಂದು ದಿನ GL ಆಚಾರ್ಯ ಅಂತ ಹೇಳಿ ಒಂದು ಖಾಲಿ ಒಂದು ಪೋಸ್ಟ್ ನೀವು ಡೆಲ್ಲಿಯಿಂದ ಹಾಕಿದ್ರು ಸಹ ಪುತ್ತೂರಿಗೆ ಸೀದಾ ಪಿನ್ ಕೋಡ್ ಹಾಕದೆ ಪುತ್ತೂರು ಅಂತ ಬರೆದ್ರು ಪುತ್ತೂರು GL ಆಚಾರ್ಯ ಬರೆದ್ರು ಕೂಡ ಪುತ್ತೂರಿಗೆ ಪೋಸ್ಟ್ ಬರುವಂತ ಒಂದು ಸ್ಥಾನಮಾನವನ್ನ ಪಡಿಬೇಕಿದ್ರೆ ಅದರ ಹಿಂದಿನ ಶ್ರಮ ಏನಂತ ಹೇಳಿ ಅವರು ಇವತ್ತು ನೀವು ನೋಡ್ತಾ ಇರುವಂತಹ GL ಆಚಾರ್ಯ 57ನೇ ಇಸ್ವಿಯಲ್ಲಿ ಆಗಿರ್ಲಿಲ್ಲ. ಅವರು ಇವತ್ತು GL ಆಚಾರ್ಯ ಅಂತ ಹೇಳುವಂತ ಒಂದು ಸ್ಥಾನಮಾನವನ್ನ ಪಡಿಬೇಕಿದ್ರೆ ಅವರಿಗೆ ಅವರು ಮಾಡ್ತಾ ಇರುವಂತ ವೃತ್ತಿಯಲ್ಲಿರುವಂತ ಶ್ರದ್ಧೆ ಭಕ್ತಿ, ಖಾಲಿ ಭಕ್ತಿ ಮಾತ್ರ ಅಲ್ಲ ಭಯಭಕ್ತಿ ಕೂಡ ಇತ್ತು, ಪಾರದರ್ಶಕತೆ ಇತ್ತು. ಆ ಪಾರದರ್ಶಕತೆ ಮತ್ತೆ ಭಯಭಕ್ತಿ ಶ್ರದ್ಧಾಪೂರ್ವಕ ಮಾಡಿದ್ದ ವ್ಯವಹಾರದಿಂದಾಗಿ ಅವರು ಇಷ್ಟೊಂದು ಜನಮನ್ನಣೆಯನ್ನ ಪಡೆದು ಇವತ್ತು ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಮತ್ತೆ ಖಾಲಿ ಅವರು ಮಾತ್ರ ಬೆಳೆದದ್ದಲ್ಲ, ಪುತ್ತೂರನ್ನು ಸಹ ಬೆಳೆಸಿದ್ದಾರೆ. ಪುತ್ತೂರಿನ ಸರ್ವತೋಮುಖ ಬೆಳವಣಿಗೆಗೆ ಅವರ ಕೊಡುಗೆ ಅಪಾರ. ಈ ಒಂದು ದಿನದ ಕಾರ್ಯಾಗಾರದಲ್ಲಿ ಗೋಷ್ಠಿಯಲ್ಲಿ ಪೂರ್ಣ ಮಾಡುವಂಥದ್ದು ಖಂಡಿತವೇ ಅಲ್ಲ. ಉದ್ಯೋಗ ಕ್ಷೇತ್ರ ಇರಬಹುದು, ಶಿಕ್ಷಣ ಕ್ಷೇತ್ರ ಇರಬಹುದು, ಧಾರ್ಮಿಕ ಕ್ಷೇತ್ರ ಇರಬಹುದು, ಸಾಮಾಜಿಕ ಕ್ಷೇತ್ರ ಇರಬಹುದು, ಸಾಹಿತ್ಯ ಕ್ಷೇತ್ರ ಇರಬಹುದು. ಅವರು ಮುಟ್ಟದ, ಅವರು ಸ್ಪರ್ಶಿಸದ ಕ್ಷೇತ್ರಗಳೇ ಇಲ್ಲ ಅಂತ ಹೇಳಿ ಹೇಳ್ಬೋದು. ಆ ನಿಟ್ಟಿನಲ್ಲಿ ಈ ಒಂದು ಅವರ ಜನ್ಮ ಶತಮಾನೋತ್ಸವವನ್ನ ನಾವಿಲ್ಲಿ ಆಚರಣೆ ಮಾಡಲಿಕ್ಕೆ ಪುತ್ತೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇದೊಂದು ದೊಡ್ಡ ಭಾಗ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಸುದೀರ್ಘ 12 ವರ್ಷಗಳ ಕಾಲ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾಣಿಯನ್ನು ಹಿಡಿದು ಅವಿರತ ಶ್ರಮವನ್ನ ಮಾಡಿ ಪುತ್ತೂರು ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಳೆಸಿರುವಂತಹ ಒಂದು ಗೌರವ ಶ್ರೀಯುತ GL ಆಚಾರ್ಯ ಅವರಿಗೆ. ಅದನ್ನು ನಾವು ಕಂಡುಕೊಂಡದ್ದು ಯಾವಾಗ ಅಂತ ಹೇಳಿದ್ರೆ ಅವರ ಸಾಹಿತ್ಯ ಸೇವೆ ಎಷ್ಟೊಂದು ಆಳವಾಗಿದೆ ಅಂತೇಳಿ ನನಗೆ ತಿಳಿದಿರಲಿಲ್ಲ. ಅವರು ಅಧ್ಯಕ್ಷರಂತೇಳಿ ಮಾತ್ರ ಗೊತ್ತಿತ್ತು. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾನು ಅವರನ್ನ ಗಮನಿಸಿದ್ದೇನೆ, ನೋಡಿದ್ದೇನೆ. ನಾವು ಹಿಂದಿನ ಜಿಲ್ಲಾಧ್ಯಕ್ಷರ ಒಂದು ಸಾಹಿತ್ಯ ಪರಿಷತ್ತಿನ ಒಂದು ಚುನಾವಣಾ ಸಂದರ್ಭದಲ್ಲಿ ಪುತ್ತೂರಿನಲ್ಲಿರುವಂತಹ ಎಲ್ಲ ಸಾಹಿತ್ಯ ಪರಿಷತ್ ಸದಸ್ಯರ ಬಳಿ ಹೋಗಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ದೇನಂತ ಹೇಳಿದ್ರೆ 95% ಸದಸ್ಯರು
ಏನೋ ಒಂದು ಆದೇಶ GL ಆಚಾರ್ಯ ಅವರು ಬಂದಿದ್ರು ಮನೆಗೆ, ನಮ್ಮನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ, ದಸ್ಕತ್ ತಗೊಂಡಿದ್ದಾರೆ, ದುಡ್ಡು ತಗೊಂಡಿಲ್ಲ, ಎಲ್ಲರನ್ನ ಸದಸ್ಯರನ್ನಾಗಿ ಮಾಡಿದ್ದಾರೆ, ಹೆಚ್ಚಿನ ಸಾಹಿತ್ಯಾಸಕ್ತರನ್ನು. ಅದು ಅವರ ಕೊಡುಗೆ. ಮಾತ್ರವಲ್ಲದೆ ನಿರಂತರ ಅದೆಷ್ಟೋ ಸಾಹಿತ್ಯ ಸಮ್ಮೇಳನಗಳನ್ನ ಅವರದೇ ಸ್ವಂತ ಖರ್ಚು ವೆಚ್ಚಿನಲ್ಲಿ ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಕೊಡುಗೆಯನ್ನ ನಾನಿಲ್ಲಿ ಸ್ಮರಿಸ್ತಾ ಇದ್ದೇನೆ. ಮತ್ತೆ ನಾನಿಲ್ಲಿ ಬರುವ ಮೊದಲು ತಂದೆಯವರ ಹತ್ರ ಕೂಡ ಕೇಳಿದ್ದೆ, ಇವತ್ತು ಹೀಗೆ ಕಾರ್ಯಕ್ರಮ ಇದೆ, ಏನು ಹೇಳ್ಬೇಕಂತೇಳಿ. ಅವರು ಹೇಳಿದ್ದು ಒಂದೇ ಮಾತು, ಧರ್ಮಾತ್ಮ ಅಂತೇಳಿ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಎಂಥದ್ದೇ ಹೇಳಿಲ್ಲ. ಅವರು ಧರ್ಮಾತ್ಮ ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲ ಈಗಾಗಲೇ ಬಲರಾಮರು ಕೂಡ ಹೇಳ್ತಾ ಇದ್ರು, ಎಲ್ಲೆಲ್ಲಿಂದ ಈ ಧಾರ್ಮಿಕ ಕ್ಷೇತ್ರಗಳು ಅವರು ನೀಡಿದ ಕೊಡುಗೆಗಳನ್ನು ಕೂಡ ಅವರಿಗೆ ಮನೆಯವರಿಗೂ ಕೂಡ ಗೊತ್ತಿಲ್ಲದೆ ಅವರು ಹೇಳ್ತಾ ಇದ್ರು ಅಂತೇಳಿ. ಮೊನ್ನೆ ನಾವು ಇವರ ಮನೆಗೆ ಪ್ರೊಫೆಸರ್ DS ಭಟ್ರು ಅವರ ಮನೆಗೆ ಹೋಗಿದ್ದೆವು. ಮಾತಾಡುವ ಸಂದರ್ಭದಲ್ಲಿ ಕೊನೆಯ ಅಂದ್ರೆ GL ಆಚಾರ್ಯ ಅವರ ಕೊನೆಯ ಅಂದ್ರೆ 91-92ನೇ ವಯೋಮಾನದಲ್ಲಿ ಅವರು ಸ್ವಲ್ಪ ಮರವಿನ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ ಅವರು ಏನಂತ ಹೇಳಿದ್ರೆ, ಎಷ್ಟು ಕೊಡ್ಬೇಕಂತ ಹೇಳಿ ಕೇಳಿದಷ್ಟು. ಅಂದ್ರೆ ಕೊಡುವಂತ ಒಂದು ಕೊಡುಗೆ ದಾನ ಅವರ ರಕ್ತಗತವಾಗಿತ್ತು. ಅವರು ಸ್ಪಷ್ಟವಾದಂತಹ ಸ್ಮೃತಿ ಇಲ್ಲದಿದ್ರು ಕೂಡ ಎಷ್ಟು ಕೊಡಬೇಕಂತ ಹೇಳಿ ಕೇಳಿ. ಇದು ಈ ನಿಟ್ಟಿನಲ್ಲಿ ಅವರು ಧರ್ಮಾತ್ಮರಾಗ್ತಾರೆ. ನಿಜಾರ್ಥದಲ್ಲಿ ಕೂಡ ಧರ್ಮಾತ್ಮರು ಕೇವಲ ಹೆಸರಿಗೋಸ್ಕರ ಅಲ್ಲ. ಮತ್ತೆ GL ಆಚಾರ್ಯ ಅವರು ಹಾಗೂ ನನಗೆ ಒಂದು ಭಾವನಾತ್ಮಕ ಸಂಬಂಧ ಏನಂತ ಹೇಳಿದ್ರೆ ಅದರಲ್ಲಿ ಉಲ್ಲೇಖ ಮಾಡಲೇಬೇಕು. ಏನಂತ ಹೇಳಿದ್ರೆ, ಜೀವನದ ಪ್ರಪ್ರಥಮಗಳನ್ನ ನಾವು ಮರೆಯುವಂತಿಲ್ಲ. ಜೀವನದ ಪ್ರಪ್ರಥಮಗಳು. ನನ್ನ ಜೀವನದ ಪ್ರಪ್ರಥಮ ಒಂದು ರುಚಿಕರವಾದಂಥ ಖಾದ್ಯವನ್ನ ನಾನು ಆಸ್ವಾದಿಸಿದ್ದೇನೆ ಅಂತ ಹೇಳಿದ್ರೆ GL ಆಚಾರ್ಯವರು ಮನೆಯಲ್ಲಿ 80ನೇ ಇಸ್ವಿಯ ಅವರ ಪಡಿಪಾಡಿಯ ಗೃಹ ಪ್ರವೇಶ, ನಿಮ್ಮ ಉಪನಯನದ ಸಂದರ್ಭ ಇರ್ಬೋದು ಅಂತೇಳಿ. ನಾನು ಅತ್ಯಂತ ಸಣ್ಣ ಹುಡುಗನಾಗಿದ್ದೆ. ಜೀವನದ ಪ್ರಪ್ರಥಮ ಒಂದು ಐಸ್ ಕ್ರೀಮ್ ಸ್ಲ್ಯಾಬ್ ಪುತ್ತೂರಿನಲ್ಲೇ ಪರಿಚಯಿಸಿದವರು GL ಆಚಾರ್ಯ ಅವರು. ಅದನ್ನು ಎಷ್ಟು ತಿಂದಿದ್ದೇನೆ ಅಂತ ಹೇಳಿ ಇವತ್ತು ನನಗೆ ನೆನಪಿಲ್ಲ. ಅದೇ ದಿವಸ ಐಸ್ ಕ್ರೀಮ್ ತಿಂತ ಇರುವಾಗ ಒಂದು ಹಾಡು, ತೀರ ಮೇರಿ ಅಂಬರದಾಗೆ ನೇಸರ ನಗುತ್ತಾನೆ. ಈ ಹಾಡು ನಾನು ಹೆಚ್ಚಿನ ಅಂಶ 1ನೇ ಕ್ಲಾಸ್ ಅಂತೇಳಿ ನನ್ನ ನೆನಪು. ಆ ಹಾಡು ಕೂಡ ಇವತ್ತು ನನಗೆ ನೆನಪಿಗಿದೆ. ಮತ್ತೆ ಜೀವಮಾನದ ಪ್ರಪ್ರಥಮ ಜಲತರಂಗ, ಆ ಒಂದು ಕಾರ್ಯಕ್ರಮ ಕೂಡ ನಿಮ್ಮದೇ ಮನೆಯಲ್ಲಿ ನಾನು ನೋಡಿದ್ದೆ. ಇಲ್ಲಿ ಅಲ್ಲಿ ತನಕ ಆ ಜಲತರಂಗ ಅಂತ ಹೇಳುವಂತ ವಿಷಯ ನನಗೆ ಗೊತ್ತಿಲ್ಲ. ಕೇವಲ ಒಂದು ಪಿಂಗಾಣಿಯ ಗ್ಲಾಸ್ ಅಂತೇಳಿ ಮನೆಯಲ್ಲಿ ನಾವು ಅದನ್ನು ನೋಡಿ ಕೂಡ ಹೊಡೆದು ಆನಂದಿಸಿದ ದಿನಗಳಿವೆ. ಈ ನಿಟ್ಟಿನಲ್ಲಿ GL ಆಚಾರ್ಯ ಅವರು ಬಹಳ ಆತ್ಮೀಯರಾಗಿ ಇರ್ತಾರೆ. ನನ್ನ ತಂದೆಯವರು ಕೂಡ ಬಹಳ ಆತ್ಮೀಯರು. ಈಗಾಗಲೇ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ, ಶತಮಾನೋತ್ಸವ, ಇದು ನಿರಂತರವಾಗಿ ಇನ್ನು 1 ವರ್ಷಗಳ ಕಾಲ ಬೇರೆ ಬೇರೆ ರೋಟರಿ ಇರಬಹುದು ಅಥವಾ GL ಆಚಾರ್ಯ ಅವರ ಸಮೂಹ ಸಂಸ್ಥೆಯಲ್ಲಿ ಇಲ್ಲೆಲ್ಲ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಶ್ರೀಯುತ ಹರಿಕೃಷ್ಣ ಪುನರೂರ್ ಅವರು ಹೇಳಿದರು, GL ಆಚಾರ್ಯ ಅವರ ಹೆಸರಿನಲ್ಲಿ ಪ್ರಶಸ್ತಿ ಆಗ್ಬೇಕಂತ ಕಲ್ಪೂರ್ ಅವರು ಹೇಳಿದರು. ಪುನರೂರ್ ಅವರು ನಿಜವಾಗಿಯೂ ಅದನ್ನ ಮುಂದಿನ ದಿನದಲ್ಲಿ ಸಾಹಿತ್ಯ ಪರಿಷತ್ತಿನ ಮೂಲಕ ಕೂಡ ಮಾಡುವಂತ ಒಂದು ಸೂಚನೆ ನೀವು ಕೊಟ್ಟಿದ್ದೀರಿ. ಇದನ್ನು ಮುಂದಿನ ದಿನದಲ್ಲಿ ನಾವು ಯೋಚಿಸಿ ನಿರ್ಧರಿಸುವಂತದ್ದು ಒಂದು. ಎರಡನೇದು ಸ್ಮಾರಕದ ವಿಷಯ ಕೂಡ ನಮ್ಗೆ ಈಗಾಗಲೇ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ 9 ಸೆನ್ಸ್ ಜಾಗ ಮಂಜೂರಾಗಿದೆ. ಅಲ್ಲಿ ಶೀಘ್ರವೇ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅಲ್ಲೂ ಒಂದು ಸ್ಮಾರಕವನ್ನು ಮಾಡುವಂತ ಯೋಚನೆಯನ್ನು ಕೂಡ ನಾವು ಇಲ್ಲೇ ನಮ್ಗೆ ಸೂಚನೆ ಬಂದ ಕಾರಣ ಅದನ್ನು ಕೂಡ ನಾವು ಗಮನಿಸುವ ವಿಷಯದಲ್ಲಿದ್ದೇವೆ ಅಂತ ಹೇಳ್ತಾ, ಇನ್ನು ಹೆಚ್ಚೇನು ಹೇಳಿಕೆ ಸಮಯ ಇಲ್ಲ. ಇರುವಂತ ಎಲ್ಲ ವಿಚಾರಗಳನ್ನ ನಾನು ಹೇಳಿದ್ದೇನೆ. ಮತ್ತೆ ಕೃತಿ ಬಿಡುಗಡೆ ಬಗ್ಗೆ ನಾವು ಈಗಾಗಲೇ ಇಲ್ಲೇ ಕೃತಿಯನ್ನು ಬಿಡುಗಡೆ ಮಾಡ್ಬೇಕಂತ ಹೇಳಿ ಯೋಚಿಸಿದ್ದೆವು ಡಾಕ್ಟರ್ ಶ್ರೀಧರ್ ಅವರ ನೇತೃತ್ವದಲ್ಲಿ. ಅದು ಕಾರಣಾಂತರಗಳಿಂದ ಆಗಿಲ್ಲ. ಅದು ಒಳ್ಳೆದಾಯಿತು. ಮುಂದಿನ ದಿನದಲ್ಲಿ ಇವತ್ತು ಯಾರೆಲ್ಲ ಈ ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ, ಅವರು ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ದಾಖಲೀಕರಣ ಮಾಡಿ ಮತ್ತೆ ಸಾರ್ವಜನಿಕರ ಅಥವಾ GL ಆಚಾರ್ಯ ಅವರ ಒಡನಾಡಿಗಳ ಅನಿಸಿಕೆ ಅನುಭವಗಳನ್ನ ನಾವೆಲ್ಲ ಸಂಗ್ರಹಿಸಿ ಈ ಒಂದು ಕೃತಿಯನ್ನು ಕೂಡ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಈ ನಿಟ್ಟಿನಲ್ಲಿ ಇಲ್ಲಿ ಇವತ್ತು ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಗೌರವಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು ವಿಚಾರವನ್ನ ಉಲ್ಲೇಖ ಮಾಡಲೇಬೇಕು. ಡಾಕ್ಟರ್ ಕಮಲಾಕ್ಷ ಅವರು, ನಾನು ಈ ಸಾಹಿತ್ಯ ಪರಿಷತ್ತಿಗೆ ಬರ್ಬೇಕಂತ ಹೇಳಿದ್ರೆ ಅವರು ನೀಡಿರುವಂತ ಒಂದು ಕರೆ. ಶ್ರೀಯುತ ಪುರಂದರ ಭಟ್ರು ಮೊದಲು ಸಾಹಿತ್ಯ ಕುಶಲೋಪರಿ ಅಂತ ಹೇಳುವಂತ 7 ದಿನದ ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ
ನಾನು 2012ನೇ ಇಸ್ವಿಯಲ್ಲಿ ಕೆಲವೊಂದು ಕವನಗಳನ್ನು ಬರೆದಿಟ್ಟಿದ್ದೆ. ಆದರೆ ಜನರಿಗೆ ತೋರಿಸಲಿಕ್ಕೆ, ಹಿರಿಯ ಸಾಹಿತಿಗಳಿಗೆ ತೋರಿಸಲಿಕ್ಕೆ ಭಯ ಪಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಇವರಿಗೆ ತೋರಿಸಿದ್ರೆ ಸಾಹಿತಿಗಳು ತೆಗೆದು ಬಿಸಾಡ್ತಾರೆ, ಇದು ಎಂತ ಕವನ ಎಂತ ತಲೆಸರಿಲ್ವ ಅಂತ ಹೇಳ್ತಾರೆ ಅಂತ ಒಂದು ಭಯ ಇತ್ತು. ಆ ಸಂದರ್ಭದಲ್ಲಿ ಅವರೊಂದು ಅಧ್ಯಕ್ಷೀಯ ನುಡಿಯಲ್ಲಿ ಒಂದು ಕರೆಯನ್ನು ಕೊಟ್ಟಿದ್ದು, ಸಾಹಿತ್ಯ ಲೋಕಕ್ಕೆ ಹೊಸ ಮುಖಗಳ ಪರಿಚಯ ಆಗ್ಬೇಕಂತೇಳಿ. ಅದು ಮುಂದಿನ ದಿನದ ಪತ್ರಿಕೆಯಲ್ಲಿ ಬಂದಿತ್ತು. ಅದನ್ನು ನೋಡಿ ನಾನು ಸಾಹಿತ್ಯ ಲೋಕಕ್ಕೆ ನಮ್ಮನ್ನು ಕೂಡ ಇವರು ಸ್ವೀಕಾರ ಮಾಡ್ತಾರೆ ಅಂತೇಳಿ ನನಗೆ ಅರಿವಾಗಿ ಶ್ರೀಯುತ ಪುರಂದರ್ ಭಟ್ರು, ಅದೇ ರೀತಿ ಹಿರಿಯ ಸಾಹಿತಿಗಳಾದ ಅರ್ತಿಕಜಿ ವರದರಾಜ್ ಚಂದ್ರಗಿರಿ ಇವರನ್ನೆಲ್ಲ ಸಂಪರ್ಕ ಮಾಡಿ ನನಗೆ ಕೂಡ ಸಾಹಿತ್ಯ ಪರಿಷತ್ತಿಗೆ ಬರುವಾಗ ಆಯಿತು. ಆ ನಿಟ್ಟಿನಲ್ಲಿ ಮತ್ತೆ ಶ್ರೀಯುತ ಐತಪ್ ನಾಯ್ಕು, ಪ್ರದೀಪ್ ಕುಮಾರ್ ಕಲ್ಕುರ ಇವರೆಲ್ಲ ನನ್ನನ್ನು ಇವತ್ತು ಸಾಹಿತ್ಯ ಪರಿಷತ್ತಿನ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅದರಲ್ಲೂ ಒಂದು ಸಾರ್ಥಕ್ಯ ಏನಂತ ಹೇಳಿದ್ರೆ, ನನ್ನ ಅಧ್ಯಕ್ಷ ಅವಧಿಯಲ್ಲಿ ಶ್ರೀಯುತ ಜೀಲಾಚಾರ್ಯ ಅವರ ಶತಮಾನೋತ್ಸವ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡಲಿಕ್ಕೆ ನನಗೆ ಬಂದಿರುವಂತಹ ಭಾಗ್ಯ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿರುವಂತಹ ಶ್ರೀಯುತ ಬಲರಾಮ ಆಚಾರ್ಯ ಹಾಗೂ ಸರ್ವ ಕುಟುಂಬಸ್ಥರಿಗೆ ನಾನು ಗೌರವಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಸಿರಿಗನ್ನಡ ಗೆರಿಗೆ ವಂದನೆಗಳು. ಧನ್ಯವಾದಗಳು ಸರ್. ಜಿಎಲ್ನಾಚಾರ್ಯರು ಎಷ್ಟು ಶಾಲೆಗಳಿಗೆ ದಾನ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಯಾರಿಗೂ. ಸಾಧಾರಣ ಪುತ್ತೂರು ತಾಲೂಕಿನಲ್ಲಿರುವ 100ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಾಗಿರ್ಬೋದು, ಅನುದಾನಿತ ಶಾಲೆಗಳಾಗಿರ್ಬೋದು, ಅನುದಾನ ರಹಿತ ಶಾಲೆಗಳಾಗಿರ್ಬೋದು, ಎಲ್ಲ ಶಾಲೆಗಳಿಗೂ ಕೂಡ ಅವರಿಂದ ಆದಂಥ, ಯಾರು ಅವರ ಮನೆಗೆ ಹೋಗಿ ಇಂಥ ಒಂದು ಕಾರ್ಯಕ್ರಮ ಅಥವಾ ಶಾಪಿಗೆ ಹೋಗಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತೇವೆ, ವಾರ್ಷಿಕೋತ್ಸವ ಮಾಡ್ತೇವೆ ಅಂತ ಆಮಂತ್ರಣ ಕೊಟ್ಟಿಗೆ ಹೋದ್ರೆ ತೆಗೆದವರು ಎಷ್ಟು ಹಣವನ್ನು ಕೊಡ್ತಾ ಇದ್ರು. ನಮ್ಮ ಒಂದು ಕಟ್ಟಡ ಆಗ್ತಾ ಇದೆ ಅಂತ ಒಂದು ಮನವಿ ಕೊಟ್ಟರೆ ಎಷ್ಟು ಸಾವಿರ ಅಂತೇಳಿ ಎಣಿಸದೆ ಒಂದು ಕಟ್ಟನ್ನು ತೆಗೆದು ಕೊಟ್ಟಿದ್ದಾರೆ. ನನಗೂ ಕೊಟ್ಟಿದ್ದಾರೆ, ನನ್ನ ಶಾಲೆಗೂ ಕೊಟ್ಟಿದ್ದಾರೆ. ಹಾಗೆ ಅವರು ಸಾಹಿತ್ಯ ಮಾತ್ರ ಅಲ್ಲ, ದೇವಸ್ಥಾನಗಳಿಗೆ ಇದಕ್ಕೆ ಜೀರ್ಣೋದ್ಧಾರಕ್ಕೆ ಕೊಟ್ಟದ್ದು ಎಷ್ಟೋ ಇದೆ, ಅದು ಗೋಪನವರಿಗೆ ಗೊತ್ತಿದೆ, ಅವರು ಹೇಳ್ತಾರೆ. ಇಂಥ ಎಲ್ಲ ಸಮಾಜಮುಖಿಯಾಗಿ ಇರುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಸಹಕಾರ ಕೊಟ್ಟವರು ಜಿಎಲ್ನಾಚಾರ್ಯರು. ಅವರ ಬಗ್ಗೆ ಇನ್ನು 3 ಗೋಷ್ಠಿಗಳಿವೆ, ಅರ್ಧ ಗಂಟೆಯ 3 ಗೋಷ್ಠಿಗಳು. ಈಗ ಇವರು HG ಶ್ರೀಧರ್ ಹೇಳ್ತಾರೆ ನಾನು ವೇದಿಕೆಗೆ ಬರುವ ಸಮಯ ಅಂತ, ಅಲ್ಲ, ಡಾಕ್ಟರ್ ಮಾಧವ್ ಭಟ್ರು ವೇದಿಕೆಗೆ ಬರುವ ಸಮಯ. ಈಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಡಾಕ್ಟರ್ ಹರ್ಷ ಕುಮಾರ್ ರೇ ವೇದಿಕೆಗೆ. ಎಲ್ರಿಗೂ ನಮಸ್ಕರಿಸುತ್ತಾ ಕೊನೆಯದಾಗಿ ವಂದನಾರ್ಪಣೆ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ, ಜಿಎಲ್ನಾಚಾರ್ಯ ಜನ್ಮ ಶತಮಾನೋತ್ಸವ ಸಮಿತಿ ಇದರ ಸಹಭಾಗಿತ್ವದಲ್ಲಿ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳ ಹರಿಕಾರರು, ಅತ್ಯಂತ ಧೀಮಂತ ವ್ಯಕ್ತಿತ್ವದ ಜಿಎಲ್ನಾಚಾರ್ಯ ಅವರ ಸಂಸ್ಮರಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು, ಅತ್ಯಂತ ಯಶಸ್ವಿ ಸಂಘಟಕರು ಆಗಿರುವಂತಹ ಪುತ್ತೂರು ಉಮೇಶ್ ನಾಯಕ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವಂತಹ ನಮ್ಮ ಪೂರ್ವ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಆದಂತ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಸರ್, ಇವರಿಗೂ ಗೌರವಪೂರ್ವಕ ವಂದನೆಗಳು. ಹಾಗೆ ಇವತ್ತಿನ ಈ ಜನ್ಮ ಶತಮಾನೋತ್ಸವದ ಲಾಂಛನ ಬಿಡುಗಡೆಯನ್ನು ಮಾಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಇದರ ನಿಕಟ ಪೂರ್ವ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಕಲ್ಕುರ ಸರ್, ಇವರಿಗೂ ಗೌರವಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರತಿಷ್ಠಿತ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರು ಆಗಿರುವ ಸತೀಶ್ ರಾವ್ ಸರ್, ಇವರಿಗೂ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಜಿಎಲ್ನಾಚಾರ್ಯ ಅವರ ಬಹಳ ಹೆಮ್ಮೆಯ ಸುಪುತ್ರ, ಅತ್ಯಂತ ಯಶಸ್ವಿ ಉದ್ಯಮಿ ಶ್ರೀಯುತ ಬಲರಾಮ್ ಆಚಾರ್ಯ ಸರ್, ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರುವಂತಹ ನಮ್ಮ ಜಿಲ್ಲಾ ಕೋಶಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶ್ರೀಯುತ ಬಿ ಐತಪ್ಪ ನಾಯಕ್ ಸರ್, ಇವರಿಗೂ ಗೌರವಪೂರ್ವಕ ವಂದನೆಗಳು. ಅದೇ ರೀತಿ ಇವತ್ತು ಅಭಿನಂದನೆಯನ್ನು
ಸ್ವೀಕಾರ ಮಾಡಿರುವಂತ ನಮ್ಮ ಸಾಹಿತ್ಯ ಕ್ಷೇತ್ರದ ಹಿರಿಯ ಸಾಹಿತಿಗಳಾಗಿರುವಂತ ಶ್ರೀ ಬಿ ಪುರಂದರ ಭಟ್ ಸರ್, ಹಾಗೆ ಶ್ರೀ ವಿ ಅರ್ತಿಕಜೆ ಸರ್, ಹಾಗೆ ಡಾಕ್ಟರ್ ವಸಂತ್ ಕುಮಾರ್ ತಾಲ್ತಾಜೆ ಅವರಿಗೂ ಗೌರವಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಾಹಿತಿಗಳಿಗೂ, GL ಆಚಾರ್ಯ ಅವರ ಹಿತೈಷಿಗಳಿಗೆ, ಬಂಧುಗಳಿಗೆ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತಾ, ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.